ಸಿದ್ದರಾಮಯ್ಯ. ಗಡಗಡನೆ ನಡುಗುವರು ಸಿದ್ದಣ್ಣನ ವೈರಿಗಳು, ಪಕ್ಷಪಾತ ಮಾಡಲಿಲ್ಲ, ಯಾರೆದುರು ಜಗ್ಗಲಿಲ್ಲ. ರಾಜಕೀಯ ಚತುರಧೀರ ಕೋಮುವಾದಿಗೆಂದು ಕಾರ, ಕರುನಾಡಿನ ಕರ್ಮವೀರ ಗೊಂದಲಗಳ ಪರಿಹಾರ. ಎಷ್ಟು ಯಾರು ಹೇಳ್ತಾರೆ ಅವರಿಗೆ ಬಹುಮಾನ ಕೊಡುವಂಥ ವ್ಯವಸ್ಥೆಯನ್ನು ಈ ಒಂದು ಇಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ದಯವಿಟ್ಟು ನೀವು ಹೇಳಿ. ಸಜ್ಜಿಗೆ, ಪಚ್ಚೆಸರು ಬೇಳೆ, ಉದ್ದಿನ ದೋಸೆ, ಮಸಾಲೆ ದೋಸೆ, ಪೂರಿ, ಚಪಾತಿ, ಪನ್ನೀರ್ ಮಸಾಲೆ ದೋಸೆ, ಪಡ್ಡು, ಅವಲಕ್ಕಿ, ಪಲಾವ್, ಪನ್ನೀರ್ ಪಲಾವ್, ಸೋಯಾ ಪಲಾವ್, ನೀರು ದೋಸೆ, ದೀಪರಂಜನ್ ಹೆಸರು ನೀರು ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ, ಮೈಸೂರು ದೋಸೆ, ಉದ್ದಿನ ದೋಸೆ, ಬನ್ಸ್, ಗೋಳಿ ಬಜೆ, ಪೂರಿ ಬಜಿ, ಉಪ್ಪಿಟ್ಟು, ಚಿತ್ರಾನ್ನ, ಹೆಸರುಬೇಳೆ ಬಾತ್, ಮೊಸರನ್ನ, ಮತ್ತು ಅಕ್ಕಿ ರೊಟ್ಟಿ, ಚಪಾತಿ, ಪೂರಿ, ದೋಸೆ, ಇಡ್ಲಿ, ಮತ್ತು ಕಡಲೆ. ನಮ್ಮ ಹೆಸರು ಜುವೇರಿಯಾ. ಮಸಾಲೆ ಪಿಂಡಿ, ದೋಸೆ, ಚಪಾತಿ, ಪೂರಿ, ಸಜ್ಜಿಗೆ, ನೀರು ದೋಸೆ, ಮಸಾಲೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಸೇಮ್ ಅಲ್ಲ ಸಜ್ಜಿಗೆ. ಮತ್ತು ಸಜ್ಜಿಗೆ, ನೀರು ದೋಸೆ, ಪೂರಿ, ಉಪ್ಪಿಟ್ಟು, ಕಡಲೆ, ಗೋಳಿ ಬಜೆ, ನೀರುಳ್ಳಿ ಬಜೆ, ಆಪ, ಯಾರು ಮತ್ತೆ ಅಂತ ಹೇಳಲಿಕ್ಕಿಲ್ಲ. ಮುಜಮ್ಮಿಲ, ಪಿಂಡಿ, ಪತ್ರೆ, ಚಪಾತಿ, ಸ್ಯಾಮ, ಮಸಾಲುಂಡ, ಅನ್ನ, ಮೊಸರನ್ನ, ಸಜ್ಜಿಗೆ, ಪೂರಿ, ಮಸಾಲೆ ದೋಸೆ, ಪುಟ್ಟು, ಪದಂಗಿ, ಕಡಲೆ, ಕಲ್ತಪ್ಪ, ನೆಯ್ಯಪ್ಪ, ಕಪ್ಪ ರೊಟ್ಟಿ, ದೋಸೆ, ಪಿಂಡಿ, ಸಜ್ಜಿಗೆ, ಕಡಲೆ, ಹೆಸರು ಮತ್ತು ತುಪ್ಪ ದೋಸೆ, ಬನ್ಸ್, ಪೂರಿ, ಚಪಾತಿ, ಸಜ್ಜಿಗೆ, ಮಸಾಲೆ ದೋಸೆ, ಚಪಾತಿ, ನೆಯ್ ಪತ್ರ, ಇಡ್ಲಿ, ಕಲ್ತಪ್ಪ, ಸ್ಯಾಮ, ಕಡಲೆ, ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ, ರವೆ ದೋಸೆ, ಆನಿಯನ್ ದೋಸೆ, ಸಜ್ಜಿಗೆ, ಬಜಿಲು, ಕಡಲೆ, ಪದಂಗಿ, ಬಟಾಣಿ, ತಾಲಿಪಟ್ಟು, ಸೀರಾ, ಸೇಮೆ ಉಪ್ಪು ಕರಿ, ಸೇಮೆ ದಡ್ಡ್ಯ, ಚಕ್ಕರ್ ದಡ್ಡ್ಯ, ಖಾಲಿ ಅಡ್ಡ್ಯ, ನೆಯ್ಯಪ್ಪ, ಪಡ್ಡು, ಮಿಕ್ಸ್ ಪಡ್ಡು, ನೀರು ಪುಂಡಿ, ಬೆಲ್ಲದ ಪುಂಡಿ, ಖಾಲಿ ಪುಂಡಿ, ನೆಸಲ್ ಪುಂಡಿ, ಮರ್ವಾಯಿ ಪುಂಡಿ, ಎಟ್ಟಿ ಪುಂಡಿ, ಬೆಲ್ಲದ ಪುಂಡಿ, ಅವಳು, ಗಡ್ಲ, ಸಜ್ಜಿಗೆ, ಉಪ್ಪಿಟ್ಟು, ಕಲ್ತಪ್ಪ. ಮನೆಗೆಲಸದಲ್ಲೇ ಯಾವಾಗಲೂ ನಿರಂತರಾಗಿರುವರು. ಆದರೆ ಮಹಿಳೆಯರು ಮಾಡಿದಂಥ ಮನೆಯೊಡತಿ ಮಾಡಿದಂಥ ಒಂದು ಅನ್ನ ಸಾಂಬಾರನ್ನು ಸೇವಿಸರು ನಮ್ಮ ಪುರುಷರು. ಈಗ ಅವರ ನೆನಪು ಶಕ್ತಿ ಎಷ್ಟುಂಟು. ದೋಸೆ, ಚಪಾತಿ, ಸಜ್ಜಿಗೆ, ಉಪ್ಪಿಟ್ಟು, ಬನ್ಸ್, ಶೀರಾ, ಅಂಬಡೆ, ವಡ, ಪೂರಿ ಬಾಜಿ, ಅಂಚನೆ, ದೈವಡ, ಸಜ್ಜಿಗೆ, ಚಪಾತಿ, ರಾಗಿ ರೊಟ್ಟಿ ಒಕ್ಕ ಇರ್ಬೋದು. ಖಂಡಿತವಾಗಿ ಬರ್ತದೆ. ನೋಡ, ಕೈ ಮೇಲೆ ಮಾಡಿ. ಎಷ್ಟು ಮಂದಿಗೆ ಗೃಹಲಕ್ಷ್ಮಿ, ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಹೇಳಿ, ಎಷ್ಟು ಮಂದಿಗೆ ಗೃಹಲಕ್ಷ್ಮಿ ಬರ್ತದೆ? ಎಸ್,
ನೋಡಿ, ಇಷ್ಟು ಮಂದಿ ಘನ ಸರ್ಕಾರ ಕೊಟ್ಟಂಥ ಈ ಒಂದು ಯೋಜನೆ ಮಹಿಳೆಯರು ಸದೃಢರಾಗಬೇಕು, ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ಬಹುಶಃ ಇವತ್ತೆಲ್ಲರೂ ಕೂಡ ನೀವು ಬಂದಿದ್ದೀರಾ. ನಾನು ನಿಮ್ಮ ಹತ್ರ ಕೆಲವರ ಹತ್ರ ಮಾತ್ರ ನಿಮ್ಮೊಂದು ಅನಿಸಿಕೆ, ನೀವೊಂದು ಈ ಒಂದು 2,000 ನಿಮಗೆ ಬರ್ತದೆ, ಅದನ್ನು ನೀವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೀರಿ ಅಂತೇಳಿ ನಿಮ್ಮೊಂದು 2 ಅನಿಸಿಕೆ. ರಂಜನ್ ಅಂತೇಳಿ, ನನಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನನಗೆ ಬರುವುದಿಲ್ಲ, ಆದರೆ ನನ್ನ ಅತ್ತಿಗೆ ಬರ್ತದೆ. ಆದರೆ ಅವರು ಅದನ್ನು ಹೇಗೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದರೆ 3-4 ತಿಂಗಳಿಗೊಮ್ಮೆ ತಂದು ಅದರ 1 ರೂಪಾಯಿ ಕೂಡ ಅವರು ತಗೊಳ್ಳೋದಿಲ್ಲ. ಅವರಿಗೆ 6 ಪುಳ್ಳಿಗಳಿದ್ದಾರೆ. ಆ ಅಜ್ಜಿ 6 ಪುಳ್ಳಿಗಳಿಗೆ ಸಮ ಆಗಿ ಹಂಚ್ಕೊಂಡು ಅದನ್ನು 500 ರೂಪಾಯಿಯನ್ನು ನನಗೂ ಕೂಡ ಕೊಟ್ಟು ತಿಂಡಿ, ಬಾಳೆಹಣ್ಣು, ಏನಾದರೂ ಫ್ರೂಟ್ಸ್ ಅವರಿಗೆ ತರಿಸಿ ಅವರು ನಮಗೋಸ್ಕರ ಆ ದುಡ್ಡನ್ನು ಕೊಡ್ತಾರೆ ಹೊರತು ಅವರು ತಗೊಳ್ಳೋದಿಲ್ಲ. ಎಲ್ಲರೂ ಅಂದರೆ ಸಂತೋಷ ಹಂಚುತ್ತೇವೆ ಅಷ್ಟೇ ಆಗಿ ಹೇಳಿದರು. ಯಾಕೆಂದರೆ ಆ ಹಣ, ಸಿಕ್ಕಿದಂಥ ಹಣವನ್ನು ಅವರ ಅತ್ತೆ ತಮ್ಮ ಪುಳ್ಳಿಗಳಿಗೆ ಅದನ್ನು ಕೊಟ್ಟು ಪುಳ್ಳಿಗಳನ್ನು ಕೂಡ ಖುಷಿಪಡಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಧನ್ಯವಾದಗಳು. ಮುಂದೆ ನಿಮ್ಮ ಅನಿಸಿಕೆ ಯಾರಾದರೂ? ಬೊಕ್ಕ 2,000 ಎನ್ನ ಕಂಡನ್ಯಗಳು ಸರಿಜ್ಜಿ ಎಂಗ್ಲಿ ಜೀವನ ಫಾಯರ್ ಒಂಚೂರು ಚೂರು ಆಪುಂಡು ದಾದ ತೊಂದರೆ ಇಜ್ಜಿ ಎಂಗ್ಲಿಗೆ ಅವೇ ಅನ್ನ ಆಸೆ ಎಂಜಿ ಬೊಕ್ಕ ನಮ್ಮ ಕಂಡನ್ಯಲ್ಲೂ ನಂಗೆ ದುಂಬುಲೊಂಚೇನಿ ಇತ್ತೆ ಮುಕ್ಕುಲೊಂಜಿ ನೆಟ್ಟು ನಮಕ್ ಒಂಜಿ ಖುಷಿ ಇಂದು ಪನೋಲಿ ಈ ಕಾಸಿಡು ಮಾತಾಳ ದುಮ್ಮಳ ತಿಡಿದು ಇತ್ತಳ ತೆಗೆದನ ಇರು ಆ ಕಾಸಿರಿಗೆ ತಿಕ್ಕೊಂಡತೆ ಅವನ್ ಇರು ದಾದೆಗೆ ಪೂರತೆ ಯೂಸ್ ಮಂತಂದುಲ್ಲರು చెప్పాను దాతెక్కల అరికి ఐక్కు మాతెక్కల ఉపాకార కొర్పేరు ఉపకార కొర్పేరు ಏನು ಮಾತೆಕ್ಕಲ ಖರ್ಚು ಮಣ್ಪೇನು ಎತ್ತದು ಅಪ್ಪಗನ ಅರಿ ಒಂದು ಮಾತ 1 ರೂಪಾಯಿ ಬಹುಶಃ ಅರೆಗೆ ಇನಿ ಮಸ್ತ್ ಉಪಕಾರಕ್ಕೆ ಈ ಕಾಸು ತಿಕ್ಕೊಂದುಂಡು ದಯಪಂಡ ಅರ್ನ ಈ ಕಷ್ಟದ ಸಮಯಡ್ ಆ ಬಾಡಿಗೆ ಕಟ್ಟರಿನಿ ಈ ಕಾಸು ಅರ್ನ ಉಪಯೋಗ ಆತನು ಪನ್ಪಿನೇಕ ನಮ್ಮ ಈ ಒಂದು ಸರ್ಕಾರದ ಈ ಗ್ಯಾರಂಟಿದ ಈ ಯೋಜನೆನೇ ಕಾರಣ ಅಂತ ಪಂಡು ಎಂಕ್ಲು ಈ ಸಂದರ್ಭದ ಅರೆಗೆ ಪನೊಂದಿಲ್ಲ. ನನ್ನ ಹೆಸರು ರೋಜಿನಾ ಡಿಸೋಜ. ಗೃಹಲಕ್ಷ್ಮಿ ಹಣದಿಂದ ಪ್ರಯೋಜನ ಇದೆ. ನಾನು ಮನೆಯಲ್ಲಿ ಒಬ್ಬಳೇ ಇರುವ ಕಾರಣ ಸ್ವಲ್ಪ ಮದ್ದಿಗಾಗಿ ಏನಾದರೂ ಅರ್ಜೆಂಟ್ ಬೇಕಾದಾಗ ಹೋಗಿ ತೆಗೆದುಕೊಂಡು ಬರ್ತಾನೆ. ತುಂಬ ಒಳ್ಳೆಯ ಸ್ಕೀಮ್ ಆಗಿದೆ ಇದು. ಥ್ಯಾಂಕ್ ಯು. ಮರ್ದಿಗೆ ನಮ್ಮ ಮಗಲೇ ಹುಷಾರಿದ್ದದೆ ಐಕ ಮರ್ದಿಗೆ ಎಡ್ಡ ಹಾಪುಣ ಅತ್ತೆ ಹಿರಿಯರು ಪಾಪ ಬಾರಿ ಬಡತನಡ್ದೆ ದುಂಬು ಬತ್ತಿನರು ಅರ್ ನಮ್ಮ ಮಗಳಿಗೆ ನಿರಂತರವಾದ ಹುಷಾರಜ್ಜಂದೆ ಉಳ್ಳೇರು ಆ ಈ ಒಂಜಿ ಕಾಸು ಸರ್ಕಾರದ ದಾದ ತಿಕ್ಕುನಿ 2,000 ಅರ್ ನಮ್ಮ ಮಗಲಿನ ಆ ಒಂಜಿ ಔಷಧಗ ಇಂದಕ್ಕೆ ಮರ್ದಗ ಅವನು ಯೂಸ್ ಮಂತೊಂದುಳ್ಳೇರು. ಬಹುಶಃ ಇನ್ನೊಂದು ಎಡ್ಡೆ ಕಾರ್ಯಕ್ರಮ ಅಂದಾರು ಪನೊಂದುಳ್ಳೇರು. ಧನ್ಯವಾದ. പിന്നെ അത് വന്നിട്ടുണ്ടെങ്കിൽ ಅದ್ರ ಮರಂದಿಗೆ ನಂದು ಆ ಕಡೆ ನಾನು ಹೋಗು ಬರೋಗು. ನನ್ನ ಹೆಸರು ಜಮೀಲಾ ಅಂತೇಳಿ. ನಾನು ತುಂಬ ಕಷ್ಟದಲ್ಲಿ ಆಪರೇಷನ್ ಆಗಿ ಸಿಜರನಾಗಿ ಮನೆಯಲ್ಲಿದ್ದೆ ನಾನು. ಆದರೆ ನನಗೆ ಗಂಡು ಮಕ್ಕಳಿಲ್ಲ, ದುಡಿಯುವ 3 ಹೆಣ್ಣು ಮಕ್ಕಳೇ ಇರುವುದು. ಆದರೆ ಈ 2,000 ಬರುವುದರಿಂದ ನನ್ನ ಮೆಡಿಸಿನಿಗೆ ನನಗೆ ತುಂಬ ಅನುಕೂಲವಾಗಿದೆ. ಇನ್ನು ಮುಂದೆ ಇಂಥ ಬಡವರಿಗೆ ಇದೊಂದು ಮಹಿಳಾ ಯೋಜನೆ ತುಂಬ ನಮಗೆ ಉಪಕಾರವಾಗಲಿ ಎಂದು ಹೇಳ್ತಾ ಇದ್ದೇನೆ. ಕೆಲವರಿಗೆ ಸಿಗಲಿಲ್ಲ, ಆದರೂ ಅವರಿಗೆ ಸಹ ಮುಂದೆ ಸಿಗಲಿ ಅಂತ ಹೇಳಿ ಕೇಳಿಕೊಳ್ತೇನೆ. ಬಾರಿ ಖುಷಿ ಅಂಡು ಎಂಕ ತಿಕ್ಕೊಂದುಂಡು ಅಂಚನೆ ದುಂಬುಲ ಪೂರೆಗಳ ಅವು ತಿಕ್ಕಲಕ್ಕ ಆವಡು ಪಂಡಾರು ಹಾರೈಸಿದರು ಹಿರೇಗಿಲ್ಲ ಸೊಲ್ಮೇಲು. ತುಂಬ ಖುಷಿ ಆಗ್ತದೆ. 2,000 ಬರ್ತದೆ ಅಂತ ಹೇಳಿದರೆ ಮಕ್ಕಳು ಶಾಲೆ ಬಿಟ್ಟು ಬಂದ ಕೂಡಲೇ ಕೇಳ್ತಾರೆ, ಇವತ್ತು ಹಣ ಬಂದಿದೆ ನಿಮಗೆ. ಯಾವ ಹಣ ಕೇಳಿದ್ರೆ ಸಿದ್ದರಾಮಯ್ಯವರ ಹಣ ಬಂದಿದೆ ಅಂತ ಕೇಳ್ತಾರೆ. ನಿಮಗೆ ಏಕೆ ಅಂತ ಹೇಳಿದರೆ ನಮಗೂ ಸ್ವಲ್ಪ ಏನಾದ್ರು ತೆಗೆದುಕೊಡು ಕೊಡಿ ಅಮ್ಮ ಹಣದಲ್ಲಿ ಅಂತೇಳಿ. ಹಣ ಅಂತ ಹೇಳಿದರೆ 2,000 ಏನಾಗ್ತದೆ ಅಂತ ಹೇಳಿಲ್ಲ, ಆದರೂ ಒಂದು ಖುಷಿ ಅಂದರೆ ತುಂಬ ಖುಷಿ ಆಗ್ತದೆ ಸಿದ್ದರಾಮಯ್ಯ ಹಣ ಕೊಟ್ಟೋದು. ಮತ್ತೊಂದಂದರೆ ನನ್ನ ಗಂಡ ಅವ್ರು ಹೇಳಿದೆ, ಇವತ್ತು ಹಣ ಬರಲಿಲ್ವಾ? ಯಾವ ಹಣ? ಸಿದ್ದರಾಮಯ್ಯ ಹಣ. ಅದರಲ್ಲಿ ಸಿದ್ದರಾಮಯ್ಯ ನಮಗೆ ಹೇಳಿದ್ದಾರೆ ಮಹಿಳೆಯರಿಗೆ ಮಾತ್ರ, ಗಂಡಸರಿಗೆ ಇಲ್ಲ ಅಂತೇಳಿ. ಅದು ನಮಗೆ ಕೊಟ್ಟದ್ದು ನಾವೇ ಮುಗಿಸ್ತೇವೆ ಅಂತೇಳಿ. ತುಂಬ ಥ್ಯಾಂಕ್ಸ್ ಆಗಿ. ಸದಸ್ಯರು ವಲಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ವೈಭವ್ ಶೆಟ್ಟಿ ಇವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಮಹಿಳಾ ಕಾಂಗ್ರೆಸ್ ಸಮಿತಿ ಉಳ್ಳಾಳ ಬ್ಲಾಕ್ ಇದರ ಅಧ್ಯಕ್ಷ ಅಂತ ಚಂದ್ರಿಕಾ ರೈ ಕೋಟೆಕಾರ್ ಇವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಅಂತ ಶ್ರೀಮತಿ ಸುರೇಖಾ ಚಂದ್ರಹಾಸ್ ಇವರನ್ನು ಸಹ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಸಲಾಂ ಕೆಸಿ ರೋಡ್ ಇವರನ್ನು ಸಹ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಈ ಗೆಸ್ಟ್ ಹೌಸ್ನ ಮಾಲೀಕರು ಅನಿವಾಸಿ ಉದ್ಯಮಿಗಳು ಆದಂತಹ ಶ್ರೀಯುತ ಮೂಸಾ ತಲಪಾಡಿ ಇವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಉಳ್ಳಾಳ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ರೈ, ಶ್ರೀ ದಿನೇಶ್ ಕುಂಪಳ, ಮನ್ಸೂರ್ ಮಂಚಿಲ, ಅಮಿತಾ ಅಶ್ವಿನ್, ವಿನ್ನು ಶೆಟ್ಟಿ, ಹಸೈನಾರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಸಿ ನಗರ, ಶಮೀರ್ ಪಜೀರ್, ಅದೇ ರೀತಿ ಅಬ್ದುಲ್ ಸತ್ತಾರ್ ಸದ್ದಾಂ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಮಕ್ಯಾರ್ ಖಾದರ್,
ಸೋಷಿಯಲ್ ಫಾರೂಕ್, ಉದ್ಯಮಿಗಳು ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಯುತ TM ಇಬ್ರಾಹಿಂ, ಶ್ರೀಯುತ ಅಬ್ಬಾಸ್ ಪಂಜಲ, ರವಿಯಣ್ಣ ದೇರ್ಲಕಟ್ಟೆ, ಸಚ್ಚಣ್ಣ ತಲ್ಪಾಡಿ, ದಿನೇಶ್ ಕುಂಪಳ, ಸಲಾಂ ಪಿಲಿಕೂರ್, ಯಾಕೂಬ್ ಪಿಲಿಕೂರ್, ಗೋಪಾಲ್ ತಚ್ಚಾನಿ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಪಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ಗ್ಯಾರಂಟಿ ಫಲಾನುಭವಿಗಳ ಕುಂದುಕೊರತೆ, ಅದೇ ರೀತಿ ಆ ಒಂದು ನೋಂದಣಿ ಕಾರ್ಯಕ್ರಮದ ಗಣ್ಯ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ರಫೀಕ್ ಅಮ್ಲಮಗರು ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಲತಾ ವಿಶ್ವನಾಥ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮದ ರೂವಾರಿಯೂ ಕೂಡ ಆಗಿರತಕ್ಕಂಥ ನಮ್ಮ ಉಳ್ಳಾಳ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಗುರುಪ್ರಸಾದ್ ಸರ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಲಾಂ ಕೇಸಿರೋಡ್ರವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ರವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಬ್ರಾಹಿಂ TM ಇವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಸದಾಶಿವ ಉಳ್ಳಾಳ್ರವರು, ಹಿರಿಯರು, ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ತೊಡಗಿಸಿಕೊಂಡು ಇದೀಗ ಮಂಗಳೂರು ನಗರಾಭಿವೃದ್ಧಿಯ ಅಧ್ಯಕ್ಷರಾಗಿ ಇರುವಂಥ ಸದಾಶಿವ ಉಳ್ಳಾಳ್ರವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಲಾಂ ಪಿಲಿಕೂರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಇನ್ನೋರ್ವರು ನಮ್ಮ ಈ ವೇದಿಕೆಯಲ್ಲಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ನ ಗ್ರಾಮಾಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಸಂಧ್ಯಾ ಮೇಡಮ್ರವರು. ಅವರ ಬಗ್ಗೆ ನಾನು ಹೇಳಬೇಕಾದ್ರೆ ಅವರು ಮೊನ್ನೆ ತಾನೇ ಒಂದು 15 ದಿವಸ ಆಯಿತು ಕಾಣಬೇಕು ಬಹುಶಃ ಈ ಒಂದು ಚಾರ್ಜ್ ತಗೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು PD ಅವರ ಹತ್ರ ಸಂಪರ್ಕಿಸಿದಾಗ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ
ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಮಿತಾ ಅಶ್ವಿನ್ ಇವರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಲಿದ್ದಾರೆ. ನಮ್ಮವರೇ, ನಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವವರು ನಮ್ಮ ಉಳ್ಳಾಳ ಬ್ಲಾಕಿನ ರಮೇಶ್ ಶೆಟ್ಟಿ ಬೋಳಿಯಾರವರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಸೇರ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ವಿನು ಶೆಟ್ಟಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು ಎಲ್ಲ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಹಿಂದೆ ನಿಂತ್ಕೊಂಡು ಎಲ್ಲ ರೀತಿಯ ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದಂಥ ವೈಭವ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಅಸೈನಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಬೇಕಾದ್ರೆ ಈ ಒಂದು ಸ್ಥಳದ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಂಥ ನಮ್ಮ ಮೂಸಾ ತಲ್ಪಾಡಿ ಇವರು ಮಾಲಕರು, ಈ ಒಂದು ಗ್ರ್ಯಾಂಡ್ ಇದರದ ಮಾಲಕರಾಗಿರ್ತಕ್ಕಂಥ ಇಸ್ಮಾಯಿಲ್ ಸರ್ ಅವರನ್ನು ನಿಜವಾಗಿ ನಾವು ಅಭಿನಂದಿಸಲೇಬೇಕು. ನಾವಿಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯನ್ನು ಈ ಒಂದು ಜಾಗವನ್ನು ಕೇಳಿದಾಗ ಯಾವುದೇ ಒಂದು ಹಣದ ಇದು ಕೊಡದೆ ನಾವು ಉಚಿತವಾಗಿ ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಕೊಡ್ತಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಹಸೈನಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿದೆ. ಅದೇ ರೀತಿ ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿಯ ಸದಸ್ಯರುಗಳಾದಂಥ ಸಮೀರ್ ಪಜೀರ್ ಅವರಿದ್ದಾರೆ. ನಮ್ಮ ಉಳ್ಳಾಳ ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜೆಸಿತಾ ಮಡೋನ್ಸ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಮ್ಮ ಪಂಚ ಗ್ಯಾರಂಟಿಯ ಎಲ್ಲ ಸಮಿತಿಯ ಸದಸ್ಯರುಗಳು. ಒಂದು ಸಮೀರ್ ಪಜೀರ್ ಅವರು, ಬಶೀರ್ ಅವರು, ವಿಲ್ಫಿ ಅವರು, ದೇವಣ್ಣ ಶೆಟ್ಟಿಯವರು, ಅದೇ ರೀತಿ ನಮ್ಮ ರೇವತಕ್ಕ ಅವರು, ಜೆಸಿಂತಾ ಮೆಂಡೋನ್ಸರ್ ಅವರು, ಅದೇ ರೀತಿ ನಮ್ಮ ರಾಘವ ಅರುಚಿಲ್ರವರು, ಎಲ್ಲರಿಗೂ ಕೂಡ ನಮ್ಮ ಈ ಒಂದು ತಲಪಾಡಿ ಗ್ರಾಮದ ನಾಗರಿಕರ ಪರವಾಗಿ ಗ್ಯಾರಂಟಿ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದಿಗೆ ಬಂದಿರತಕ್ಕಂಥ ಎಲ್ಲ 5 ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವ್ಯಕ್ತಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿರತಕ್ಕಂಥ ಮಮತಾ ಗಟ್ಟಿಯವರು ಗೇರು ನಿಗಮದ ಅಧ್ಯಕ್ಷರು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ಈ ಒಂದು ಪಂಚ ಗ್ಯಾರಂಟಿಯ ಎಲ್ಲ ಇಲಾಖಾಧಿಕಾರಿಗಳು ಅವರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರು, ಛಾಯಾಗ್ರಾಹಕರಿಗೂ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಅದೇ ರೀತಿ ನಮ್ಮ ಗ್ರಾಮದವರೇ ತುಂಬ ಮಂದಿ ನಮ್ಮ ಗ್ರಾಮಸ್ಥರಿದ್ದೀರಿ, ನಮ್ಮ ಪದಾಧಿಕಾರಿಗಳಿದ್ದೀರಿ, ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ಗ್ಯಾರಂಟಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಘನ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಗೃಹಲಕ್ಷ್ಮಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಅದರ ಮೂಲಕ ತಮ್ಮ ಕುಟುಂಬದ ನಿರ್ವಹಣೆಗೆ ಇದು ಪ್ರೇರಣಾ ಶಕ್ತಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಉಳಿತಾಯ ಮಾಡಿದ ಹಣದಿಂದ 20% ಮಹಿಳೆಯರು ತಮ್ಮ ಸಾಲವನ್ನು ಇವತ್ತು ಮರುಪಾವತಿ ಮಾಡಲಿಕ್ಕೆ ಬಹಳಷ್ಟು ಮುಂದೆ ಹೋಗ್ತಾ ಇದ್ದಾರೆ. ಕುಟುಂಬದ ಈ ಒಂದು ಯೋಜನೆಯಿಂದ ಅವರ ಕುಟುಂಬದ ಒತ್ತಡ ಕೂಡ ಇವತ್ತು ಕಡಿಮೆ ಆಗಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಸಹಾಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ಈ ಒಂದು ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಹೆಚ್ಚಿನವಾದಂಥ ಕೊಡುಗೆಯನ್ನು ನೀಡುತ್ತಾ ಬರ್ತಾ ಇದೆ. ಇನ್ನು ನಮಗೆ ಸಿಗತಕ್ಕಂಥ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ವರೆಗೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ವಿತರಣೆಗಾಗಿ ಈ ಗೃಹ ಜ್ಯೋತಿ ಯೋಜನೆಯನ್ನು 2023ರಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ನಮಗೆ ಜಾರಿಗೆ ತಂದಿತ್ತು. ಇವತ್ತು ಬಹಳಷ್ಟು ಫಲಾನುಭವಿಗಳು ಈ ಒಂದು ಯೋಜನೆಯ ಫಲವನ್ನು ಇವತ್ತು ಪಡೀತಾ ಇದ್ದಾರೆ ಎನ್ನುವುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ಉಚಿತವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲಿಕ್ಕೆ ಒಳ್ಳೆಯ ಒಂದು ಅವಕಾಶವನ್ನು ಇವತ್ತು ನಮ್ಮ ಶಕ್ತಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಮಹಿಳೆಯರು ಇವತ್ತು ಆ ಒಂದು ಯೋಜನೆಗಳ ಫಲಾನುಭವಿಗಳಾಗಿದ್ದು ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ವಿವಿಧ ಕೇಂದ್ರಗಳಿಗೆ ಉಚಿತವಾಗಿ ಹೋಗುವುದರ ಮೂಲಕ ಆ ಕಾರ್ಯಕ್ರಮದ ಯಶಸ್ವಿಗೆ ಇವತ್ತು ಕಾರಣೀಕರ್ತರಾಗಿರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಯುವ ನಿಧಿ ಅನ್ನುವಂಥ ಯೋಜನೆ ನಿರುದ್ಯೋಗಿ, ಪದವೀಧರ
ಪದವೀಧರರು ಡಿಪ್ಲೊಮಾ ಆದಂಥ ಯುವಕ ಯುವತಿಯರಿಗೆ ಅವರಿಗೆ ನಗದುಗಳನ್ನು ವಿತರಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಸರ್ಕಾರ. ಆದ್ದರಿಂದ ಆ ಒಂದು ಯೋಜನೆ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಬಹಳಷ್ಟು ಖುಷಿ ಪಡ್ತಾ ಇದ್ದೇವೆ. ಇದು ನಮಗೆ 5ನೇ ಯೋಜನೆ, ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರ ಪ್ರತಿ BPL ಕಾರ್ಡಿದಾರರಿಗೆ ಅಕ್ಕಿಯನ್ನು ವಿತರಿಸುವ ಉದ್ದೇಶವನ್ನು ತಂದಿತ್ತು. ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿಯ ಜೊತೆಗೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಇಂತಹದ ಪೌಷ್ಟಿಕತೆ ಹೊತ್ತು ನೀಡುವುದರ ಜೊತೆಗೆ ಅಕ್ಕಿಯ ದುರ್ಬಳಕೆಯನ್ನು ತಡೆಯುವುದಕ್ಕೆ ಕೂಡ ಈ ಬದಲಾವಣೆಯ ಮೂಲ ಉದ್ದೇಶವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಎಲ್ಲ ಯೋಜನೆಗಳು ಒಂದು ಸಾಮಾಜಿಕ ಸುರಕ್ಷತಾ ಜಾಲವಾಗಿದೆ. ಈ ಹಣ ಎಲ್ಲ ಸುಮ್ಮನೆ ಪೋಲಾಗುವುದಿಲ್ಲ. ಅದು ಗೃಹಲಕ್ಷ್ಮಿಯಿಂದ ಪಡೆದ ಹಣವಾಗಲಿ ಅಥವಾ ಇತರ ಯೋಜನೆಗಳಿಂದ ಉಳಿತಾಯವಾದ ಹಣವಾಗಲಿ, ಅದು ಆಹಾರ, ಪೌಷ್ಟಿಕಾಂಶ, ವೈದ್ಯಕೀಯ ಮತ್ತು ತಮ್ಮ ಆರೋಗ್ಯಕ್ಕಾಗಿ ವಿನಿಯೋಗ ಆಗ್ತಾ ಇದೆ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಧನ್ಯವಾದಗಳು. ಯುವ ನಾಯಕರು ಇವರು ಭಾಗವಹಿಸಿದ್ದಾರೆ. ಇವರಿಗೆ ಶ್ರೀಯುತ ಮಕ್ಯಾದ್ ಖಾದರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಸಮಿತಿ ಇವರಿಗೆ ಶ್ರೀಯುತ ಇಬ್ರಾಹಿಂ ಕೆಸಿರೋಡ್ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ, ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಮತಿ ಮಮತಾ ಗಟ್ಟಿ ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ ಇವರಿಗೆ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಸಮಿತಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರು ಗ್ಯಾರಂಟಿ ಅನುಷ್ಠಾನ ಸಮಿತಿ BS ಇಸ್ಮಾಯಿಲ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಶಮೀರ್ ಪಜೀರ್ ಇದ್ದಾರೆ. ಇವರಿಗೆ ನಮ್ಮ ಇಬ್ರಾಹಿಚರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ. ಶ್ರೀ ರಾಘವ ಉಚ್ಚಿಲ್, ಅದೇ ರೀತಿ ಬಶೀರ್ ಅರೇಕಳ ಇದ್ದಾರೆ. ಇವರಿಗೂ ಈಗ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಉದ್ಘಾಟನೆಯನ್ನು ಒಂದಿಸ ಒಂದು ಬೈದಿನಂಚಿನ ಪೂರ ಎನ್ನ ಪ್ರೀತಿದ ಅಕ್ಕನಕ್ಲೆಗೆ ಶುರೂಕಾದ ಯಾನ ಅಭಿನಂದಿಸ ಒಂದುಲ್ಲೆ. ಇನಿತ ಪಂಚ ಗ್ಯಾರಂಟಿ ಪನ್ಪುನ ಈ ಪೊರ್ಲುದ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮಡ್ ನಮ್ಮ ಪೂರೆರ್ಲ ಸೇರ್ದ ನಿಖಲು ಪೂರೆರ್ಲ ಕಾಂಡೆಡ್ದು ಬೊಕ್ಕ ಬತ್ತದು ನೆತ್ತ ಒಂಜಿ ಕಾರ್ಯಾಗಾರಡ್ ಭಾಗವಹಿಸಿದಾರು. ತಲಪಾಡಿ ಗ್ರಾಮ ಪಂಚಾಯತ್ರದ್ದು ನಡಪುನಂಚಿನ ಈ ಒಂಜಿ ಪೊರ್ಲುದ ಸಭೆಟ್ ಬತ್ತ ನಿಖಲು ಸೇರ್ದಾರು. ನಮ್ಮ UT ಖಾದರ್ರನ ನೇತೃತ್ವಡು ನಡಪುನಂಚಿನ ಈ ಕಾರ್ಯಕ್ರಮ ಆರಿತ್ತೆ ಒಂಜಿ 5 ನಿಮಿಷಡು ನಮ್ಮ ಜೊತೆ ಸೇರ್ರೆ ಉಲ್ಲೇರು. ಅರೆ ನಮ್ಮ ಮಾತೆರ್ಲ ಒಂಜಿ ಕಾತೊಂದುಲ್ಲ ಅರೆನ್ನಲ ಈ ಒಂಜಿ ಬರಿವಿಕೆಡು ಈ ಕಾರ್ಯಕ್ರಮನ ಶುರು ಮಂತೊಂದುಲ್ಲ. ಇನಿತ ಕಾರ್ಯಕ್ರಮದ ವೇದಿಕೆಡು ಈ ಒಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾನು ಒಂದಿಸ ಒಂದು ಅಂಚನೆ ನಮ್ಮನ ಮೂಡಾದ ಅಧ್ಯಕ್ಷರು ನಮ್ಮ ನಾಯಕರಾಯನಂಚಿನ ಸದಾಶಿವ ಉಳ್ಳಾಳ್ರುಲ್ಲೇರು. ಈ ಬ್ಲಾಕ್ದ ಎಂಕಲ ಅಧ್ಯಕ್ಷರು ಹಿರಿಯರನಂಚಿನ ರಮೇಶ್ ಶೆಟ್ರುಲ್ಲೇರು. ಮುಖ ಎಂಕಲ್ನ ಇನಿತ ಈ ಒಂಜಿ ಕಾರ್ಯಕ್ರಮ ಈತು ಪೊರ್ಲು ಆವಡಾಂಡ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಅಧ್ಯಕ್ಷರು ಆಯ್ನಂಚಿನ ರಫೀಕೇರುಲ್ಲೇರು. ಎಂಕಲ್ನ ಇಒ ಇನಿ ತಾಲೂಕುದ ಕಾರ್ಯನಿರ್ವಹಣಾಧಿಕಾರಿಯಾದ ಗುರುದತ್ ಪನ್ಪುನ ಒಂಜಿ ಅಧಿಕಾರಿ ನಿಕ್ಲೆ ಗೊತ್ತುಂಡು. ಇನ್ನು ಪಂಚ ಗ್ಯಾರಂಟಿ ಯೋಜನೆ ನಮ್ಮನ ತಾಲೂಕುಡು ಈತ್ ಅನುಷ್ಠಾನ ಎಡ್ಡೆ ರೀತಿಡ್ ಆವಡು ನಾಂಡ ಮಲ್ಲ ಒಂಜಿ ಪಾತ್ರ ನಮ್ಮನ ಈವನಲ ಉಂಡುಂದು ಯಾನಿಕ್ಲೆಗ ಪನೇರೆ ಶುರುಕಾದು ಪನೊಂದುಲ್ಲ. ಅಂಚಾದ ಎನ್ನ ಒಂಜಿ ಪ್ರೀತಿದ ವೈಭವ್ ಶೆಟ್ರುಲ್ಲೇರು. ಬೊಕ ಎಂಕ್ಲ ಮಹಿಳಾ ಅಧ್ಯಕ್ಷೆ ಪ್ರೀತಿದ ಚಂದ್ರಿಕಾ ರೈ ಉಲ್ಲೇರು. ಬೊಕ ಎಂಕ್ಲ ಈ ಒಂಜಿ ಜಾಗೆನ ಕೊರ್ನಂಚಿನ ಸ್ಥಳದಾನನ ಕೊರ್ನಂಚಿನ ತಲಪಾಡಿದ ಹಿರಿಯರನಂಚಿನ ಮೂಸಾ ಕೊಲ್ಲೇರು. ಎಂಗ್ಲ ಪ್ರೀತಿದ UT ಖಾದರ್ರನ ಅಣ್ಣನ ಮಗೆ UT ಪರೀದುಲ್ಲೇರು. ಬೊಕ ಎಂಕಲ್ನ ಪೂರ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಈ ಒಂಜಿ ಈ ಕ್ಷೇತ್ರಡು ಈತ್ ಪೊರ್ಲು ಕಾರ್ಯಕ್ರಮ ಆವಡಾಂಡ
ಜಿಲ್ಲಾ ಅನುಷ್ಠಾನ ಸಮಿತಿದ ಉಪಾಧ್ಯಕ್ಷರು ಎನ್ನ ಸ್ನೇಹಿತೆ ಲಾಯ್ನಂಚಿನ ಎಂಕಲ ಪ್ರೀತಿದ ಸುರೇಖಾ ಚಂದ್ರಹಾಸ್ ಉಲ್ಲೆರು ಬೊಕ ಮಾತ ಇನಿ ಅಧ್ಯಕ್ಷರನೊಟ್ಟಿಗೆ ಪಂಚ ಗ್ಯಾರಂಟಿ ಪಂಚಾಯತ್ ಅಧ್ಯಕ್ಷರಾಯನಂಚಿನ ಇಸ್ಮಾಯಿಲ್ ರುಲ್ಲೆರು ಬೊಕ ಈ ಒಂಜಿ ಇಡೀ ಇನಿ ತಾಲೂಕುದ ನಮ್ಮ ವಿಧಾನಸಭಾ ಕ್ಷೇತ್ರಡು ಗ್ರಾಮ ಮಟ್ಟಡು ಪೋದು ಅಲ್ಪಲ್ಪ ಈ ಕಾರ್ಯಾಗಾರನ ಮಂತೊಂದಿಪ್ಪೊಡಾಂಡ ಪೂರ ಅನುಷ್ಠಾನ ಸಮಿತಿದ ಸದಸ್ಯರನಕಲ ಭಾರಿ ಮುಖ್ಯ ಅಂಚಾದ ಅಧ್ಯಕ್ಷರನೊಟ್ಟಿಗೆ ಕೈ ಜೋಡಿಸೈನಂಚಿನ ಪೂರ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾತ ಸದಸ್ಯರೆಗಲ ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು ಎನ್ನ ಮಾತ ಪ್ರೀತಿದ ಫಲಾನುಭವಿನಕ್ಲೆಗಲ ಒಂದಿಸ ಒಂದು ಮಾಧ್ಯಮದ ಬಂಧುಲೆಗಲ ಒಂದಿಸ ಒಂದು ಯಾನು ತುಳುಟೇದಾಯ ಪಾತ್ರ ಪಂಡ ನಿಕ್ಲೆ ಪೂರ ಸರಿಯಾದ ಈ ಕಾರ್ಯಕ್ರಮದ ಅರ್ಥಾಪುಣನ್ ಪನ್ಪುನ ದೃಷ್ಟಿಡ್ ತುಳುಟು ಪಾತಿರೊಂದುಲ್ಲೆ ಪ್ರೀತಿದ ಮಾತ ನಿಕ್ಲೆಗೆ ಯಾನು ಒಂದಿಸ ಒಂದು ನಮ್ಮನ ಕ್ಷೇತ್ರದ ಜನನಾಯಕರಾಯನಂಚಿನ ಇನ್ನು ಯುಟಿ ಕಾದರಿತೆ ಬರೊಂದುಲ್ಲೇರು ಅರ್ನ ಅನುಪಸ್ಥಿತಿಡ್ ನಮ್ಮ ಕಾರ್ಯಕ್ರಮ ಶುರುಮಂತ ನಿಕ್ಲೆಗೆ ಮಾತೆರೆಗಲ ಗೊತ್ತು ಪೊಡು ಇನಿ ಈ ನಮ್ಮ ದೇಶಡು ಇನ್ನು ಈತ್ ಜನ ನಿಕ್ಲು ಪೂರೆಲ್ಲ ನಮ್ಮ ಅಪ್ಪೆಲ್ಲು ಪೊಂಜನಕ್ಲು ಬತ್ತು ಸೇರುಡು ಅಂದಾಂಡ ಇನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಈ ದೇಶಡು ಕನತಿನಾರು ಶ್ರೀಮತಿ ಇಂದಿರಾ ಗಾಂಧಿಯರು. ಶ್ರೀಮತಿ ಇಂದಿರಾ ಗಾಂಧಿಯರು ಈ ದೇಶದ ಪ್ರಧಾನಮಂತ್ರಿ ಆಯ್ನೆಡ್ದು ಬೊಕ್ಕ ಅರೆಗೆ ಅಪಗನೇ ಕಲ್ಪನೆ ಎತ್ತಂಡು ನಮ್ಮ ಪೊಂಜನಕ್ಲೆಗೆ ಜೋಕುಲೆಗೆ ಪೂರರೆಗಲ ಎಡ್ಡೆ ಕಾರ್ಯಕ್ರಮ ಕೊರಡು ಅಂದಾಂಡ ಒಂಜಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆನ ಕನತೀರು ಇನಿ ನಿಖಿಲ್ ತೂಪರ್ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಸ್ತ್ ಬೇಲೆ ಮಂತೊಂದುಲ್ಲೇರು ಗ್ರಾಮೋಡು ಅಕ್ಲು ಈ ಬಗ್ಗೆಡ್ಲ ಬೇಲೆ ಮಂತೊಂದು ಉಪ್ಪೊಡಾಂಡ ಇನಿ ಈ ದೇಶೋಡು ಈತ್ ಸಾವಿರ ಪೊಂಡುಲೆಗ್ ಆಶಾ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಈತ್ ಇಲಾಖೆದ ಅಧಿಕಾರಿನಕ್ಲು ಕೆಲಸ ತಿಕ್ಕೊಡೊಂದಿತ್ತಂಡ ಐಕ್ ಮಲ್ಲ ಯೋಜನೆನ ಪ್ಲ್ಯಾನ್ ಪಾಡ್ನಾರು ಇಂದಿರಾ ಗಾಂಧಿಯರಿಂದ ಯಾನು ಪ್ರಪ್ರಥಮವಾದ ಪನೊಂದುಲ್ಲೆ ಇನಿ ಆ ಅಮ್ಮಗ ಯಾನು ನಿಕ್ಕಲ ಮಾತಿರ್ನಲ ಪರವಾದ ಅರ್ನ ಆತ್ಮಗ ಚಿರಶಾಂತಿನ ಸುರುಕಾದ ಕೊರೊಂದು ಇನಿ ಪೊಂಜೋ ಪಂಡ ಶಕ್ತಿ ಅಪ್ಪೆ ಪಂಡ ದೇವತೆ ಇಸ್ಕತಿಡು ಪನ್ಪೇರು ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಾ ಅಂತ ಪನ್ಪೇರು ಪಂಡ ಓಲು ಪೊಂಜನಕಲೆ ಗೌರವ ಕೊರ್ಪೆರ ಅವಳು ದೇವೆರ್ಲ ನೆಲೆಸ್ವೇರನ್ ಪನ್ಪುನ ಒಂಜಿ ಪಾತೆರ ಮಾತ ಸತ್ಯ ಒಂದು ಮಾತ ಧರ್ಮೋಡ್ಲ ಉಂಡು ವಾ ಇಲ್ಲಡು ವಾ ಸಮಾಜಡು ಪೊಂಜೋಗು ಗೌರವ ಕೊರ್ಪೆರ ಆ ಇಲ್ಲು ಬೆಳಗುಂಡು ಆ ಸಮಾಜ ಬೆಳಗುಂಡು ಒಂದು ವಾಸ್ತವ ಸತ್ಯ ನಮ್ಮ ಮಾತೆರ್ಲ ಇಲ್ಲಡು ತುಯಿನಕ್ಲು ಇನಿ ಒಂಜಿ ಇಲ್ಲದ ತುಲೆ ನಮ್ಮ ಅಮ್ಮ ಇಲ್ಲಡು ಹುಷರಿಜ್ಜಿಂದಾಂಡ ಆ ಇಲ್ಲೇ ಅತ್ತು ಇನಿ ಇಲ್ಲದ ಅಪ್ಪೆ ಒಂಜಿ ಹುಷಾರಿತ್ತದು ಕಂಡನ್ಯನ್ ಜೋಕ್ಲೇನು ಶಾಲೆ ಕಡಪ ಒಂದು ಮಾತೆರೆಲ್ಲ ಪೂರ ಒಂಜಿ ತಾಂಗುನ ಶಕ್ತಿ ಇತ್ತಂಡ ಅವು ಅಪ್ಪೆಗೆ ಮಾತ್ರ ಪನ್ಪುನ ಪಾತೆರನು ಯಾನು ಪನೊಂದುಲ್ಲೆ ನೆನು ಮನಗಂಡಿನ ನಮ್ಮ ಕರ್ನಾಟಕ ಸರ್ಕಾರ ಇನಿ ಪೂರ ಆಂಜನಕ್ಲು ಪನ್ಪೇರು ಪೂರ ಪಂಚ ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯರು ಪೊಂಜನಕ್ಲೆಗೆ ಕೊರಿಯರು ಎಂಕಲರೆಗೆ ಓಟು ಪಾಡ್ದಿ ಜನ ಅಂತ ಪನ್ಪುನ ಪಾತೆರಲ್ಲ ಇನ್ನಕ್ಕೆ ಏನೊಂದುಂಡು ಎಂಕಲು ಮಾತ ತೂಪತೆ ಕೆಲವು ಕಡೆಟ್ ಆಂಜನಕ್ಲು ಪನ್ಪುನಿ ಎಂಕಲ್ಲ ಓಟು ಪಾರ್ದ ಎಂಕ್ಲೆ ದಾಯ ಕೊರ್ಜೇರು ಅಂತ ಪನೊಂದುಲ್ಲೇರು ಆಂಡ ಇನಿ ಪೊಂಜೋದು ಪನ್ನಡ ಯಾನು ಶುರುಕಾದ ಪನ್ಲೆಕನೆ ಪೊಂಜೋ ಇಜ್ಜನ ಇಲ್ಲಿಜ್ಜಿ ಆಲ ಅಪ್ಪೆ ಅದು ಬೊಡಿದಿ ಅದು ತಂಗಡಿ ಅದು ಮಗಲಾದು ಮಾತ ಇಲ್ಲಿಡ್ಲ ಪೊಂಜೋ ಉಲ್ಲಲು ಅಂಚ ಅದು ಸರಕಾರದ ಈ ಪಂಚ ಗ್ಯಾರಂಟಿ ಯೋಜನೆ ನೂದುಲ ಮಾತ ಇಲ್ಲಾಗಲ ಈ ಕಾರ್ಯಕ್ರಮ ಪೋಪುಣೊಂದು ಈ ರಾಜ್ಯಡು ಯಾನು ಪನೊಂದುಲ್ಲೆ ಬಂದುಲೆ ಅಂಚ ಅದು ಮಾತೆರ್ಲ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಲಾಯ್ನಂಚಿನ ಸಿದ್ದರಾಮಯ್ಯರಿಗೆ ಒಕ್ಕ DK ಶಿವಕುಮಾರ್ಗೆ ನಿಖಲು ಪೂರೆರ್ಲ ಒಂಜಿ ಮಲ್ಲ ಕ್ಲಾಪ್ ಕೊರಡೊಂದು ಯಾನು ಈ ವೇದಿಕೆದ ಮುಖಾಂತರ ಕೊರೊಂದುಲ್ಲೆ ಅಂಚ ಅದು ಇನಿ ನಮ್ಮ ಅಕ್ಕ ನಕಲು ಬೈದಿರು ಇಂದು ನಮ್ಮ ಇನಿ ಪನ್ಪೇರು ದಾನೆ ಸಣ್ಣ ಜನಕಲ್ನ ದುಡ್ಡು ಟ್ಯಾಕ್ಸ್ದ ದುಡ್ಡು ಮಾತ ದುಡ್ಡು ಸತ್ಯ ಪನ್ಪ ಏರ್ನಲ ದುಡ್ಡತ್ತು ಒಂದು ಜನಕುಲ್ಲನೇ ದುಡ್ಡು ಟ್ಯಾಕ್ಸ್ದನೇ ದುಡ್ಡು ಸರಿ ಆಂಡ ಇನಿ ನಮ್ಮ ದೇಶಡು 30 ರಾಜ್ಯ ಉಂಡು ನಿಕ್ಲೆ ಗೊತ್ತುಂಡು ಆಂಡ ಇಡೀ ದೇಶಡು 30 ರಾಜ್ಯಡು ಇಂಚಿನ ಪಂಚ ಗ್ಯಾರಂಟಿನ ಕೊರ್ನಂಚಿನ ಒಂಜಿ ರಾಜ್ಯ ಉಂಡು ಈ ದೇಶಡು ಇತ್ತಿನ ಅವು ಕರ್ನಾಟಕ ರಾಜ್ಯ ಅಂದ್ ಯಾನು ಪ್ರಪ್ರಥಮವಾದ ಪನೊಂದುಲ್ಲೆ ದಾನೆ ಬೇತೆ ರಾಜ್ಯದಾಗಲು ಟ್ಯಾಕ್ಸ್ ಕಟ್ಟುಜೇರ ಬೇತೆ ರಾಜ್ಯಡು ಸರ್ಕಾರ ಇಜ್ಜ ಮಾತ ಸರ್ಕಾರಲ ಉಂಡು ಆಂಡ ನಮ್ಮ ರಾಜ್ಯಡು ಮಾತ ಟ್ಯಾಕ್ಸ್ ಕಟ್ಟಿನೆತ್ತು ಜನಕುಲು ಪೂರ ರಾಜ್ಯಡ್ಲ ದೇಶಗೂ ಟ್ಯಾಕ್ಸ್ ಕಟ್ಟುವೆರು
ಆಂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಲು ಎಂಚಿನ ಚುನಾವಣೆ ಸಂದರ್ಭಡು ಪ್ರಣಾಳಿಕೆಡು ಪಂತೆರ ಅಂಚನೆ ಪಂಡಿಲಕನೆ ನಡತಿನ ಸರ್ಕಾರ ಈ ದೇಶಡು ಉಂಡುದು ಪನ್ನಂಡ ಅವು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂದು ನಮ್ಮ ಅಭಿಮಾನಡು ಪನ್ನಡ ಆಪುಂಡು. ಇನಿ ಮಾತೆರ್ಲ ಪನ್ಪೇರಿ ಯಾನು ಮಸ್ತಿನಿ ಕಾರ್ಯಕ್ರಮಕ್ಕೆ ಭಾಗವಹಿಸೊಂದಿಲ್ಲ. ಇನ್ನು ಎಂಕಲ್ ಪಾತೆರ್ನೆತ್ತಿ ಎಂಕಲ್ ಪಾತೆರ್ನ ನಿಖಲ್ ಪಾನವ್ರು ಆಂಡ ಮುರಡಿ ನಮ್ಮ ಮಲ್ಲ ಕಾರ್ಯಕ್ರಮ ಉಳ್ಳಾಲಡು ನಮ್ಮ ಗಟ್ಟಿ ಹಾಲ್ಡಾಂಡ್ ಅವಲೊಂಜಿ ಪಾಪ ಪೊಂಜನಕ್ಲು ಬತ್ತು ಪಾತೇರಿಯರು ಅಕ್ಲು ಏತು ಪೊರ್ಲಾಯ್ತ ಯೋಜನೆದ ಬಗ್ಗೆ ಪಂಡೇರು ಏತೆಂಕ್ಲೆಗೆ ಹಿಡ್ದು ಉಪಕಾರ ಅಣ್ಣ ಪನ್ಪೇರು ನಿಜವಾಲ ನಿಕ್ಲು ತೆರಿಯೋಲ್ನೆ. ಇನಿ ಎತ್ತೋ ನಮ್ಮ ಪೊಂಜನಕ್ಲು ಬೀಡಿ ಕಟ್ಟೊಂದಿತ್ತೇರು ನಮ್ಮಲ್ಲ ಬೀಡಿ ಕಟ್ಟೊಂದಿತ್ತೇರು ನಮ್ಮ ಪನೊಂದಿತ್ತೇರು ಎಂಕ್ಲು ಎಲ್ಲಿಯಪ್ಪನಾಗ ಒಂಜಿ 100 ರೂಪಾಯಿ ಅಪ್ಪಗದ ಮಜೂರಿಡು 100 ರೂಪಾಯಿ ಮನ್ಪೇರೆ ಏತು ಭಂಗ ಇತ್ತು ಏತು ಕಷ್ಟ ಇತ್ತು ಅಮ್ಮನಕಲ ಅಕೌಂಟುಡು 100 ರೂಪಾಯಿ ಒರಿಯರ್ಲ ಆನಿದ ದಿನೊಟ್ಟು ಅವಕಾಶ ಇಜ್ಜಾಂಡು ಇನಿಕ್ಕಲ ಪಾಪ ಏತೋ ಪುಂಜನಕಲ ಅಕೌಂಟುಡು 500 ರೂಪಾಯಿ ಹಾಕಲ ಅಕೌಂಟುಡು ಇಜ್ಜಿ ನಮಗೆ ಗೊತ್ತುಂಡು ಕಷ್ಟ ಅಂಡ ಕಿಸೆಟ್ಟ ಸೆರಂಗಡ ಕಟ್ಟದು ಆ ದುಡ್ಡು ಇತ್ತುಂಡ ಬಾಲೆನ ಕಲ್ಪಾಯರ್ನ ಇಲ್ಲಾಗ ಅರಿಕನಾಯರನ ಪುಣ್ಯನಕಲು ಯೂಸ್ ಮನ್ಪೇರು ಅಂಚಿನ ಒಂಜಿ ಅಪ್ಪೆಲ್ಲೆನ ಮನಸ್ಸು ಇನಿ ಪ್ರತಿ ಒರಿಯನ ಅಕೌಂಟುಡ್ಲ ತಿಂಗೊಲಗು 2,000 ಗೃಹಲಕ್ಷ್ಮಿಡು ಬರಡು ನಾಂಡ ಒಂದು ಮಲ್ಲ ಒಂಜಿ ಇತಿಹಾಸ ನಮ್ಮ ದೇಶದ ಮಲ್ಲ ಇತಿಹಾಸ ಒಂದು ಎಂದು ಪನೊಂದುಲ್ಲೆ ಅಂಚಾದ ನಿಖಲು ಅರ್ಥ ಮನ್ಪೊಡು ಇಂಚಿನ ಒಂಜಿ ಕಾರ್ಯಕ್ರಮ ದುಂಬುಲ ಕೊಡ್ತಿಜಿ ದುಂಬುದ ಓ ಸರ್ಕಾರಲ ನೇನು ಕೊಡ್ತಿಜಿ ಇನಿ ಈ ಸರ್ಕಾರ ಕೊಡ್ತಿರೊಂದು ಪನ್ನಡ ಒಂದು ಜನಪರ ಸರ್ಕಾರ ಕಾಮಧೇನು ಸರ್ಕಾರ ಅಂದು ಯಾನಿಕಳ್ಳ ಪನ್ಪೆ ಬಂದುಲೆ ಅಂಚಾದಿಪ್ಪುನಾಗ ಇಂಚಿನ ಕಾರ್ಯಕ್ರಮನ ಕೊರ್ನ ಸರ್ಕಾರಗೆ ನಮ್ಮ ಅಭಿನಂದನೆ ಮನ್ಪೊಡು ನಮಕ್ಕಲ ಒಂಜಿ ಪ್ರೀತಿ ವಿಶ್ವಾಸ ಬೋಡು ಅಂಚಾದಿಪ್ಪುನಾಗ ಇಂಚಿನ ಕಾರ್ಯಕ್ರಮ ಕೊರಂದು ನಿಕ್ಲೆಗೆ ದಾಯನೇನು ಕೊರ್ನಿ ಇನಿ ಅಪ್ಪೆಲ್ಲನ ಕೈಗೆ ದಾಯ ಕೊರ್ನಿಂದ ಪಂಡ ನಮ್ಮ ಜೋಕ್ಲೆಗೆ ಪೊರ್ಲು ಕಲ್ಪಲೆ ನಮ್ಮ ಜೋಕ್ಲೆನ ವಿದ್ಯೆ ಇಜ್ಜಲ್ನಕ ಮನ್ಪೋಚಿ ಮೂಜಿ ಪೊರ್ತುಲ ಒನಸು ಉಲ್ನೆ ನಮ್ಮ ಕೇನು ನಿದಾದೆ ಜೋಕುಲು ಅಮ್ಮಡ ಬಡಾದು ಬತ್ತದು ಒನಸು ರಡ್ಡು ಕೇಂಡ ಆ ಅಮ್ಮಗ ಗೊತ್ತು ಆಯ್ತ ದುಃಖ ಇಲ್ಲಡು ಒನಸು ತಿನೇರ ಇಜ್ಜಿ ನಾಂಡ ಅಪ್ಪೆನ ಮನಸ್ಸು ಬರ್ಪುಜಿ ದಾದಾಳ ಮಂತು ಕೊರ್ಪೇರು ನಮ್ಮ ಅಮ್ಮ ಅಂಚೆನೆ ನಮ್ಮ ಜೋಕುಲು ಬಡವು ಕಟ್ಟೆರೆ ಬಲ್ಲಿನ್ ಪನ್ ಪ್ರತಿಷ್ಠಿಡು ಅನ್ನಭಾಗ್ಯ ಕಾರ್ಯಕ್ರಮ ಕೊರಿಯರು ಎಂಚಿನ ಮಲ್ಲ ಕಾರ್ಯಕ್ರಮ 40 kg ಅರಿ ಒಂಜಿ ಕುಟುಂಬ ಕೊರಡು ನಾಂಡ ದುಲದಾಲ ಎಲ್ಲೆ ವಿಷಯತ್ ಮಲ್ಲ ವಿಷಯ ಅಂಚಾದು ಇನಿ ಮೂಜಿ ಪೊರ್ತು ನಮ್ಮ ಉನೊಂದುಲ್ಲ ನಮ್ಮ ಹಿರಿಯಕ್ಕಲು ಪನೊಂತೇರು ಎಂಕಲು ಮೂಜಿ ಪೊರ್ತು ಉನೊಂದು ಇಜ್ಜಾಂಡು ಇನ್ನು ವೇದಿಕೆಡ್ಲ ಕೆಲವು ಹಿರಿಯಕ್ಕಲು ಉಲ್ಲೇರು ಅಕಳ್ಳ ಕೇಂಡ ಗೊತ್ತಾಪುಂಡು ದುಂಬುದ ದಿನಟು ಮೂಜಿ ಪೊರ್ತು ಉನಂದನ ಇಲ್ಲುಲ್ಲ ಏತಲ ಇತ್ತಡು ಸಿದ್ದರಾಮಯ್ಯರು ಪನ್ಪೇರಾರ್ನ ದಾಯಯಾನ ಅನ್ನಭಾಗ್ಯನ ಈ ಕಾರ್ಯಕ್ರಮ ಕೊರಿಯಾನ್ ಪನ್ನಡ ಆರು ಪಂಡೇರು ಯಾನು ಓಟುಗಾದ್ರ ಕೊಡ್ತೀನಿ ಅತ್ತು ಈ ಕಾರ್ಯಕ್ರಮ ಓಟುಗಾದ್ರ ಕೊಡ್ತೀನಿ ಅತ್ತು ಅರ್ನ ಊರುಡಿಗೆ ಮೂಜಿ ಪೊರ್ತು ಅರಿತ ಒನಸು ಉನೋಡು ದಾಂಡ ಹಬ್ಬ ಬರುಡಿತ್ತನಿಗೆ ಪಂಡ ದಾದಾಳ ಗೌಜಿ ಅಂಚಿನ ಇತ್ತನ್ನ ಮಾತ್ರ ಮೂಜಿ ಪೊರ್ತು ಉನೊಂದಿತ್ತೇರಿಗೆ ಅರ್ನ ಊರು ದಾಖಲು ಅಂಚಿನ ಆ ಕಷ್ಟನು ಮಾತ್ರ ತೂದು ಇನಿ ಈ ಅನ್ನಭಾಗ್ಯ ಕಾರ್ಯಕ್ರಮ ಕೊರಿಯರು ಪಿರವಂಜಿ ಶಕ್ತಿ ಕಾರ್ಯಕ್ರಮ ನಿಕ್ಲೆ ಗೊತ್ತು ನೀನು ಬಸ್ಸಿಟ್ಟು ಆಧಾರ್ ಕಾರ್ಡ್ ತೋಜಾಂಡ ನಿಕ್ಲು ಮಾತ ಫ್ರೀಡ್ ಓಡಾಡುವರು ದಾಯಿತು ಮಲ್ಲ ಕಾರ್ಯಕ್ರಮ ಬತ್ತಂಡು ಇನಿ ಪೊಂಜನಕಲು ಸ್ವಾವಲಂಬಿ ಆದ ಬದುಕೊಡು ಅಕಲಿಗೆ ಪೋಪು ನಡೆ ನಿರರ್ಗಳವಾದ ಪೋಡು ಇಲ್ಲದ ಅಮ್ಮೆರಡನ ನಮ್ಮ ಕಂಡೆನಡ ಕಾಸಿಕೆಂಡ ಕೊರ್ಪುಜೇರು ಈ ಪೋಚಿ ಪನ್ಪೇರು ಎಂಕೊಂಜಿ ದೇವಸ್ಥಾನಕ್ಕೆ ಪೋವಾರು ಇಷ್ಟುಂಡು ಎಂಕೊಂಜಿ ಚರ್ಚ್ಗೆ ಪೋವಾರು ಇಷ್ಟುಂಡು ಈ ಜನ ಏರ್ನಾಂಡ್ಲ ನಮ್ಮ ಧಾರ್ಮಿಕ ಕೇಂದ್ರಲೆಗೆ ನಮ್ಮ ಅಪ್ಪೆಲ್ಲಿಗೆ ಪೋರ ಮನಸ್ಸುಂಡು ನಾಂಡ ಇಲ್ಲದಕ್ಕಲಿ ಈ ಪೋಚಿ ಕಾಸು ಕೊರಡಾಪುಣು ಅಂಚಾದ ಇನಿ ಪೊಂಜನಕ್ಲಿಗೆ ಧೈರ್ಯವಾದ ಇಲ್ಲದ ಪಿದೈ ಪೋಲಿ ಒವೇ ಒಂಜಿ ಆಂಜನಕ್ಲ ಪರ್ಮಿಷನ್ ದೆತ್ತೊಂದು ಇಲ್ಲದ ಧೈರ್ಯಡಿ ಪೋಡು ನಾಂಡ ಶಕ್ತಿ ಯೋಜನೆಲ ಮಸ್ತ್ ಪ್ರಯೋಜನ ಆತನಂದು ಯಾನಿಕ್ಲೆ ಪನ್ಪೆ ಬಂದುಲೆ ಅಂಚಾದು ಯುವ ನಿಧಿ ನಿಕ್ಲ ಜೋಕುಲು ಏರಾಳ ಡಿಗ್ರಿ ಕಲ್ತದು ಇಲ್ಲಡಿತ್ತೇರಂಡ ಅಪ್ಪೆಲ್ಲಿಗೆ ಕೈ ನೀಡುವೆರು ಜೋಕುಲು ಅಮ್ಮ ದುಡ್ಡು ಕೊರ್ಲೇಂದು ಇನಿ ಅವು ವಿಷಯ ಎಲ್ಲ ಇಜ್ಜಿ ಡಿಗ್ರಿ ಕಲ್ತಿನ ಜೋಕುಲು ಇಲ್ಲಡಿತ್ತೇರಿಂದಾಂಡ 3,000 ರೂಪಾಯಿಲ ಅಕ್ಲ ಅಕೌಂಟ್ಗೆ ಬರ್ಪುರಂಚಿನ ಒಂಜಿ ಕಾರ್ಯಕ್ರಮ ಪಿರೊಂಜಿ ಮಲ್ಲ ಕಾರ್ಯಕ್ರಮವು ಕರೆಂಟ್ ಬಿಲ್ ಇನಿ ನೂದೆಟ್ ಸ್ವಲ್ಪ % ಇಲ್ಲಡು ಕರೆಂಟ್ ಬಿಲ್ ಕಟ್ರೆಜ್ಜಿ ಇನ್ನು ಏರ್ನಾಳು ಇನ್ನು ಬೈದಿನಾಕ್ಲ ಇಲ್ಲಡು ಕರೆಂಟ್ ಬಿಲ್ ಕಟ್ಟುವರ ಪಲ್ಲೆ ಉಂಡ ಏರ್ನಾಳು ಇಲ್ಲಡು ಒಂಜಿ 5% ಇಪ್ಪು 95% ಜನಕ್ಕುಲ್ಲ ಇಲ್ಲಡಿನಿ ಕರೆಂಟ್ ಬಿಲ್ ಕಟ್ಟೊಂದು ಇಜ್ಜರು ನಿಕಲು ಒಂದು ಸತ್ಯ ದನೆ
95% ಜನಕ್ಕುಲ್ಲ ಇಲ್ಲಡು ಇನ್ನು ಕರೆಂಟ್ ಬಿಲ್ ಕಟ್ಟೊಂದಿಜ್ಜೇರು ಅಂದಾತ್ತ ಪಲ್ಲೆ ನಿಖಲು ಅಂದಾತ್ತ ಏತ್ ಜನತಿಲ್ಲ ಕರೆಂಟ್ ಬಿಲ್ ಇನ್ನು ಬರ್ಪು ಕೈ ದೆರ್ಪುಲೆವರ ದೆರ್ಪುಲೆ ತುಕ ಏತ್ ಜನತ ಇಲ್ಲಡಿ ಇನ್ನು ಕರೆಂಟ್ ಬಿಲ್ ಕಟ್ಟರೊಂದು ಇಜ್ಜಾರು ಈ ತತ್ತು ಜಾಸ್ತಿ ಉಂಡು ಇನ್ನು ಲಿಸ್ಟ್ ತೂಂಡ ಜಾಸ್ತಿ ಉಂಡು ನಿಕ್ಲು ಕೈ ದೆರ್ತಿಜಾರ ಆತೆ ಮಸ್ತ್ ಇನಿ 95% ಇನ್ನು ಮೆಸ್ಕಾಂ ದಕ್ಲುಲ್ಲೇರು ತಲಪಾಡಿದ ಲಿಸ್ಟ್ ದೆತ್ತುನ್ನ ಗೊತ್ತಾಪುಂಡು 95% ಇಲ್ಲಡಿನಿ ಕರೆಂಟ್ ಬಿಲ್ ನಿಗ್ಲು ಕಟ್ಟೊಂದು ಇಜ್ಜರು ಅಂಚಿನ ಅವಕಾಶ ನಿಗ್ಲಿಗೆ ತಿಗದುಂಡು ಓಲ 4 AC ಅಂಚಿನ ಇತ್ತಿನ ಇಲ್ಲಡು ಮಾತ್ರ ಇನಿ ಕರೆಂಟ್ ಬಿಲ್ ಕಟ್ರ ತಿಕ್ಕೊಂಡು ಹೊರತು ಬಕ ಪಾಪ ದಕ್ಲೆಗ್ ಮಾತಿರೆಗ್ಲ ಹೈಯೆಸ್ಟ್ ಜನಕ್ಕುಲೆಗ್ ಈ ನಮ್ಮ ಯೋಜನೆ ಫ್ರೀಯಾದ ಕೊಡ್ತುಣೊಂದು ನಮ್ಮ ಈ ನಿಕ್ಲ ಪನಿಯರು ಇಷ್ಟ ಮನ್ಪೆ ಅಂಚಾದು ಏರಗಾಳ ನಿಕ್ಲೆಗ್ ತೊಂದರೆ ಆದಿತ್ತಿನಾಂಡ ಇಂಚಿನ ಕುದ್ದು ಕೊರತೆ ಸಭೆಟ್ ಪಂಚ ಗ್ಯಾರಂಟಿ ಈ ಸಭೆಟ್ ನಿಖಲು ಬತ್ತದ ನಿಖಲ ಅಧಿಕಾರ ನಕ್ಲೆಗ್ ತೋಜ ಇರುಂದಾಂಡ ದೇ ಇನಿ 1900 ಜನ ಮೂಲ ಎಂಟ್ರಿ ಆತಂಡು 1900 ಜನತ ಇಲ್ಲಡೆ ಕರೆಂಟ್ ಫ್ರೀ ಇಂದು ಅಂಕಿ ಅಂಶಡಿನಿ ಬೈದನ ಮುಲ್ಪ ಇತ್ತಿನಕ್ಲ 1900 ಜನ ತಲಪಾಡಿದ ನಮ್ಮ ಒಟ್ಟಾದ ಆ ತಿಲ್ಲಿಲೆಗಿನಿ ಕರೆಂಟ್ ಫ್ರೀ ಪನ್ಪುನ ಯೋಜನೆನ ಲಿಸ್ಟ್ ಬೈದಂಡು ದಾಯಕ ಕೈದೆರ್ಪುಜಾರು ನಮ್ಮ ಯೋಜನೆನ ಪಡೆಯೊಂದಿಲ್ಲ ಐಟ್ ಪನೇರದ ಆಲ ನಾಚಿಗೆಜ್ಜಿ ಸರ್ಕಾರ ಕೊರ್ಪುನ ಕಾರ್ಯಕ್ರಮ ಇನ್ನು ಏಲನೇನು ದೆಂಗಾಡೊಂದಿಜ್ಜಿ ಪ್ರತಿ ವರೆನ ಲಿಸ್ಟ್ಗಳ ಒವ್ವೊವು ಕಾರ್ಯಕ್ರಮ ಏರೇರ್ನ ಅಕೌಂಟ್ಗೆ ಒವ್ವೊವು ಬರ್ಪುನ್ ಪನ್ಪುನ ಲಿಸ್ಟ್ ನಮ್ಮ ಅಧಿಕಾರಿ ಉಲ್ಲೇರು ಅರ್ನಲ್ ಪೈನಿ ಪೋಂಡ ಮಾತ A to Z ಏರ್ನ ಇಲ್ಲಿಗೆ ಒವು ಬರ್ಪುಂಡು ಏರೆ ಗೃಹಲಕ್ಷ್ಮಿ ಬರ್ಪುಂಡು ಏರೆಗೆ ಒವು ಬರ್ಪುಂಡು ನಮ್ಮ ಒಡ ಕೇಂಡ ಆರ 10 ಶೋಕು ಇಲ್ಲದ ಪುದರ್ ಪಂಡದು 6 ಕೊರ್ಪೇರು ಅಂಚಾದಿಪ್ಪುನಗ ಈತ್ ಮಲ್ಲ ಕಾರ್ಯಕ್ರಮ ಕೊರ್ನ ನಮ್ಮ ಸರ್ಕಾರ ಇಂಚಿನ ಕಾರ್ಯಕ್ರಮ ನಿಕ್ಲ ಕಾರ ಮುದೇಲಿಗೆ ತುಲೆ ಇಂಚಿನ ಕಾರ್ಯಕ್ರಮ ಮನ್ಪೊಡು ನಾಂಡ ನಿಕ್ಲೇನ ಕೈ ತಡೆಲೆತ್ತದು ನಿಕ್ಲೇನ ಇಡೆಗೆ ಬರ್ಪದು ಅಧಿಕಾರ ನಕ್ಲೇನ ಕನಪದು ಇನಿ ನಿಕ್ಲ ಯೋಜನೆ ದೆತೊಲ್ಲೆ ಪನ್ಪುನ ಇಂಚಿನ ಒಂಜಿ ಸರ್ಕಾರ ಇನಿ ಮುಟ್ಟ ಇತಿಹಾಸಡ್ ಬೈದಿಜಿಂದು ಎಂಕಲು ನಿಕ್ಲ ಪನೊಂದು ನಿಖಲು ಪ್ರೀತಿ ವಿಶ್ವಾಸಡಿ ಕಾರ್ಯಕ್ರಮಕ್ಕೆ ಬೈದಾರೆ ನಮ್ಮನ ಪ್ರೀತಿ ವಿಶ್ವಾಸನ ನಿಖಲು ಒರಿಪಲೆ ಏಪಲ ಸರ್ಕಾರ ಕೊರ್ನಂಚಿನ ಈ ಕಾರ್ಯಕ್ರಮನ ಒಂದು ದೇವೆರ್ನ ಕಾರ್ಯಕ್ರಮ ಒಂಜಿ ನಿಖಲೆಗೆ ಪನ್ಪೆ ನಮ್ಮ ಇಂಚಿನ ಕಾರ್ಯಕ್ರಮನ ಒಂಜಿಲ್ಲದಕ್ಲೆಗೆ ಎತ್ತ ಎಂದಾಂಡ ನಮ್ಮ ಅಧಿಕಾರ ನಕಲು ನಮ್ಮ ಕಮಿಟಿ ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಲ ಎಡ್ಡೆ ಬೇಲ ಮಂತೊಂದುಂಡು ಸರ್ಕಾರ ಕೊರ್ನ ಕಾರ್ಯಕ್ರಮ ಜನಕುಲೆಗೆ ಮುಟ್ಟೋಡೊಂದು ಪನ್ಪ ಒಂದು ಪೂರ ಪುಣ್ಯದ ಕಾರ್ಯ ಒಂದು ದೇವೇರ್ನ ಕಾರ್ಯ ಒರಿಯಾಗ ಈ ಯೋಜನೆ ನಮ್ಮ ಕೊರಿಯ ಅಂದಾಂಡ ಒಂದು ದೇವೇರ್ನ ಕಾರ್ಯಕ್ರಮ ಅಂದು ಯಾನು ಪನೊಂದು ನಮ್ಮ ಒವ್ವೇ ದೇವಸ್ಥಾನಕ್ಕೆ ಪೋಲೆ ಒವ್ವೇ ಮಸೀದಿಗೆ ಪೋಲೆ ಒವ್ವೇ ಚರ್ಚ್ಗೆ ಪೋಲೆ ಆಂಡ ಇಂಚಿನ ಈ ಬಂಗಾರದಂಚಿನ ಕಾರ್ಯಕ್ರಮನ ಜನಕುಲೆಗೆ ಮುಟ್ಟಾಂಡ ನೆಡ್ದು ಮಲ್ಲ ದೇವೇರ್ನ ಕಾರ್ಯಕ್ರಮ ಇಜ್ಜಿಂದಿಯಾನ ಪನೊಂದು ಅಂಚಾದು ಮಾತ ಪೊಂಜನಕಲು ಅಪ್ಪೆಲ್ಲು ನಿಖಲ ಆಶೀರ್ವಾದ ಯಾರು ನಿಖಲ ಸರ್ಕಾರಗ ಆಶೀರ್ವಾದ ಮನ್ಪಲೆ ಇಂಚಿನ ಕಾರ್ಯಕ್ರಮ ಕೊರ್ನಂಚಿನ ಕರ್ನಾಟಕ ಸರ್ಕಾರದ ಈ ಒಂಜು ಸಿದ್ದರಾಮಯ್ಯರಿಗೆ ಮಾತೆರ್ಲ ಆಶೀರ್ವಾದ ಮನ್ಪುನ ಮುಖಾಂತರ ನನಲ ದೇವರೆತ್ತಾಣದಂಡ ದುಂಬುದ ದಿನಟು ನಮಕಿಂಚಿನ ಕಾರ್ಯಕ್ರಮ ತಿಕ್ಕೊಂದು ಪಡು ನನಲ ಬರಡು ಇಡೀ ದೇಶಗೆ ಕರ್ನಾಟಕ ರಾಜ್ಯ ಮಾದರಿಯಾದ ಇನಿ ಉಂಡು ಇನ್ನು ಇಡೀ ದೇಶಡೆ ಐತಿಹಾಸಿಕವಾದ ಕೊರ್ನಂಚಿನ ಈ ಕಾರ್ಯಕ್ರಮ ಮಾದರಿಯಾದ ನಮ್ಮ ಕರ್ನಾಟಕ ರಾಜ್ಯ ಮಂತೊಂದು ಪನೊಂದು ನಿಕ್ಲೆಗೆ ಯಾನು ಮಾತೆರೆಗಳ ವಂದಿಸ ಒಂದು ವೇದಿಕೆ ಹಿಡಿತನ ಮಾತು ನಮ್ಮ ಗಣ್ಯರೆಗಳ ಯಾನು ವಂದಿಸದು ಎನ್ನ ಪಾತೆರನ್ನು ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ಥ್ಯಾಂಕ್ ಯು ಸುರುಕಾದ ಮಾತೆರೆಗಳ ಸೊಲ್ಮ ಸಂದ ಒಂದು ಇನಿ ಪಂಚ ಗ್ಯಾರಂಟಿ ಯೋಜನೆದ ಬಗ್ಗೆ ನಿಖಲ್ನ ಸಮಸ್ಯೆಗಳನ್ನು ತೆರೆಯರೆ ಬಾಡದು ಈ ಭಾಗದ ನಮ್ಮ ಶಾಸಕರು ಕರ್ನಾಟಕ ವಿಧಾನಸಭೆದ ಸಭಾಧ್ಯಕ್ಷರು ನಮ್ಮ ನಾಯಕರ ಇಂಚಿನ ಸನ್ಮಾನ್ಯ UT ಖಾದರ್ ಅವರು ಅವ್ರನ್ನ ಆದೇಶದಂತೆ ಇನಿ ಈ ಒಂದು ಸಭೆಯನ್ನು ಏರ್ಪಾಡು ಮಲ್ಪರೆ ಆಗ್ತದೆ ಈ ಸಭೆಟ್ಟು ಸಭಾ ವೇದಿಕೆಡು ಉಪಸ್ಥಿತರಿನ ಹಿರಿಯರೈನ ಬೋಳಿಯಾರ್ ರಮೇಶ್ ಶೆಟ್ರೆ ಅವೇ ರೀತಿ ಈ ಸಭೆತ ಮಲ್ಲ ಗುರಿಕಾರ್ರೆ ಎಂದೇ ಪನೋಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರ ಆತ್ಮೀಯರೈನ ರಫೀಕ್ ರೇ ಅವೇ ರೀತಿ ಮಹಿಳೆಯರನ್ನ ದಕ್ಷಿಣ ಕನ್ನಡ ಜಿಲ್ಲೆಡು ಈ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಮುಖಾಂತರ
ಮಹಿಳೆಯರಿಗೆ ಬೋಡಾದ ಹೋರಾಟ ಮಲ್ಪನಂಚಿನ ಈ ಭಾಗದ ನಾಯಕಿಯನ್ನ ಶ್ರೀಮತಿ ಸುರೇಖಾ ಚಂದ್ರಾಸ್ರೆ, ಅವೇ ರೀತಿ ಈ ಭಾಗದ ಪಂಚಾಯತ್ ಅಧ್ಯಕ್ಷರೇ, ಎಂಗಿನ ನಾಯಕಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಜಿಲ್ಲೆದ ಉದ್ದಗಲಗಲ ಪೋದು ಜನಕ್ಕಲ್ನ ಸಮಸ್ಯೆಯನ್ನು ತೆರೆಯೊಂದಿನ ಮಾತ್ರ ಹತ್ತು, ಇನ್ನು ಗ್ಯಾರಂಟಿ ಯೋಜನೆ ಮಾತ್ರ ಹತ್ತು, ಪ್ರತಿ ಒಂದು ಸರ್ಕಾರದ ಸವಲತ್ತನ್ನು ಬಡವೇರನ್ನ ಇಲ್ಲಡೆ ಮುಟ್ಟಾಯವನಂಚಿನ ಒಂದು ಯೋಗ್ಯತೆ ಎತ್ತಿನಂಚಿನ ಈ ಭಾಗದ ನಾಯಕಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಯಿನ ಶ್ರೀಮತಿ ಮಮತಾ ಗಟ್ಟಿಯರೇ, ಅವೇ ರೀತಿ ಪ್ರತಿಯೊಂದು ಕಾರ್ಯಕ್ರಮ ನಡ್ಪಡೋದಂಡ ಸರ್ಕಾರಿ ಅಧಿಕಾರಿನಕ್ಲು ಎಡ್ಡೆ ರೀತಿಯ ಬೇಲೆ ಮಲ್ತಂಡ ಜನಗಳಿಗೆ ಸ್ಪಂದನೆ ಮಲ್ತಂಡ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಹಾಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ವಿ ರೂವಾರಿ ಆಯ್ನಂಚಿನ ಈ ಭಾಗದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದಂಚಿನ ಗುರುದತ್ತರೆ, ಅವೇ ರೀತಿ ಅನ್ನೊಂದು ಅಧಿಕಾರಿ ನೀವು ವೇದಿಕೆಡುಲ್ಲರೆ ಅರೆಗ್ಲ ಇನ್ನಿತ್ತ ಈ ಕಾರ್ಯಕ್ರಮದ ರೀತಿಯವರಿಗೆ ಸುಲ್ಮಸನ್ನ ಒಂದು, ಅವೇ ರೀತಿ ಎಂಕೆಲ್ಲ ಈ ಭಾಗದ ನಾಯಕರ ಅಂಚಿನ ಆಳ್ವೇರ್ ಶೆಟ್ರು ನಮ್ಮ ಜವನೇರನ ನಾಯಕರನ್ನ ಈ ತಲಪಾಡಿದ ಗ್ರಾಮ ಸಮಿತಿ ಅಧ್ಯಕ್ಷರೇ, ಅವೇ ರೀತಿ ಮಹಿಳಾ ಕಾಂಗ್ರೆಸ್ದ ಬ್ಲಾಕ್ದ ಅಧ್ಯಕ್ಷರು, ಈ ಭಾಗದ ಮಹಿಳಾ ನಾಯಕಿ ನಿಂತಿನ ಚಂದ್ರಿಕಾ ರಯ್ಯರೇ, ಕೆಲವರು ಕನ್ನಡದಲ್ಲಿ ಮಾತಾಡಿಂತ ಹೇಳಿದರು. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಫರೀದ್ರವರೇ ಮತ್ತು ಬೊಕ್ಕ ವೇದಿಕೆ ಉಪ್ಪನಂಚಿನ ಪಂಚ ಗ್ಯಾರಂಟಿದ ಸದಸ್ಯರಾಯಿ ನಂಚಿನ ರಾಘವರೇ, ಅವೇ ರೀತಿ ಜಸಿಂತರೇ, ರೇವತಿಯವರೇ ಮತ್ತು ಇನ್ನಿತರ ಎಲ್ಲ ಸದಸ್ಯರುಗಳೇ, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳೇ, ಬಂದಿರತಕ್ಕಂಥ ಎಲ್ಲ ತಾಯಿಯಂದಿರೆ, ತಂಗಿಯಂದಿರೆ, ಅಕ್ಕಂದಿರೆ, ಎಲ್ಲ ನಮ್ಮ ಈ ಪರಿಸರದ ಎಲ್ಲ ಸಮಾಜದ ಗಣ್ಯರೇ, ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಾಸಕರ ಆದೇಶದಂತೆ ಭಾಳ ಉತ್ತಮ ರೀತಿಯಲ್ಲಿ ಅವರ ಕ್ಷೇತ್ರದಾದ್ಯಂತ ನಡೀತಾ ಇದೆ. ತಾವು ಮೊನ್ನೆ ನೋಡಿದಿರಿ, ಗಟ್ಟಿ ಸಮಾಜ ಭವನದಲ್ಲಿ ಎಷ್ಟೊಂದು ಮಹಿಳೆಯರು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರಿಗೆ ದೊರಕತ್ತಂಥ ಏನು ಸಹಕಾರ ಇದೆ, ಸರ್ಕಾರದಿಂದ ದೊರಕುವಂಥ ಸವಲತ್ತು ಯಾವುದಿದೆ ಅದರ ಬಗ್ಗೆ ಜನರಿಗೆ ಮನ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಹಿಳೆಯರು ಬಂದು ಮಾತಾಡಿದ್ದಾರೆ. ಇವತ್ತು ನಾನು ಕೂಡ ಇಲ್ಲಿ ಬಂದಾಗ ಕೂತ್ಕೊಂಡಿದ್ದೆ. ಸುರೇಖಾ ಚಂದ್ರಾಸ್ರವರು ಕೆಲವು ಮಹಿಳೆಯರ ಹತ್ರ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳಿದರು. ಕೆಲವೊಂದು ಮಹಿಳೆಯರ ಅಭಿಪ್ರಾಯ ಏನಿತ್ತು, ಅವರ ಆ ಭಾಷೆ ಏನಿತ್ತು, ಅದನ್ನು ನೋಡುವಾಗ ನಿಜವಾಗಿ ನಮಗೆ ಭಾಳ ಸಂತೋಷ ಆಗ್ತದೆ. ಒಂದು ಬಡ ಮಹಿಳೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಉಪಯೋಗ ಮಾಡ್ತೇನೆ, ಇನ್ನೊಂದು ಮಹಿಳೆ ನನ್ನ ಗಂಡನಿಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಆದರೂ ನಾವು ಮದ್ದಿನ ವ್ಯವಸ್ಥೆಗೆ ಬೇಕಾಗಿ ಈ ಹಣ ನಮಗೆ ಉಪಯೋಗ ಆಗ್ತದೆ. ಅದು ಅಲ್ಲದೆ ಇನ್ನು ಅನೇಕ ಮಹಿಳೆಯರು ಹೇಳುವುದು ಒಂದೇ, ಇವತ್ತಿನವರೆಗೆ ನಮ್ಮ ಖಾತೆಗೆ 2,000 ರೂಪಾಯಿ ನೇರವಾಗಿ ಬಂದದ್ದಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಈ ಕಾರ್ಯಕ್ರಮ ನೇರವಾಗಿ ನಮ್ಮ ಮಹಿಳಾ ಖಾತೆಗೆ ದೊರಕ್ತದೆ ಅಂತ ಇದನ್ನು ಹೇಳಿಕೊಂಡು ಅವರು ಸಿದ್ದರಾಮಯ್ಯರವನ್ನು ನಡೆಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಲವು ಮಹಿಳೆಯರು ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಈ ರಾಷ್ಟ್ರದಲ್ಲಿ ಮೊದಲಿಗೆ ಜಾರಿಯಾದ್ದು ಕರ್ನಾಟಕ ಸರ್ಕಾರದ ಅದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ಈ ಒಂದು ಕಾರ್ಯಕ್ರಮ ಕೊಡುವುದರ ಮೂಲಕ ಪಂಚ ಗ್ಯಾರಂಟಿಯನ್ನು ಮಹಿಳೆಯರಿಗೆ ಒದಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಎಲ್ಲ ಕೊಡಬೇಕಾದ್ರೆ ಮೂಲ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯರವರು ನಮಗೆ ಬಡತನದಲ್ಲಿ ಹುಟ್ಟು ಇದರಾಗಿದ್ದುಕೊಂಡು ಶಾಲೆಗೆ ಹೋಗದೆ 4ನೇ ಕ್ಲಾಸಿನ ನಂತರ ಶಾಲೆಗೆ ಹೋದವರು ಮತ್ತೆ ಅವರು ಗ್ರಾಜ್ಯುಯೇಷನ್ ಮಾಡಿ LLB ಮಾಡಿ ಫೇಮಸ್ ವಕೀಲರಾಗಿ ಬಡವರಿಗೆ ಸಹಾಯ ಮಾಡೋದ್ರ ಮೂಲಕ ಅವರ ಕಾಲದಲ್ಲಿ ಅನ್ನಕ್ಕೆ ಎಷ್ಟು ಕೊರತೆ ಇತ್ತು, ಎಷ್ಟು ಕಷ್ಟ ಇತ್ತು, ಅದನ್ನು ಮನಗೊಂಡು ಇವತ್ತು ಮಹಿಳೆಯರಿಗೆ ಈ ಅಕ್ಕಿ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಬಗೆಗಳನ್ನು ಕೊಡೋದ್ರ ಜೊತೆಗೆ ಪಂಚ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ರಾಜ್ಯದಾದ್ಯಂತ ಇದನ್ನು ಉತ್ತಮ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಸಿಗ್ತಾ ಇದೆ. ಇನ್ನು ಕೆಲವು ಸಮಸ್ಯೆಗಳ ಕಾರಣದಿಂದಾಗಿ ಕೆಲವೊಂದು ಮಹಿಳೆಯರಿಗೆ ಇದರ ಫಲಾನುಭವಿಗಳಿಗೆ ಅವರು ವಂಚಿತರಾಗಿದ್ದಾರೆ. ಕಾರಣ ಇಷ್ಟೇ, ತಮ್ಮ ಇದರಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥದ್ದು ಮತ್ತು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಕೊರತೆಗಳಿಂದಾಗಿ ಈ ರೀತಿ ಸಮಸ್ಯೆಗಳು ಉದ್ಭವಿಸಿದೆ. ಅವರಿಗೂ ಕೂಡ ಅದನ್ನು ಪರಿಹಾರ ಕೊಡಬೇಕೆಂಬ ದೃಷ್ಟಿಯಲ್ಲಿ ಇಲ್ಲಿ ಇವತ್ತು ಭಾಗವಹಿಸಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥ ಅವಕಾಶ ಮಾಡಿದೆ. ಈ ಸಭೆಯಲ್ಲಿ ನಾವೆಲ್ಲ
ಕೂತ್ಕೊಂಡು ಗಂಡಸರೆಲ್ಲ ನಾವು ಸುಮ್ಮನೆ ಕೂರುವಂಥದ್ದು. ಇದು ನಿಮ್ಮದೇ ಮಹಿಳೆಯರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇನ್ನಷ್ಟು ಜನರಿಗೆ ಇದರ ಸವಲತ್ತು ದೊರಕಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನನ್ನ ವಂದನೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ತಲಪಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸಂಧ್ಯಾ ಮೇಡಮ್ ಇವರು ಮಾತನಾಡಲಿದ್ದಾರೆ. ಇವರನ್ನು ಹೃತ್ಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾರೆ. ಆ ಒಂದು ನೋಂದಣಿ ಪ್ರಕ್ರಿಯೆಯನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ದೇವೆ. ಸೊ ಯಾರೆಲ್ಲ ನೋಂದಣಿಗೆ ಬಾಕಿ ಇದ್ದಾರೆ ಎಲ್ಲರೂ ನೋಂದಣಿ ಮಾಡಿಕೊಳ್ಬೇಕು. ಹಾಗೆಯೇ ಇದರಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಇದ್ದರೆ ಅದನ್ನು ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ನಾವಿಲ್ಲಿ ಸಮಸ್ಯೆ ನಿವಾರಣೆಗೋಸ್ಕರ ಬಂದಿದ್ದೇವೆ. ಸೊ ಅದನ್ನು ಕೂಡ ನೀವೆಲ್ಲರೂ ಏನಾದರೂ ಸಮಸ್ಯೆಗಳಿದ್ದರೆ ನೋಂದಣಿ ಮಾಡಿಕೊಂಡು. ಸೊ ನಮ್ಮ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಸರ್ಕಾರದಿಂದ ಬಂದಿರುವಂಥ ಎಲ್ಲ ಯೋಜನೆಗಳನ್ನು ಪ್ರತಿಯೊಂದು ಮನೆಗೆ ಕೂಡ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಇಲ್ಲೆಲ್ಲ ಅತಿಥಿ ಗಣ್ಯರು ಹಾಗೆ ನಮ್ಮ ಮಾನ್ಯ ನೆಚ್ಚಿನ ಸಭಾಧ್ಯಕ್ಷರು ಕೂಡ ಈಗಾಗಲೇ ಆಗಮಿಸಲಿಕ್ಕಿದ್ದಾರೆ. ಸೊ ಅವರಲ್ಲೆಲ್ಲ ವಿನಂತಿ ಏನಂತ ಹೇಳಿದರೆ, ನಮ್ಮ ತಲಪಾಡಿ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇನ್ನಷ್ಟು ಅನುದಾನವನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೆ ವಂದಿಸುತ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ. ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಕುಂದುಕೊರತೆ ಸಭೆ. ಈ ಸಭೆಯಲ್ಲಿ ಆಸೀನರಾದಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಅದೇ ರೀತಿ ಗೇರು ನಿಗಮದ ಅಧ್ಯಕ್ಷರೇ, ಮೂಡದ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರುಗಳೇ, ಅದೇ ರೀತಿ ಈ ಉಳ್ಳಾಳ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳೇ, ತಲಪಾಡಿ ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ಅದೇ ರೀತಿ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನದ ಎಲ್ಲ ಗೌರವಾನ್ವಿತರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಸೇರಿದಂಥ ಎಲ್ಲ ಈ ತಲಪಾಡಿ ಗ್ರಾಮದ ಮಹನೀಯರೇ ಹಾಗೂ ಮಹಿಳೆಯರೇ, ಇವಾಗಲೇ ನಮ್ಮ ಸಭಾಧ್ಯಕ್ಷರು ಬಂದಿದ್ದಾರೆ, ತಲಪಾಡಿಯಲ್ಲಿ ಇದ್ದಾರೆ. ಅವರ ಬರುವಿಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದು ಒಂದು ಕುಂದುಕೊರತೆಯ ಸಭೆ. ನಿಮಗೆಲ್ಲರಿಗೂ ನೆನಪಿರಲಿ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸುಮಾರು 27 ಗ್ರಾಮ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಅದೇ ರೀತಿ 24 ಗ್ರಾಮ ಪಂಚಾಯತಿಗಳು ಬರ್ತದೆ, ಒಂದು ನಗರಸಭೆ ಪುರಸಭೆ ಬರ್ತದೆ, ಪಟ್ಟಣ ಪಂಚಾಯತ್ ಕೂಡ ಬರ್ತದೆ. ಈ ಎಲ್ಲ ಗ್ರಾಮಗಳಿಗೆ ಹೋಗಿ ಪಂಚ ಗ್ಯಾರಂಟಿಯ ಅಧ್ಯಕ್ಷರು, ಅದೇ ರೀತಿ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಆ ಗ್ರಾಮದಲ್ಲಿ ಏನೆಲ್ಲ ಕುಂದುಕೊರತೆಗಳಿದೆ ಅಂತ ಹೇಳಿಕೊಂಡು ಪರಿಶೀಲನೆ ಮಾಡಬೇಕಾಗಿ ಈ ಒಂದು ಸಭೆಯನ್ನು ನಮ್ಮ ಶಾಸಕರಂತ ಯುಟಿ ಖಾದರ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಗ್ಯಾರಂಟಿಗಳೆಲ್ಲ ಬರುವಾಗ ನಮಗೆ ಬರಲಿಲ್ಲ, ನನಗೆ ಸಿಗಲಿಲ್ಲ, ನನಗೆ ಹೋಗಲಿಲ್ಲ ಎಂಬ ಎಲ್ಲ ಮಾತುಗಳಿರ್ತದೆ. ಆ ಮಾತು ಇರಬಾರ್ದು. ಆ ಗ್ರಾಮಕ್ಕೆ ನೀವು ಹೋಗಬೇಕು, ಆ ಗ್ರಾಮದಲ್ಲಿ ಕುಂದುಕೊರತೆ ಸಭೆಯನ್ನು ಮಾಡಬೇಕು, ಏನೆಲ್ಲ ಅನುಷ್ಠಾನ ಆಗಿದೆ ಅಂತೇಳಿ ನನಗೆ ತಿಳಿಸ್ಬೇಕಂತ ಹೇಳಿಕೊಂಡು ಇವತ್ತು ಈ ಸಭೆಯನ್ನು ನಮ್ಮ ತಲಪಾಡಿ ಗ್ರಾಮದಲ್ಲಿ ಇಟ್ಟಿದ್ದಾರೆ. ಮೊನ್ನೆ ತಾನೇ ಅಮಲಮಗರು ಗ್ರಾಮ ಆಗಿದೆ. ಇನ್ನು ನಮ್ಮ ಅಧ್ಯಕ್ಷರು, ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಮೊಹಮ್ಮದ್ ರಫೀಕ್ರವರು ಎಲ್ಲ ಗ್ರಾಮದಲ್ಲಿ ಕೂಡ ಈ ಸಭೆಯನ್ನು ನಡೆಸಿ ಯಶಸ್ವಿ ಮಾಡಲಿಕ್ಕಿದ್ದಾರೆ. ಸರ್ಕಾರದ ಆದೇಶ ಕೂಡ ಆಗಿದೆ. ಅದೇ ರೀತಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಒಳ್ಳೆ ರೀತಿಯ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಅವರು ಮುಂದೆ ಕೂಡ ಶಿವಮೊಗ್ಗದಲ್ಲಿರುವಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಲ್ಲಿ ಉಳ್ಳಾಳ ತಾಲೂಕಲ್ಲಿ ಬಂದು ಕೂಡ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಗ್ಯಾರಂಟಿ ಸಮಿತಿಯಲ್ಲಿ ನಂಬರ್ 1 ಬರುವಾಗಿ ಕೂಡ ಅವರು ಮಾಡಿದ್ದಾರೆ. ಸುಮಾರು 98% ಎಲ್ಲ ಗ್ಯಾರಂಟಿಗಳು ಸಿಕ್ಕಿದೆ. ಅದೆಲ್ಲ ಅವರು ಅಪ್ಡೇಟ್ ಮಾಡಿಟ್ಟಿದ್ದಾರೆ. ಯಾರಿಗೆ ಬಂದು ಈವಾಗ ಬಂದು ನೋಡುವಾಗ ನಿಮಗೆಲ್ಲ ಗೊತ್ತಾಗ್ತದೆ. ಕೆಲವೊಂದು ಸಮಸ್ಯೆಗಳಿದ್ರೆ ಮಾತ್ರ ಕಟ್ಟಾಗ್ತದೆ, ಹೊರತು ಯಾರಿಗೂ ಕೂಡ ಕಟ್ಟಾಗಲಿಲ್ಲ. ಎಲ್ಲರಿಗೂ ಕೂಡ ಸಿಗುವಂಥ ಯೋಜನೆ ಇವತ್ತು ಮಮತಾ ಗಡ್ಡೆಯವರೆಲ್ಲ ಎಲ್ಲರೂ ವಿಸ್ತಾರವಾಗಿ ನಿಮಗೆ ಹೇಳಿದ್ದಾರೆ. ಆದರೂ ಕೂಡ ಕೆಲವೊಂದು ತೊಂದರೆ ಆದರೂ ಕೂಡ ಈ ಗ್ರಾಮದ ಈ ಗ್ಯಾರಂಟಿ ಸಭೆಗೆ ಬಂದು ನಿಮ್ಮ ಅಹವಾಲುವನ್ನು ಕೊಟ್ಟು ಅರ್ಜಿಯನ್ನು ಕೊಟ್ಟು ಹೋಗಬೇಕು. ಮುಂದಿನ ಸಲ ಅದೆಲ್ಲಗಳು ಕೂಡ ಆಗ್ತದೆ ಅಂತ ಹೇಳಿಕೊಂಡು ನಿಮಗೆ ತಿಳಿಸಿದ್ದಾರೆ. ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಕೂಡ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ಹಾಗೆ ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಯಾರೊಬ್ಬರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಕರೆಂಟ್ ಬಿಲ್ಲಲ್ಲಿ ಕೂಡ ನಮ್ಮವರಿಗೆ ಹೆಚ್ಚಿನವರಿಗೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮವರಲ್ಲಿ AC ಫ್ಯಾನ್ ಅದೇ ರೀತಿ ಜಾಸ್ತಿ ಇದೆ. ಆದರೆ ಬೇರೆ ಜನರಲ್ಲಿ ಅವರು 6 ಗಂಟೆಗೆ ಆನ್ ಮಾಡ್ತಾರೆ, 10 ಗಂಟೆಗೆ ಮಲಗ್ತಾರೆ. ಆದ್ದರಿಂದ ಹೆಚ್ಚಿನ ಸವಲತ್ತುಗಳೆಲ್ಲ ಹಾಗೆ ಹೋಗ್ತಾ ಇದೆ. ಅದರಲ್ಲಿ ಬಸ್ಸಲ್ಲಿ ಎಲ್ಲರಿಗೂ ಕೂಡ ಫ್ರೀ ಸಿಗ್ತದೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಇದು
ಗೃಹಲಕ್ಷ್ಮಿ ಕೂಡ ಎಲ್ಲ ಜನರಿಗೆ ಸಿಗ್ತಾ ಇದೆ. ಇವತ್ತು ಎಲ್ಲಿ ಕೂಡ ನನಗೆ ಸಿಗಲಿಲ್ಲ, ಇದು ಬೇಕಾ ಬೇಡವಾ ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಈ ಸರ್ಕಾರ ಎಲ್ಲರಿಗೆ ಒಳ್ಳೆಯ ರೀತಿಯ ಒಂದು ಯೋಜನೆಯನ್ನು ಮಾಡಿಕೊಟ್ಟಿದೆ. ನಮ್ಮ ಸಂಸದೆಯಾದಂಥ ಪ್ರಿಯಾಂಕಾ ಗಾಂಧಿಯವರು ಬ್ಯಾಂಗ್ಳೂರಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಬಂದು ಈ ಗೃಹಲಕ್ಷ್ಮಿಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಮಹಿಳೆಯರಿಗೆ 2,000 ರೂಪಾಯಿ ಸಿಗಬೇಕಂತ ಹೇಳಿಕೊಂಡು ಈ ಒಂದು ದೊಡ್ಡ ಯೋಜನೆಯನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಅಡ್ಯಾರ ಸಹ್ಯಾದ್ರಿ ಮೈದಾನಿಗೆ ಬಂದು ಮಹಿಳೆಯರಿಗೆ ಬಸ್ ಫ್ರೀಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಯುವಕರಿಗೆ ಕೂಡ ಈ ವ್ಯವಸ್ಥೆ ಆಗಬೇಕಂತೇಳಿ ನಮ್ಮ ಯು ಟಿ ಖಾದರ್ ಅವರು ಸಿದ್ದರಾಮಯ್ಯ ಹತ್ರ ಮಾತಾಡಿ, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ಯುವಕರಿಗೆ ಕೂಡ ಯುವನದಿ ಸಿಗುವಂಥ ವ್ಯವಸ್ಥೆಯನ್ನು ನಮ್ಮ ಯು ಟಿ ಖಾದರ್ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರು ಎಲ್ಲ ಈ ಗ್ರಾಮಕ್ಕೆ ಕೂಡ ಸುಮಾರು 42 ಲಕ್ಷ ಮತ್ತು 92 ಲಕ್ಷ ಅನುದಾನವನ್ನು ಇಟ್ಟುಕೊಂಡು ಪ್ರಗತಿಯ ಪಥವನ್ನು ಕೊಂಡು ಹೋಗಿ ಮಾಡಿದ್ದಾರೆ. ಆದ್ದರಿಂದ ಈ ಸಭೆ ಕುಂದುಗೊರತೆಗಳ ಸಭೆ. ಅದೇ ರೀತಿ ಅದಕ್ಕೊಂದು ಅಟ್ರಾಕ್ಷನ್ ಆಗಬೇಕಂತ ಹೇಳಿಕೊಂಡು ಒಂದು ಹೊಲಿಗೆ ಮಿಷನನ್ನು ಕೂಡ ಇಟ್ಟಿದ್ದಾರೆ, ಒಂದು ಲಕ್ಕಿ. ಇವತ್ತು ಸುಮಾರು ಮೊನ್ನೆ ಮಹಿಳಾ ಸಮಾವೇಶದಲ್ಲಿ ಕೂಡ 27 ಮಿಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಮಿಷನನ್ನು ನಿಮಗೆ ಇವತ್ತು ಕೊಡಲಿಕ್ಕಿದೆ. ಅದರೊಟ್ಟಿಗೆ ಈ ಗ್ರಾಮದ ಎಲ್ಲ ಸದಸ್ಯರು ಕೂಡ ಒಂದು ಸಾರಿಯ ವ್ಯವಸ್ಥೆ, ಒಂದು 5-6 ಸಾರಿಯ ವ್ಯವಸ್ಥೆ, 3 ಪ್ರೆಷರ್ ಕುಕ್ಕರ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಗಿಯುವವರೆಗೆ ನೀವೆಲ್ಲರೂ ಇರಬೇಕಾಗ್ತದೆ. ಯಾಕಂತ ಲಕ್ಕಿ ತೆಗೆಯುವಾಗ ಈ ಮಹಿಳೆಯರು ಇಲ್ಲ ಅಂತ ಹೇಳಿದರೆ ಪುನಃ ಅದನ್ನು ಹಾಕಿ ಇಲ್ಲಿ ಇರದವರಿಗೆ ಆ ಕೂಪನ್ಗೆ ಬಹುಮಾನ ಸಿಗೋದಿಲ್ಲ. ಯಾರು ಇಲ್ಲಿ ಇದ್ದಾರೆ ಅಂಥವರಿಗೆ ಬಹುಮಾನ ಸಿಗುತ್ತದೆ. ಅದು ಕೂಡ ಇದರ ಕಂಡೀಷನ್ ಆಗಿದೆ. ಈ ಒಂದು ಅನುಷ್ಠಾನ ಸಮಿತಿಯವರ ಕಂಡೀಷನ್ ಕೂಡ ಅದೇ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಕೂಡ ನಮ್ಮ ಸದಸ್ಯರು, ಇಲ್ಲಿ ಗ್ರಾಮದ ಸದಸ್ಯರು ಮಾಡಿದ್ದಾರೆ. ಆದ್ದರಿಂದ ಈಗ ತಾನೇ ನಮ್ಮ ಶಾಸಕರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ಉತ್ತಮವಾದಂಥ ಮಾತನ್ನು ಸ್ಪೀಕರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮಗೆ ಕೂಡ ಒಂದು ಭಾಗ್ಯ ಸಿಗಲಿ. ಅವರು ಉಪಮುಖ್ಯಮಂತ್ರಿಯಾಗಿ ಇದೇ ರೀತಿ ತಲಪಾಡಿ ಗ್ರಾಮದಲ್ಲಿ ಕೂಡ ದೊಡ್ಡ ಮಟ್ಟದ ಸಭೆ ಆಗಲಿ ಅಂತೇಳಿ ನಾನು ಆಶಿಸುತ್ತಾ ಅವರನ್ನು ಕೂಡ ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿನ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು. ಕ್ಷೇತ್ರದ ಶಾಸಕರು, ವಿಧಾನಸಭಾ ಅಧ್ಯಕ್ಷ ಅಂತ ಶ್ರೀಯುತ ಯು ಟಿ ಖಾದರ್ ಅವರು ಆಗಮಿಸಿದ್ದಾರೆ. ಇವರನ್ನು ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ತಲಪಾಡಿ ಗ್ರಾಮ ಪಂಚಾಯತ್ ಹಾಗೂ ತಲಪಾಡಿ ಗ್ರಾಮದ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಇನ್ನಿತ ಈ ಬಾರಿ ಪೋಲದ ಕಾರ್ಯಕ್ರಮಗೂ ನಮ್ಮ MLA ಅಂಚಿನ ಯು ಟಿ ಖಾದರ್ ಬೈದರು ಅಂಚನೆ ವೇದಿಕೆಡು ಗ್ಯಾರಂಟಿದ ಅಧ್ಯಕ್ಷರುಲ್ಲೇರು, ಉಪಾಧ್ಯಕ್ಷರುಲ್ಲೇರು, ಪಂಚಾಯತ್ ಅಧ್ಯಕ್ಷರನಕಲುಲ್ಲೇರು, ಅಂಚನೆ ಮಸ್ತ್ ಜನ ಗಣ್ಯ ವ್ಯಕ್ತಿಲುಲ್ಲೇರು, ಅಂಚನೆ ವೇದಿಕೆದ ದೊಂಬು ಮಸ್ತ್ ಜನ ನಿಕುಲು ಫಲಾಭನಿ ಬವಲುಗುಳ್ಳಾಲು ಮಾತೆರೆಗಳ ಎನ್ನ ಪ್ರೀತಿದ ಸೊಲ್ಮೆಲು ಇನಿ ಮಮತಕ್ಕ ಪನ್ನೀರದಾಲ ದೀತಿಜರು ಮಮತಕ್ಕ ಪ್ರತಿ ಒಂದು ವಿಷಯಲ್ಲ ವಿಸ್ತಾರವಾದ ಪಂತೇರು ದಯಪಂಡ ಪೊಂಜೋಲಿ ಇನಿ ನಮ್ಮ ಏತ್ ಬಂಗೋಡು ಬದುಕದ ಪನ್ಪಿನೇನು ಆರು ಬಾರಿ ಪೊಲ್ಲುಡು ಪಂತೇರು ಆ ಬಂಗೋನು ಇನಿ ನಮ್ಮ ಕಮ್ಮಿ ಮನ್ಪೊಡು ನಂಡ ಅವಿನ ಎಂಚ ಮಲ್ಪೊಡು ಪನ್ಪಿನೇನು ನಮ್ಮ ಸಿದ್ದರಾಮಯ್ಯರು ನಮಗೆ ಕಲ್ಪಾದು ಕೊಡ್ತೇರು ಆರ್ನ ಪಂಚ ಗ್ಯಾರಂಟಿ ಆ ಪಂಚ ಗ್ಯಾರಂಟಿಡ್ಲ ಪೊಂಜೋಲೆಗೆ ಮಾತ್ರ ಆರು ಪ್ರತಿ ಒಂದು ಪಂಚ ಗ್ಯಾರಂಟಿಲ್ಲ ಕೊಡ್ತೇರು ಪಂಡೇರು ಮಮತಕ್ಕ ಅಂಜೋಲಕ್ಕೆ ಏನು ಬೇರೆ ಎಂಕ್ಲೆಗ್ ದಾಯಗಿಜ್ಜಿ ಇಂದು ಪಂಡ್ರು ಅಂಡ ಇನಿ ಒಂಜಿ ಪೊಣ್ಣು ಅಲ್ಲಿ ಒರ್ತಿಯಾದ ಬದುಕನಾಗ ಏತ್ ಬಂಗ ಉಂಡು ಪಂಡ್ದು ಇನಿ ಎಂಕ್ಲ ಆಯ್ತು ಒಂಜಿ ವಿಷಯ ಗೊತ್ತುಂಡು ಅಂಚತ್ರ ಒಂಜಿ ಪೊಂಜೋನ ಅಕೌಂಟು 2,000 ಐತೆಟ್ಟಿಗೆ ಪ್ರತಿ ಒಂಜಿ ಬಸ್ ಉಪ್ಪಡು ರೇಷನ್ ದೊಪ್ಪಡು ಒಂದು ಪೂರ ಈತ್ ಬನ್ನಾಗ ನಂಗೆ ತಿಂಗೊಲ್ದ ಖರ್ಚು ಒಂಜಿ ಆರಾಮಡು ಧರ್ಮಗೂ ಪೋಪುಂಡು ಇಜಿನಾಣ ನಮ್ಮ ಏತ್ ಆತ ಕಾಸು ಮಲ್ಪಡು ನಾಣ 89,000 ತಿಂಗೊಲುಗು ಒಂಜಿ ಒರಿಯಗು ಬೂರು ನಿಜವಾದ ತುಯರೆ ಪೋಂಡ ಆ 1,000 ಮಲ್ಪರೆ ನಮಗೆ ಏತ್ ಬಂಗ ಉಂಡು ಪಣದು ನಮ್ಮ ಇನ್ನು ಮಹಿಳೆಯರ ಆಲೋಚನೆ ಮಲ್ಪಡು ಇಂಚಿನ ಒಂಜಿ ಬಾರಿ ಪೊರ್ಲದ ಒಂಜಿ ಯೋಜನೆಯನ್ನು ಕೊರ್ನಂಚಿನ ಕರ್ನಾಟಕದ ಈ ಸರಕಾರಗೂ ನಮ್ಮ ಮಾತೆರ್ಲ ತರೆ ತಗ್ಗವಡ ಹಾಪುಂಡು ಇನಿ ಆರು ಪಂಡೇರು ಒಂದು ರಾಜ್ಯ ಇತ್ತುಂಡಲ್ಲ ರಾಜ್ಯ ಇತ್ತುಂಡಲ್ಲ ಒವೇ ಒಂಜಿ ರಾಜ್ಯಡು ದಾಯ ಕೊರ್ತಿಜೇರು ಇನಿ ಪನ್ನಗ ಪನ್ಪೇರಕಲು ನಿಕ್ಲ ಕಾಸನೆ ನಿಕ್ಲೆ ಕೊರ್ಪು ನೀ ಪಂದು ಇನಿ ಬೇತಕಲು ಪನ್ಪೇರು ಪನ್ನಗ ನಮಕದಲ್ಲ ಪೊಸತು ಕೊರ್ಪಿನತ್ತು ನಮ್ಮ ಕಾಸನೆ ನಮಕ್ ಕೊರ್ಪಿನಿಂದು ಇನಿ ಬೇತ ರಾಜ್ಯದಕ್ಕೂ ದಾಯ ಕೊರೊಂದಿಜ್ಜೇರು ಅವೇನು ನಮ್ಮ ಇನಿ ಪ್ರಶ್ನೆ ಮಲ್ಪಡು ಪೊಂಜೋಲು ಅಪಗ ಮಾತ್ರ ಆಕಲಿಗೆ ನೆತ್ತ ಅರಿವು ಹಾಪುಂಡು ಅವತ್ತಂದೆ ಇನಿ ಹೊಸತಾದ ರಡ್ಡು ಯೋಜನೆ ಕನದೇರು ಒಂಜಾದು ಇನಿ ನಮ್ಮ ಪೊಂಜೋಲೆಗೆ ತಿಂಗೊಳ್ದಾಪನ ಪ್ರಾಬ್ಲಮ್ ಆ ಪ್ರಾಬ್ಲಮ್ಡು ಎತ್ತೋ ಜನಕ್ಕೆ ನಮಗೆ ಪೊಂಜೋಲೆಗೆ ಕೆಲಸಕ್ಕೂ ಪೋಯಾರ ಆಪುಜಿ ಅಂಚಿತ್ತಿನ ಸಂದರ್ಭಡು ಇನಿ ಸರ್ಕಾರ ದಾದ ಮಲ್ದನ ಪಂಡ ಒಂಜಿ ದಿನತ ಗೌರ್ಮೆಂಟ್ ಬೇಲೆದಕ್ಲೆ ಉಪ್ಪಡು ಪ್ರೈವೇಟ್ ದಕ್ಲೆಗ್ ಒಂಜಿ ದಿನ ರಜೆ ಕೊರಡು ಪನ್ಪಿನ ಅಂಚಿನ ಭಾರಿ ಒಂಜಿ ಯೋಜನೆಯನ್ನು ಸಿದ್ದರಾಮಯ್ಯರೇ ಕನದೇರು
ಐತ ಒಟ್ಟಿಗೆ ಐಕ್ ನಮ್ಮ ಆದಿನ ಪೋಜಿಲ್ಲ ಸಂಬಳ ಕೊರ್ಪುಣು ಗೌರ್ಮೆಂಟ್ ಐತೊಟ್ಟಿಗೆ ನಮ್ಮ ಇನ್ನು ಖಾಲಿ ಅರಿನಿಗೆ ತೊನ್ನಗೆ ಕೆಲವರು ಪಂಡ್ರಂಡು ಖಾಲಿ ಅರಿ ದಾದ ಮಲ್ಪುನು ಒಂದು ಐಕ್ ಬೋಡಾದು ಇಂದಿರಾ ಕಿಟ್ ಯೋಜನೆ ಪನ್ಪಿನಂಚಿನ ಒಂಜಿ ಹೊಸತ್ತು ಯೋಜನೆನ ಕನತ್ತು ಐಟ್ ಎಣ್ಣೆ ಉಪ್ಪು ಸಕ್ಕರೆ ಇಂಚಿನ ಒಂಜಿ ಐನ ಐಟಮನ್ನು ಕೊಡ್ತೇರು ಉಂದುಲ ನಮಕ್ ಒಂಜಿ ಭಾರಿ ಯೋಜನೆ ನಮ್ಮ ಮಹಿಳೆಯರ ಮಾತ ಒಗ್ಗಟ್ಟಾದು ಈ ಸರಕಾರವು ನನಾತ ಸಪೋರ್ಟ್ ಮಲ್ಪಡು ನಮ್ಮ ಮಾತೆಲ್ಲ ಒಂಜಾವಡು ಪಂಪಿನ ಒಂಜಿ ಪಾತ್ರದೊಟ್ಟಿಗೆ ಎನ್ನ ರಡ್ಡ ಪಾತ್ರೆಗೂ ಚುಕ್ಕೆ ದೀಪೆ ಉದ್ದೇಶಿಸಿ 1-2 ನಿಮಿಷ ಟಿ ಇಸ್ಮಾಯಿಲ್ ಅಧ್ಯಕ್ಷರು ತಲಪಾಡಿ ಗ್ರಾಮ ಪಂಚಾಯತ್ ಇವರು ಮಾತನಾಡಬೇಕಾಗಿ ಇವರನ್ನು ವೇದಿಕೆಗೆ ಆಹ್ವಾನಿಸಿ. ನಮ್ಮ ಕರ್ನಾಟಕದ ನಂಬರ್ 1 ಸಭಾಪತಿ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ಜನಪ್ರಿಯ ಶಾಸಕರಾದ UT ಖಾದರ್ ಸರ್ ಅವರೇ, ಅದೇ ರೀತಿ ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದ ರಫೀಕ್ ರವರೇ, ಅದೇ ರೀತಿ ಈ ಪಂಚ ಗ್ಯಾರಂಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಚಂದ್ರಾಸ್ರವರೇ, ಅದೇ ರೀತಿ ಪಂಚ ಗ್ಯಾರಂಟಿಯ ಉಳ್ಳಾಳ ಕ್ಷೇತ್ರದ ಸಮಿತಿ ಸದಸ್ಯರಾದ ಸಲಾಂ ಕೇಸೀರವರೇ, ಪ್ರಾಧಿಕಾರದ ನಮ್ಮ ಸದಾಶಿವ ಉಳ್ಳಾಳ್ರವರೇ, ಕಾರ್ಯನಿರ್ವಹಣಾಧಿಕಾರಿಯಾದ ನಮ್ಮ ಗುರುದತ್ ಸರ್ ಅವರೇ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಮೇಡಮ್ ಅವರೇ, ಅದೇ ರೀತಿ ವೇದಿಕೆ ಆಯಿತಾ, ಅದೇ ರೀತಿ ಈಗ ಸಮಯ ಇಲ್ಲ, ಸೊ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆಮೇಲೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಹಿಳೆಯರೇ, ನೀವು ಬೆಳಿಗ್ಗೆ ಕೃತ್ಯ ಸಮಯಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಮುಟ್ಟಿದ್ದೀರಿ. ಭಾಳ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ಕರ್ನಾಟಕ ಸರ್ಕಾರ 5 ಯೋಜನೆಗಳನ್ನು ನಮಗೆ ಕೊಟ್ಟಿದೆ. ಸೊ ಅದನ್ನೆಲ್ಲ ನಮ್ಮ ಮಮತಾ ಗೆಟ್ಟಿಯವರು ಮತ್ತು ಇನ್ನೊಬ್ಬರು ಇವರೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ಇನ್ನು ಮಾತಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಅದು ಮತ್ತು ನಿಮ್ಮ ಸಮಯವನ್ನು ಕೂಡ ನಾನು ವ್ಯರ್ಥ ಮಾಡಲಿಕ್ಕೆ ಸಮಯ, ನಮ್ಮ ಸಭಾಪತಿಯವರು ಮಾತಾಡಲಿಕ್ಕೆ ಇದ್ದಾರೆ. ಹಾಗಾಗಿ ನೀವು ಈಗ ನಾವು ಸಿದ್ದರಾಮಯ್ಯ ಮಾಡಿಕೊಟ್ಟಂಥ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಬರೇ ನಮಗೆ ಇದು ತಗೊಂಡು ಸುಮ್ಮನೆ ಇರೋದು ಬಿಟ್ಟು, ಸರ್ಕಾರ ಯಾವ ಸಂದರ್ಭದಲ್ಲಿ ವೀಕ್ನೆಸ್ ಬರ್ತದೆ ಅಲ್ಲಿ ನಾವು ಹೆಗಲು ಕೊಟ್ಟು ಅವರಿಗೆ ನಾವು ಇದು ಮಾಡಬೇಕು. ಅದು ಕೂಡ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದ MLAಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಸರ್ ಮಾಡುವಂಥ ಇಷ್ಟು ಕಾರ್ಯಕ್ರಮ. ಈಗ ನಾನು 42 ವರ್ಷ ಆಯಿತು. 1982ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದೇನೆ. ಎಂತ ಗೊತ್ತುಂಟ, ಕೆಲವು ಸ್ಪೀಕರ್ಗಳು ವಿಧಾನಸೌಧದಲ್ಲಿ ಅಧಿವೇಶನ ಮುಗಿದ ತಕ್ಷಣ ಅವರು ಎಲ್ಲೆಲ್ಲ ಹೋಗಿ ಇದು ತಿರುಗಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಏರಿಯಾ ವಿಸಿಟ್ ಮಾಡೋದಿಲ್ಲ. ಸೊ ಹಾಗಾಗಿ ಅವರು ಸೋತುಬಿಟ್ಟಿದ್ದಾರೆ. ಈಗ ಅಂಧವಿಶ್ವಾಸ ಬರುವುದು ಹೇಗೆ? ಸ್ಪೀಕರ್ ಆದರೆ ಸೋಲ್ತಾರೆ. ನೋ, ಇಟ್ ಈಸ್ ರಾಂಗ್. ಈಗ ನಮ್ಮ ಸ್ಪೀಕರು ಇವತ್ತು 5 ಗಂಟೆಗೆ ಅಧಿವೇಶನ ಮುಗಿದರೆ ಇವತ್ತು 5:05ಗೆ ಅವರು ಫ್ಲ್ಯಾಟ್ ಬುಕ್ ಮಾಡಿ ಆಯಿತು. ಮಾರನೇ ದಿವಸ ಇಲ್ಲಿ ಅವರ ಏರಿಯಾ ವಿಸಿಟ್ ಮಾಡಿ ಎಲ್ರಿಗೂ ಬೇಕಾದ ಮೊನ್ನೆ ನನ್ನ ಕಣ್ಣೆದುರಲ್ಲಿ ನಾನು ನೋಡಿದೆ. ಎಂತ ಗೊತ್ತುಂಟಾ, ಒಂದು ಹುಡುಗಿ ಬಂದು ಇಲ್ಲಿ ಏನಪ್ಪಯ್ಯಗೆ ಅವರು ಇದು ಕೇಳಿದರು ಕೆಲಸಕ್ಕೆ. ಅವರು ಹಿಂದೆ ಕಳಿಸ್ತಾಯಿದ್ರು. ಆ ಹುಡುಗಿ ಇವರ ಕಡೆ ಬಂದರು. ಗೆಸ್ಟ್ ಹೌಸಲ್ಲಿದ್ದರು. ನಾನು ಅಲ್ಲಿಂದ ತಕ್ಷಣ ಫೋನ್ ಮಾಡಿ, ನೀವು ಎಷ್ಟು ಸಲ ಅವರನ್ನು ಹಿಂದೆ ಕಳಿಸಿದ್ದೀರಿ? 3-4 ಸಲ ಕಳಿಸಿದ್ದೇನೆ ಸರ್. ನಾಳೆ 9 ಗಂಟೆಗೆ ಅವರು ಡ್ಯೂಟಿಗೆ ಬರ್ತಾರೆ. ನೀವು ಅವರನ್ನು ಡ್ಯೂಟಿಗೆ ತಗೊಳ್ಬೇಕು, ಒಂದು ಸೀಟ್ ಖಾಲಿ ಇದೆ. ಹಾಗೆ ಅಂತಹ ಮಾಡುತ್ತಿರುವಂತಹ ನಮ್ಮ ಈ ಶಾಸಕರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಪ್ರತಿಯೊಂದು ಜಾತಿ ಭೇದ ಏನು ಇಲ್ಲದೆ ಎಲ್ಲದರಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸ್ತಾರೆ. ಸೊ ಹಾಗಾಗಿ ನಾವು ಯಾವತ್ತೂ ಅವರೊಂದಿಗೆ ಇರೋಣ ಅಂತ ಹೇಳಿಕೊಂಡು ಈ ಯಶಸ್ವಿ ಈ ಕಾರ್ಯಕ್ರಮ ಫ್ರಮ್ ದ ಬಿಗಿನಿಂಗ್ ಟು ಹ್ಯಾಂಡ್, ಇದರ ಪ್ರಾರಂಭದಿಂದ ಇದರ ಅಂತ್ಯದವರೆಗೂ ಯಶಸ್ವಿಯಾಗಲಿ ಎಂದು ಹೇಳುತ್ತಾ
ಅವಕಾಶವಾಗಿ ಧನ್ಯವಾದ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಮಟ್ಟದಲ್ಲಿ ಸಮರ್ಪಕವಾಗಿ ಜಾರಿಗೆ ತಂದಂತಹ ಶ್ರೀಯುತ ರಫೀಕ್ ಅಮ್ಲಮಗರು, ಅದೇ ರೀತಿ ಅವರಿಗೆ ಸಾಥ್ ಕೊಡ್ತಿರುವಂತಹ ನಮ್ಮದೇ ಕ್ಷೇತ್ರದ ಇಬ್ಬರು ಪ್ರತಿನಿಧಿಗಳಾದಂತಹ ಜಿಲ್ಲಾ ಉಪಾಧ್ಯಕ್ಷರೂ ಆಗಿರುವಂತಹ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಅದೇ ರೀತಿ ತಾಲ್ಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸಲಾಂ ಕೆಸಿ ರೋಡ್ ಇವರ ನಿರಂತರ ಪ್ರಯತ್ನದ ಫಲವಾಗಿ ಈ ಒಂದು ತಲಪಾಡಿ ಗ್ರಾಮದಲ್ಲಿ ಈ ಯೋಜನೆಗಳು 98% ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. ತಾಂತ್ರಿಕ ಕಾರಣಗಳಿಗಾಗಿ ಕೆಲವರಿಗೆ ಯಾರು ಸಿಗ್ತಿರ್ಬೋದು ಅವರ ಕುಂದುಕೊರತೆಗಳಿಗಾಗಿ ಈ ಸಭೆಯನ್ನು ಸಹ ಆಯೋಜಿಸಲಾಗಿದೆ. ಈ ಒಂದು ಯಶಸ್ವಿನ ರೂವಾರಿ ತಾಲ್ಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ರಫೀಕ್ ಅಮ್ಲಮಗರು ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತೇನೆ. ಉಲಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಏರ್ಪಡಿಸಿದಂತಹ ಪಂಚ ಗ್ಯಾರಂಟಿಯ ಕುಂದುಕೊರತೆಗಳ ಈ ಒಂದು ಸಭೆಯಲ್ಲಿ ಸಭಾಧ್ಯಕ್ಷರು, ಕ್ಷೇತ್ರದ ಶಾಸಕರು, ಸರ್ವಧರ್ಮೀಯರ ಶಾಂತಿಯ ತೋಟ ಅಂತ ಕರೆಯುವಂತಹ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ UT ಖಾದರ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಬೆಲಕಾರಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದಂತಹ ಮಮತಕ್ಕನವರೇ, ಸದಾಶಿವ ಉಲ್ಲಾಲ ಅವರೇ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಪಂಚ ಗ್ಯಾರಂಟಿಯ ಸದಸ್ಯರ ಕಾರ್ಯದರ್ಶಿಯಾದಂತಹ ಯುವ ಸಾಹೇಬ್ರೆ, ಅದೇ ರೀತಿ ನಮ್ಮ ಪಂಚಾಯತ್ನ PDOರವರೇ, ಅಧ್ಯಕ್ಷರೇ, ಎಲ್ಲ ಸದಸ್ಯರೇ, ನಮ್ಮ ಪಂಚ ಗ್ಯಾರಂಟಿಯ ಒಂದಲ್ಲ ಒಂದು ಸವಲತ್ತನ್ನು ತೆಗೆಯುವಂಥ ಎಲ್ಲ ಮುಂಭಾಗದಲ್ಲಿರುವತಕ್ಕಂತಹ ಅಕ್ಕ ತಂಗಿಯರೇ, ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಯಾಕೆಂದರೆ ಪಂಚ ಗ್ಯಾರಂಟಿ ಅಂದರೆ 5 ಗ್ಯಾರಂಟಿಗಳಿರುವತಕ್ಕಂತಹ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಕೊಟ್ಟಿದೆ ನಮಗೆ. ಒಂದಲ್ಲ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ, ಅದರಲ್ಲಿಯೂ ಸಹ ಮಹಿಳೆಯರಿಗೆ ತಲುಪುವಂಥ ಒಂದು ಕಾರ್ಯಕ್ರಮ. ಒಂದಲ್ಲ ಒಂದು, ಯಾವುದಿಲ್ಲದಿದ್ದರೂ ಸಹ ಬಸ್ಸಿಗೆ ಫ್ರೀ. ಅದರಲ್ಲಿ ನೀವು ಟ್ಯಾಕ್ಸಿ ಕಟ್ತೀರಾ, ನೀವು GST ಕಟ್ತೀರಾ ಅಂತ ಕೇಳಲಿಕ್ಕಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಕರ್ನಾಟಕದವರಾದರೆ ತೋರಿಸಿದರೆ ಸಾಕು, ನಿಮಗೆ ಫ್ರೀ ಇರ್ತದೆ. ಆದ್ದರಿಂದ ಒಂದಲ್ಲ ಒಂದು ಸವಲತ್ತು, ಯಾವುದಾದರೂ ಕರೆಂಟ್ ಆಗಲಿ, ಬಸ್ ಆಗಲಿ, ಯುವನಿಧಿ ಆಗಲಿ, ಒಂದಲ್ಲ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ತಾವು ಆಗುತ್ತೀರಿ. ಈಗ ಉದಾಹರಣೆಗೆ ತಲಪಾಡಿ ಗ್ರಾಮದ ಗೃಹ ಲಕ್ಷ್ಮಿಯ ಒಂದು ಉದಾಹರಣೆ ನಾವು ನಿಮಗೆ ಕೊಡ್ತೇನೆ ಸರ್. ತಲಪಾಡಿ ಗ್ರಾಮದಲ್ಲಿ 1905 ಜನರು ಅಪ್ಲಿಕೇಶನ್ ಹಾಕಿದ್ದಾರೆ. 1900 ಜನರು. ಅದರಲ್ಲಿ ಈಗ ಗೃಹಲಕ್ಷ್ಮಿಗೆ 1775 ಜನರಿಗೆ ಗೃಹಲಕ್ಷ್ಮಿದ ಹಣ ಈಗಾಗಲೇ ತಲುಪಿದೆ. 1775 ಗೃಹಲಕ್ಷ್ಮಿಯ ಹಣ ಅಂದರೆ ಪ್ರತಿ ತಿಂಗಳು 2000, 44,000 ಪ್ರತಿ ಮಹಿಳೆಯರಿಗೆ ಈಗಾಗಲೇ ಸರ್ಕಾರ ಕೊಟ್ಟಿದೆ. 1775 ಜನರಿಗೆ ಕೊಟ್ಟಿದೆ ಈಗಾಗಲೇ. ಅದರಲ್ಲಿ 130 ಜನರಿಗೆ ಕೆಲವು ಕಾರಣಗಳಿಂದ GST ಸಮಸ್ಯೆ ಇರಬಹುದು, IT ರಿಟರ್ನ್ ಸಮಸ್ಯೆ ಇರ್ಬೋದು, ಇಲ್ಲದರೆ ಅದರ ಮುಖ್ಯಸ್ಥರು ತೀರಿ ಹೋಗಿರ್ಬೋದು. ಒಂದಲ್ಲ ಒಂದು ಕಾರಣದಿಂದ 130 ಜನರಿಗೆ ಈಗಾಗಲೇ ಬಾಕಿ ಇದೆ. ನಮ್ಮ ತಲಪಾಡಿ ಗ್ರಾಮಕ್ಕೆ 7,81,00,000 ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಸರ್. 7,81,00,000 ತಲಪಾಡಿ ಒಂದು ಗ್ರಾಮಕ್ಕೆ ಬಿಡುಗಡೆ ಆಗಿದೆ. ಆದ್ದರಿಂದ ಪ್ರತಿಯೊಂದು ನನ್ನ ಹತ್ರ ಮಾಹಿತಿ ಇದೆ. ಅದರ ನಮ್ಮ ಸ್ಪೀಕರ್ ಸಾಹೇಬರ ಮುಂದೆ ಅಲ್ಲಿ ಕೂರಿಸಿ ನಾವು ವಿಶಾಲವಾದ ಮಾತನಾಡಲಿಕ್ಕೆ ನಾನು ಇಚ್ಛಿಸುವುದಿಲ್ಲ. ಆದ್ದರಿಂದ ಕೆಲವರು ಹೇಳ್ತಾರೆ ಏನು ಕೊಟ್ಟಿದೆ, ತಲಪಾಡಿಗೆ ಏನು ಕೊಟ್ಟಿದೆ ಅಂತ ಕೆಲವರು ನಮ್ಮ ಇಲ್ಲಿಯ ವೈಭವ್ ಶೆಟ್ಟಿರವರು ಹೇಳಿದ್ದಾರೆ. ಮೊನ್ನೆ ಕೇಳ್ತಾರೆ ನಮಗೆ ಏನು ಕೊಟ್ಟಿದೆ ನಮಗೆ. ಅದರಿಂದ ನಾವು ಅಂಕಿಅಂಶ ಸಮೇತ ನಿಮ್ಮ ಮುಂದೆ ಇಡುವುದು 1775 ಫಲಾನುಭವಿಗಳಿಗೆ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ ಪ್ರತಿಯೊಬ್ಬರಿಗೂ 44,000 ಪ್ರತಿಯೊಬ್ಬರಿಗೂ ಸಿಕ್ಕಿದೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಈ ಪಂಚ ಗ್ಯಾರಂಟಿಯ ಮುಂಚೆನೇ ನಮ್ಮ ಕ್ಷೇತ್ರಕ್ಕೆ ಗ್ಯಾರಂಟಿ ನಮ್ಮ ಶಾಸಕರಂತ ಈ ಸಮಯದಲ್ಲಿ ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪಂಚ ಗ್ಯಾರಂಟಿ ಇವಾಗ ಬಂದದ್ದು, ಅದಕ್ಕಿಂತ ಮುಂಚೆನೇ ನಮ್ಮ ಗ್ಯಾರಂಟಿ ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯದ ಸಭಾಧ್ಯಕ್ಷರಂತ ಈ ಸಮಯದಲ್ಲಿ ಹೇಳುತ್ತಾ, ಇದರ ಹಿಂದೆ ಇರತಕ್ಕಂಥ ಗ್ರಾಮದ ವೈಭವ್ ಶೆಟ್ಟಿರವರ ನೇತೃತ್ವದ ಸಲಾಂರವರಿರ್ಬೋದು, ಸುರೇಖಕ್ಕೆ ಇರ್ಬೋದು, ಎಲ್ಲ ಗ್ರಾಮಸ್ಥರು, ಒಬ್ಬರನ್ನು ಹೆಸರು ಹೇಳಿದರೆ ಕೆಲವು ಜನರನ್ನು ಮರೆತು ಹೋಗ್ತದೆ. ಅದರಿಂದ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ
ನೀವು ಮಾಡಿದ್ದೀರಿ. ಅದಕ್ಕೆ ನಾನು ಪಂಚ ಗ್ಯಾರಂಟಿ ವತಿಯಿಂದ ಪಂಚ ಗ್ಯಾರಂಟಿ ಎಲ್ಲ ಅಧ್ಯಕ್ಷರ ಸದಸ್ಯರ ಪರವಾಗಿ ಸಹ ನಿಮಗೆ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲುತ್ತಾ ಮುಂದಕ್ಕೆ ನಾವು ಸ್ಪೀಕರ್ ಸಾಹೇಬರನ್ನೇ ವೇದಿಕೆಗೆ ಕರೆಯುತ್ತೇವೆ. ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ತಲಪಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಪಂಚ ಗ್ಯಾರಂಟಿ ಯೋಜನೆಗಳ ನೋಂದಣಿ ಮತ್ತು ಕುಂದುಕೊರತೆಗಳ ಪರಿಶೀಲನಾ ಸಭೆಯ ಈ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸನ್ಮಿತರಾಗಿರುವಂತಹ ಇಸ್ಮಾಯಿಲ್ ಅಕ್ಕನವರೇ, ಇವತ್ತಿನ ಕಾರ್ಯಕ್ರಮದ ಆ ಅಧ್ಯಕ್ಷ ತಮ್ಮ ಸಂಪೂರ್ಣ ಸಹಕಾರ ಕೊಟ್ಟಂಥ ಪಂಚ ಗ್ಯಾರಂಟಿಯ ತಾಲೂಕು ಮಟ್ಟದ ಅಧ್ಯಕ್ಷ ಅಂತ ರಫೀಕ್ ಅಮ್ಲಮೊಗರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ತನ್ನ ಸ್ಪಷ್ಟವಾದ ಸಂದೇಶ ನೀಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ನಿಗಮದ ಅಧ್ಯಕ್ಷರಂತ ಗೌರವಾಂತ ಮಮತಾ DS ಗಟ್ಟೀರವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂಥ ಗೌರವಾಂತ ಸದಾಶಿವ್ ಉಳ್ಳಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಬೊಲ್ಯಾರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸನ್ಮಿತರಾಗಿರುವಂಥ ರಮೇಶ್ ಶೆಟ್ಟಿ ಬೊಲ್ಯಾರ್ ಅವರೇ, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು, ಈ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ವೈಭವ್ ಶೆಟ್ಟಿರವರೇ, ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯ ಅಂತ ಸಮೀರ್ ನಮ್ಮ ಫಜೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಇಒ ಆದ ಶಿವರಾಜ್ ಅವರೇ, ಅದೇ ರೀತಿ PDO ಆದಂಥ ಸಂಧ್ಯಾರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಸದಸ್ಯ ಅಂತ ಸಾಹಿಲ್ ಮಂಚಿಲ್ ಅವರೇ, ವಿಲ್ಫ್ರೆಡ್ ಅವರೇ, ಬಶೀರ್ ಅವರೇ, ದೇವನಂದ್ ಶೆಟ್ಟಿರವರೇ, ಜಸಿಂದರ್ ಅವರೇ, ರೇವರಿತ್ ಅವರೇ, ದಿನೇಶ್ ರೈರವರೇ, ಇನ್ನಿತ ನಮ್ಮ ಎಲ್ಲ ಸನ್ಮಿತ್ರರೇ, ಅದೇ ರೀತಿ ನಮ್ಮ ಕಾರ್ಯಕ್ರಮ ಸುರೇಖಾ ಮತ್ತು ಗಾನಲ್ಲ ಈ ಒಂದು ವಿಧವಂತ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಮಟ್ಟದ ಪದಾಧಿಕಾರಿ ಗ್ಯಾರಂಟಿ ಯೋಜನಾ ಸದಸ್ಯ ಆಗಿರುವಂಥ ಉಪಾಧ್ಯಕ್ಷ ಸುರೇಖಾ ಚಂದಾಸ್ರವರೇ, ಬಹುಶಃ ನಮಗೆಲ್ಲ ಸದಾವಕಾಶವನ್ನು ಕೊಟ್ಟು ಗ್ರಾಮ ಪಂಚಾಯತಿನ ಮತ್ತು ತಲಪಾಡಿಯ ಸಂಘ ಸಂಸ್ಥೆಗಳ ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನದೇ ಆದ ಸಾಮಾಜಿಕ ಆರ್ಥಿಕ ಮತ್ತು ನೈತಿಕ ಶಕ್ತಿ ಕೊಡುವಂಥ ನಮ್ಮೆಲ್ಲ ಗೌರವಾಂತ ಮೂಸಾಖಾನವರೇ, ನಮ್ಮ ಎಲ್ಲ ಪಿಲಿಕೂರು ನಮ್ಮ ಅಶ್ರಫ್ ಅವರೇ, ಫಾರೂಕ್ ರವರೇ, ಅಬ್ದುಲ್ಲಾ ಖಾನ್ ಅವರೇ, ನಮ್ಮ ಖಾದರ್ ಅಕ್ಕನವರೇ, ಇನ್ನಿತ ಎಲ್ಲ ನಮ್ಮ ಸನ್ಮಿತರೇ, ನನ್ನ ಈಗ ಬುಧರ ಪನೋಡ ಉದ್ದಾಗ ಬುರ ಪನೋಡ ಜಲಕ್ಷಿ ಆದ ಕಾರಣ ಮುಂದಿರುವ ಎಲ್ಲ ನಮ್ಮ ವಿವಿಧ ನಿಗಮದ ಮತ್ತು ವಿವಿಧ ನಮ್ಮ ಘಟಕದ ಇನ್ನಿತರ ಅಧ್ಯಕ್ಷರ ಪದಾಧಿಕಾರಿ ವರ್ಗದವರೇ, ಇಲ್ಲಿ ಸೇರಿರುವ ನಮ್ಮ ಎಲ್ಲ ಗ್ರಾಮಸ್ಥರ ಹಿರಿಯ ಕಿರಿಯರೇ, ಸೋದರರೇ, ಆತ್ಮಮಿತ್ರರೇ ಹಾಗೂ ಬಹುಶಃ ಇಲ್ಲಿ ಸಹ ನಮ್ಮ ಸನ್ಮಿತ್ರಗಳೇ, ಅತ್ಯಂತ ಸಂತೋಷವಾಗ್ತಿದೆ. ತಲಪಾಡಿ ಗ್ರಾಮ ಪಂಚಾಯಿತಿಯ ಈ ಒಂದು ವಠಾರದಲ್ಲಿ ತಲಪಾಡಿ ಗ್ರಾಮ ಪಂಚಾಯಿತಿಯ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯ ಫಲಾಭಿನಗಳೆಲ್ಲ ಸೇರಿಕೊಂಡು ಆ ಸಂಭ್ರಮದ ಆ ಒಂದು ದಿನವನ್ನು ತಾವೆಲ್ಲಿಯೂ ಆಚರಣೆ ಮಾಡುತ್ತೀರಿ. ಈಗಾಗಲೇ ಪಂಚ ಗ್ಯಾರಂಟಿಯ ಬಗ್ಗೆ ಎಲ್ಲರ ಮಾತು ಕೇಳಿ ಈಗ ನಿಮ್ಮಿಂದ ನಾನು ಕಲಿಯುವಂಥ ಪರಿಸ್ಥಿತಿ ಇದೆ. ನಿಮ್ಗೆ ಅಷ್ಟು ವಿಷಯ ಬಂದು ಇದು ತಲೆಗೆ ಮುಟ್ಟಿದೆ, ಪಂಚ ಗ್ಯಾರಂಟಿ ಭವಿಷ್ಯತ್ತು ಏನೇ ಆಗಿದೆ ಅಂತೇಳಿ. ಆದ ಕಾರಣ ಇದರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಇವತ್ತು ಪಂಚ ಗ್ಯಾರಂಟಿ ಕೊಡುವಂಥ ಉದ್ದೇಶ ಏನಂತ ಹೇಳಿದರೆ, ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಬದುಕನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಬೇಕಾಗಿ ಇವತ್ತು ಪಂಚ ಗ್ಯಾರಂಟಿಯನ್ನು ಯೋಜನೆಗೆ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನಿವತ್ತು ಸಭಾಧ್ಯಕ್ಷನಾಗಿದ್ದೇನೆ. ಸಭಾಧ್ಯಕ್ಷ ನನಗೆ ಯಾವುದೇ ಕೂಡ ಪಕ್ಷ ಇಲ್ಲ. ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರರು. ಅದು ಇಷ್ಟು ಶಾಸಕನಾಗಿ ಬಹುಶಃ ಇವತ್ತು ನಿಮ್ಮ ಮುಂದೆ ಶಾಸಕನಾಗಿ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ. ಅದಕ್ಕಾಗಿ ಈ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡೋದಲ್ಲ, ಈ ಯೋಜನೆಯನ್ನು ತಳಮಟ್ಟದ ಜನರಿಗೆ ಮುಟ್ಟಿದೆ ಅಂತ ನೋಡಲಿಕ್ಕೆ ಬೇಕಾಗಿ ಆ ಗ್ಯಾರಂಟಿ ಸಮಿತಿಯನ್ನು ಕೂಡ ಮಾಡಿದರೆ ಅದು ನಿಮ್ಮ ಮೇಲೆ ಇಟ್ಟಂಥ ಕಾಳಜಿ ಅಂತ ನಾನು ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಉದ್ದೇಶ ಏನಿದೆ, ಈ ಗ್ಯಾರಂಟಿ ಸಮಿತಿಗೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಮಿತಿಯನ್ನು ಏಕೆ ಮಾಡಿದ್ದಾರೆ? ಅದು ಅವರಿಗೊಂದು ಪೋಸ್ಟ್ ಕೊಡಬೇಕಂದಲ್ಲ, ಅವ್ರಿಗೆ 100 ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಕೊಡ್ಬೋದು, ಇದಕ್ಕಿಂತ ದೊಡ್ಡ ಪೋಸ್ಟ್ ಕೂಡ ಅವ್ರಿಗೆ ಕೊಡ್ಬೋದು. ವಿಚಾರ ಇಷ್ಟೇ, ಸಮರ್ಪಕವಾಗಿ ಸಮರ್ಥವುಳ್ಳಂತಹ ವ್ಯಕ್ತಿಗಳನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟ ನೇಮಕ ಮಾಡಿಕೊಂಡು ಈ ಯೋಜನೆ ಆ ಗ್ರಾಮದ ತಳಮಟ್ಟದ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಮುಟ್ತದ, ಅದರ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಬೇಕು, ನಿಮಗೆ ಅದರ ಪ್ರಯೋಜನ ಆಗಬೇಕಂತೇಳಿ ಈ ಸಮಿತಿಯನ್ನು ಇವತ್ತು ರಚಿಸಲಾಗಿದೆ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಅದಕ್ಕೆ ಅನುಗುಣವಾಗಿ ಈ ಸಮಿತಿಯವರು ಇವತ್ತು ಪಂಚಾಯತ್ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡು ಯಾರೆಲ್ಲಿದು ಪ್ರಯೋಜನ ಪಡಿತಿದ್ದಾರೆ, ಇನ್ನು ಯಾರಿಗೆಲ್ಲ ಸಿಕ್ಕಲಿಲ್ಲ ಅವ್ರಿಗೇನು ಸಿಕ್ಕಬೇಕು, ಅಥವಾ ಇದರ ಮುಂದೆ ಏನು ಇವತ್ತು ಆ ಕಾರ್ಯಕ್ರಮ ಇವತ್ತು ಮುಂದೆ ಹೇಗೆ ತಗೊಂಡು ಹೋಗ್ಬೇಕಂತೇಳಿ ಇವತ್ತು ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ.
ಅದಕ್ಕಾಗಿ ನಾನು ಹೇಳೋದಿಷ್ಟೇ. ಯಾಕಂತ ಹೇಳಿದರೆ ಇವತ್ತು ಬಹುಶಃ ಗೃಹ ಜ್ಯೋತಿ ಯೋಜನೆ ಬಗ್ಗೆ ನಿಮಗೆಲ್ಲರೂ ಕೂಡ ಇವತ್ತು ಗೊತ್ತಿದೆ. ಇವತ್ತು ನಾನು ಭಾಳ ಸಂತೋಷದಿಂದ ಹೇಳ್ತೇನೆ, ಇವತ್ತು ನನ್ನ ಕ್ಷೇತ್ರದ ನೀವೆಲ್ಲರೂ ಕೂಡ ತಿಂಗಳ ಅಂತ್ಯದಲ್ಲಿ ಯಾವುದೇ ಭಯ ಮತ್ತು ನೆಮ್ಮದಿ ಇಲ್ಲದೆ ಲೈಟ್ ಮತ್ತು ಫ್ಯಾನ್ ಹಾಕಿ ಆತ್ಮವಿಶ್ವಾಸ ನಿಮ್ಮ ಮನೆಯಲ್ಲಿ ಜೀವನ ಮಾಡದಿದ್ದರೆ ಅದು ಗೃಹ ಜ್ಯೋತಿ ಅವಕಾಶ ಇವತ್ತು ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ, ಇಲ್ಲದಿದ್ದರೆ ನಿಮಗೆ ತಿಂಗಳ ಕೊನೆಯದಾಗುವಾಗ ಹೆದರಿಕೆ, ಬಿಲ್ಲು ಕಟ್ಟದಿದ್ದರೆ ಯಾವಾಗ ತಗೊಂಡು ಬಂದು ಫ್ಯೂಸ್ ತಗೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ ಅಂತೇಳಿ ಇವತ್ತು ಒಂದು ಭಯ ಇತ್ತು. ಫೀಸ್ ಕಟ್ಟದಿದ್ದರೆ ನಮ್ಮ ಬಿಲ್ ಕಟ್ಟದಿದ್ದರೆ ಫ್ಯೂಸ್ ತಗೊಂಡು ಹೋಗ್ತಾರೆ. ಭಾಳಷ್ಟು ಮನೆಗಳನ್ನು ಇವತ್ತು ನಾವು ನೋಡಿದ್ದೇವೆ, ಕರೆಂಟಿನ ಫ್ಯೂಸೇ ತಗೊಂಡು ಹೋಗುವಂಥ ಹಲವಾರು ಇವತ್ತು ಘಟನೆಗಳು ಕೂಡ ನಮಗೆ ಬಂದು ನಾವು ಜೋರು ಮಾಡಿ ಮತ್ತೆ ಒಂದು ಫೀಸ್ ಹಾಕಿದ್ದಿದೆ. ಆದಾಗ ತಾವೆಲ್ಲ ಮಹಿಳೆಯರು ಇವತ್ತು ಆಲೋಚನೆ ಮಾಡಬೇಕು. ಇವತ್ತು ಕಡು ಬಡವನ ಮನೆಗೆ ಒಂದು ಲೈನ್ ಮ್ಯಾನ್ ಹೋಗಿ ಫ್ಯೂಸನ್ನು ತೆಗೆಯುವಂಥ ಪರಿಸ್ಥಿತಿಯನ್ನು ಅದನ್ನು ಬಂದ್ ಮಾಡಿ ಅದನ್ನು ನಿರ್ಮೂಲ ಮಾಡೋ ಕೆಲಸ ಮಾಡಿದರೆ ಅದು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ ಅಂತ ನಾವು ಇವತ್ತು ಆತ್ಮಲೋಕನ ಇವತ್ತು ಮಾಡಿಕೊಳ್ಬೇಕಾಗ್ತದೆ. ಅದೇ ರೀತಿ ಬಹುಶಃ ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನು ಇವತ್ತು ನೋಂದಣಿ ಆಗಿದೆ. ಯಾರಲ್ಲಿ ಇವತ್ತು ಡಿಗ್ರಿ ನಿಮ್ಮ ಮಕ್ಕಳು ಯಾರು ಡಿಗ್ರಿ ಕಲ್ತಿದ್ದಾರಾ, ಕೆಲವು ಸಮಯದ ನಂತರ ಎಷ್ಟು ವರ್ಷ ತನಕ ಅವರಿಗೆ ಬಹುಶಃ ಇವತ್ತು ಒಂದು ಎಷ್ಟು 3,000 ರೂಪಾಯಿ ಇವತ್ತು ತಿಂಗಳಿಗೆ ಕೊಡುವಂಥ ಯೋಜನೆ ಯಾಕಾಗಿ ಕೊಟ್ಟಿದೆ. ನೀವು ತಂದೆ ತಾಯಂದಿರು ಭಾಳಷ್ಟು ಕಷ್ಟಪಟ್ಟು ಅವ್ರಿಗೆ ಇವತ್ತು ಕಲಿಸ್ತೀರಿ. ಕಲಿಸಿದ ನಂತರ ಕೆಲಸ ಸಿಕ್ಕಲಿಕ್ಕೆ ಭಾಳ ಕಷ್ಟ ಇದೆ. ಅವನ ಪಾಪ ಒಂದು ದಿವಸ 1 ತಿಂಗಳು ಕೆಲಸ ಹುಡುಕಿಕೊಂಡು ಹೋಗ್ತಾನೆ. ತದನಂತರ ನಾವು ನೋಡಿದ್ದೇವೆ ಭಾಳಷ್ಟು ಕಡೆ ಅವನು ಇಂಜಿನಿಯರ್ ಕಲ್ತವನು ಕೂಡ ಇವತ್ತು ರಿಕ್ಷಾ ಬಿಡುವಂಥ ಒಂದು ಪರಿಸ್ಥಿತಿ ನಾವು ನೋಡಿದ್ದೇವೆ. ಡಿಗ್ರಿ ಕಲ್ತವನು ಮನೆಯಲ್ಲಿ ಹೋಟೆಲಲ್ಲಿ ಸಪ್ಲೈರ್ ಮಾಡೋ ಕೆಲಸಕ್ಕೆ ಅವನು ಸೇರಿದ್ದಾನೆ. ಕೇಳಿದರೆ ಹೇಳ್ತಾರೆ ನಮಗೆ ಹೋಗಿದ್ದೆ, ನಮಗೆ ಕೆಲಸ ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ ಅಂತ ಹೇಳಿದರೆ, ಇವರು 1 ತಿಂಗಳು ಹೋಗ್ತಾರೆ ಮತ್ತು ಅವನ ಕಿಸೆಯಲ್ಲಿ ಒಂದು 100 ರೂಪಾಯಿ ಕೂಡ ದುಡ್ಡು ಇಲ್ಲ. ಮನೆ ಕಷ್ಟ ಅವನ ಕಣ್ಣ ಮುಂದೆ ಕಾಣ್ತದೆ. ತಂದೆ ತಾಯಿ ಕೇಳಲಿಕ್ಕೆ ಅವನಿಗೆ ಮನಸ್ಸು ಆಗುವುದಿಲ್ಲ. ಅದಕ್ಕಾಗಿ ನಾನು ಕಲಿತ ಕೆಲಸ ಸಿಕ್ಕದಿದೆ, ಸಿಕ್ಕೋ ಕೆಲಸ ಸಿಕ್ಕಿ ಅಂತೇಳಿ ಸಿಕ್ಕ ಕೆಲಸಕ್ಕೆ ನಿಲ್ಲುವಂಥ ಅವಕಾಶ ಹೊತ್ತಾಗಿದೆ. ಈ 3,000 ರೂಪಾಯಿ ತಿಂಗಳು ಕೂಡ ಕೆಲಸ ಏನಂತ ಹೇಳಿದರೆ, ಯಾವುದ್ಯಾವುದು ವಿದ್ಯಾರ್ಥಿ ಯುವಕ ಉತ್ತಮವಾಗಿ ಕಲಿತು ಬಂದ ನಂತರ ಅವನು ಭವಿಷ್ಯತ್ತು ಅವನಿಗೆ ಕೆಲಸ ಸಿಕ್ಕೋ ತನಕ ನಿನಗೆ ಸರ್ಕಾರ ದುಡ್ಡು ಕೊಡ್ತದೆ. ನೀನು ಬೆಳಿಗ್ಗೆ ಎದ್ದುಕೊಂಡು ನಿನಗೆ ಕೊಡುವಂಥ ದುಡ್ಡಿನಲ್ಲಿ ಬಸ್ ಚಾರ್ಜ್ ಮತ್ತು ತಿಂಡಿ ಊಟ ಮಾಡಿ ಹೋಗಿ ಅಲದಾಡಿಕೊಂಡು ಕೆಲಸ ಹುಡುಕುವಂಥ ಕೆಲಸ ಮಾಡಬೇಕಂತೇಳಿ ಬಹುಶಃ ಅವನಿಗೆ 3,000 ರೂಪಾಯಿ ಸ್ವಾಭಿಮಾನ ಕೊಡೋದು ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವನು ಕೊಟ್ಟಂಥ ಸಹ ಬೆಳಿಗ್ಗೆ ಎದ್ದು ಅವನೇ ಅವನ ದುಡ್ಡಿನಲ್ಲಿ ಅವನು ಬಸ್ಸಲ್ಲಿ ಹೋಗ್ತಾನೆ, ಅವನ ದುಡ್ಡಿನಲ್ಲಿ ಕಾಪಿ ಕುಡಿತಾನೆ, ಏನೋ ತಿಂಡಿ ಗಂಜಿ ಊಟ ಮಾಡಿಕೊಂಡು ಅವನು ಕೆಲಸ ಹುಡುಕಿಕೊಂಡು ಒಂದಲ್ಲೊಂದು ಕಡೆ ಅವನಿಗೆ ಕೆಲಸ ಸಿಕ್ಕುವಂಥ ಕೆಲಸ ಆಗ್ತದೆ. ಅದಕ್ಕಾಗಿ ಅವನು ಕೆಲಸ ಸಿಕ್ಕುವ ತನಕ ಕೂಡ ಇವತ್ತು ಬಹುಶಃ ಈ ರೀತಿಯ ಯುವ ನಿಧಿ ಯೋಜನೆ ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಉಚಿತವಾದ ಬಸ್ ಯೋಜನೆ ಕೊಡುವಂಥದ್ದು, ಮಹಿಳೆಯರಿಗೆ ಉಚಿತವಾದ ಬಸ್. ಯಾಕಂತ ಹೇಳಿದರೆ ಹಿಂದೆ ನೀವು ನೋಡ್ಬೋದು ಭಾಳಷ್ಟು ಇವತ್ತು ಎಲ್ಲಿ ಕೂಡ ಜನ ಭಾಳ ಕಡಿಮೆ, ಮಹಿಳೆಯರಿಗೆ ಹೋಗಬೇಕಾದರೂ ಕೂಡ ಅವಕಾಶಗಳು ಸಿಕ್ಕದಂಥ ಇವತ್ತು ಪರಿಸ್ಥಿತಿ ಆಗಿದೆ. ಮಹಿಳೆಯರು ಕೆಲವು ನಿಂತಿದ್ದರೂ ಕೂಡ ಬಸ್ನ ನಿಲ್ಲದೆ ಹೋಗುವಂಥ ಪರಿಸ್ಥಿತಿ ಆಗ್ತಾ ಉಂಟು. ಯಾಕೆ ಇವರು ಗ್ರಾಮೀಣ ಮಟ್ಟದಲ್ಲಿ ಚಾರ್ಜ್ ಕೊಡ್ತಾರಾ ಇಲ್ವಾ ಏನಂತೇಳಿ. ಆದರೆ ಇವತ್ತು ಸರ್ಕಾರಿ ಬಸ್ಸಿನವರು ಮಹಿಳೆಯರು ನೋಡಿದ ತಕ್ಷಣ ಹತ್ತಿಸಿಕೊಂಡು ಹೋಗುತ್ತಿದ್ದರೆ ಅದು ಬಹುಶಃ ಈ ಗ್ಯಾರಂಟಿ ಯೋಜನೆಯ ಧೈರ್ಯದಿಂದ ನಮಗೆ ದುಡ್ಡು ಬರ್ತದೆ ಸರ್ಕಾರದ ಹೇಳಿಕೊಂಡೇ ಬಹುಶಃ ನಿಮ್ಮೆಲ್ಲರೂ ಕೂಡ ಸುತ್ತಾಡಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಹೊತ್ತಾಗಿದೆ. ಆದ ಕಾರಣ ಸ್ವಾಭಿಮಾನದ ಬದುಕು ಕಾಣುವಂಥ ಒಂದು ಯೋಜನೆ ಇವತ್ತು ಹಮ್ಮಿಕೊಂಡು ಬರುವಂಥ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲಕ್ಕಿಂತ ಪ್ರಮುಖವಾಗಿ ಬಹುಶಃ ಇವತ್ತು ನಿಮಗೆ 2,000 ರೂಪಾಯಿ ಯೋಜನೆ ಇವತ್ತು ಏನಿದೆ, ಒಂದು ಮಹಿಳೆಯರು ತಾವಿವತ್ತು ಆಲೋಚನೆ ಮಾಡಬೇಕು. 2,000 ಒಂದು ಮಹಿಳೆಯರಿಗೆ ಬರಬೇಕಾದ್ರೆ ತಿಂಗಳಿಗೆ ನಿಮಗೆ ದುಡಿಬೇಕಾದ್ರೆ ಅವನು ಇಡೀ ದಿವಸ 5 ದಿವಸ ದುಡಿಬೇಕು. 5 ದಿವಸ ದುಡಿದರೆ ದಿವಸಕ್ಕೆ 400 ರೂಪಾಯಿ ಮಜೂರಿಯಾಗಿ 1 ತಿಂಗಳು ಬೀಡಿ ಕಟ್ಟಬೇಕು. ದುಡಿದಿದ್ದರೆ ಹೋಗಿ 4 ದಿವಸ ಕಟ್ಟಿನ ಸಹ ದುಡಿದರೆ 5 ದಿವಸ ದುಡಿದರೆ ಮಾತ್ರ ದಿವಸಕ್ಕೆ 400 ರೂಪಾಯಿ ಆಗಿ ಇವತ್ತು ಬಹುಶಃ ಅವನಿಗೆ 5 ದಿವಸಕ್ಕೆ 2,000 ರೂಪಾಯಿ ಬರುವಂಥ ಕೆಲಸ ಇವತ್ತು ಆಗ್ತದೆ. ದಿವಸದ ಬೆವರಿನ ಒಂದು ಶಕ್ತಿಯಾಗಿ ಬಹುಶಃ ನಿಮಗೆ 2,000 ಕೊಡುವಂಥ ಸಂದರ್ಭದಲ್ಲಿ ನೀವು ಅದನ್ನು ಅತ್ಯಂತ ಜಾಗ್ರತೆಯಿಂದ, ಯಾಕೆಂತ ಹೇಳಿದರೆ ಇವತ್ತೊಬ್ಬ ಸೋದರಿಯ ಮನೆಯಲ್ಲಿ ಬಹುಶಃ ಮನೆಗಳಲ್ಲಿ ಹೋಗಿ ಒಂದು ಕೆಲಸಕ್ಕೆ ಹೋಗಿ ಬರೋಂಥ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಏನಾದರೂ ಇವತ್ತು ಒಂದು ಸ್ಕೂಟರ್ ತೆಗೆದು ಒಂದು 500 ರೂಪಾಯಿ ಕಂತು ಕಟ್ಟಬೇಕಂತ ಹೇಳಿದರೆ ಧೈರ್ಯವಾಗಿ 2,000 ರೂಪಾಯಿ 500 ರೂಪಾಯಿ ಕಂತು ಆ ತಾಯಿ ಮತ್ತು ಆ ತಂದೆ ಆ ಮಗನಿಗೆ ಅದು ಮಗಳಿಗೆ ಕೊಡುವಂಥ ಕೆಲಸ ಇವತ್ತಾಗಿದೆ. ಕನಿಷ್ಠ ಅವರಿಗೆ ಮೊಬೈಲ್ ಇವತ್ತು ಚಾರ್ಜ್ ಅಗತ್ಯವಾಗಿ ಒಂದು ಮೊಬೈಲ್ ಚಾರ್ಜ್ ಸಂದರ್ಭದಲ್ಲಿ
ಅದನ್ನು ಬಹುಶಃ ಉಪಯೋಗ ಮಾಡುವಂಥ ವಿಚಾರ ಕೂಡ ಆಗುವಂಥದ್ದು. ಅದೇ ರೀತಿ ಇದನ್ನು ಬೇರೆ ಉತ್ತಮವಾದ ಅವಕಾಶಗಳು ಪಡುವಂಥ ಹಲವಾರು ಕೆಲಸ ಕಾರ್ಯಗಳಿಗೆ ಇವತ್ತು ಬಹುಶಃ ನಿಮಗೆ ಇವತ್ತು ಈ ಒಂದು 2,000 ರೂಪಾಯಿ ದೊಡ್ಡ ಮಟ್ಟದ ಪ್ರಯೋಜನ ಕೂಡ ಇವತ್ತು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಇದನ್ನೆಲ್ಲ ಮನಗೊಂಡು ಇದನ್ನು ಸದುಪಯೋಗಿಸುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು. ಅದಕ್ಕಾಗಿ ನಾನು ಯಾಕೆ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಈ 2,000 ರೂಪಾಯಿ ಕೊಟ್ಟ ತಕ್ಷಣ ಅದನ್ನು ಖರ್ಚು ಮಾಡಿ ಇವತ್ತು ಹೇಳಿದರು 7.5 ಕೋಟಿ ರೂಪಾಯಿ ಇವತ್ತು ತಲಕಾಡು ಗ್ರಾಮಕ್ಕೆ ಬಂದಿದೆ ಅಂತೇಳಿ. ಅದಕ್ಕಾಗಿ ಸರ್ಕಾರ ಒಂದು ಮಾತು ಯಾವಾಗಲೂ ನಾವು ಹೇಳ್ತಾ ಇದ್ದೇವೆ, ಆಗ ಶ್ರೀಮಂತನ ಕೈಗೆ 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ಸಮಾಜಕ್ಕೆ ಅದರಿಂದ ದೊಡ್ಡ ಏನೂ ಪ್ರಯೋಜನ ಇಲ್ಲ. ಆ 1 ಕೋಟಿ ತಗೊಂಡು ಅವನ್ನ ಬ್ಯಾಂಕಲ್ಲಿ ಇಡ್ತಾರೆ, ಅದು ಜಾಗ ತೆಗಿತಾರೆ. ಅಷ್ಟಲ್ಲದೆ ಸಮಾಜಕ್ಕೆ ಆರ್ಥಿಕವಾದ ಚಲನವಲನಗಳಿಗೆ ಇವತ್ತು ದೊಡ್ಡ ಮಟ್ಟದ ಪ್ರಯೋಜನ ಎಲ್ಲಿಯೂ ಕೂಡ ಬರುವುದಿಲ್ಲ. ಅದೇ 1 ಕೋಟಿ ರೂಪಾಯಿಯನ್ನು ಇವತ್ತು 2,000 ತನಕ ನೀವು ಬಹುಶಃ ಇವತ್ತು ನಮ್ಮ 1 ಲಕ್ಷ ಜನರಿಗೆ ಬಹುಶಃ ಇದನ್ನು ನೀವು ಹಾಕಿಕೊಂಡು ಹೋದರೆ ಜನಸಾಮಾನ್ಯ ಬಡವರು 2,000 ದುಡ್ಡನ್ನು ಯಾವಾಗಲೂ ಕಿಸೆಯಲ್ಲಿ ಮತ್ತು ಮನೆಯಲ್ಲಿ ಇಡುವುದಿಲ್ಲ. ಅದು ಆಟೋಮೆಟಿಕ್ ಆಗಿ ಅದು ಖರ್ಚಾಗ್ತಾ ಹೋಗ್ತದೆ. ಒಂದಲ್ಲೊಂದು ಮಕ್ಕಳಿಗೆ ಚಾಕ್ಲೇಟ್ ತಗೊಳ್ತೀರಿ, ಏನಾದರೂ ಅಂಗಡಿಯಲ್ಲಿ ವಸ್ತು ತಗೊಳ್ತೀರಿ, ಮನೆಗೇನಾದರೂ ವಸ್ತು ತಗೊಳ್ತೀರಿ. ಇದೊಂದು 500 ರೂಪಾಯಿ ಪಂಪೆಯಲ್ಲಿ ಹೋಟೆಲೆಲ್ಲ ಓಪನ್ ಆಗಿದೆ, ತಿಂಗಳಿಗೆ 500 ರೂಪಾಯಿ ಇದು ತಿಂದು ಖಾಲಿ ಆಗ್ತದೆ ಇಲ್ಲಿ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಆದ ಕಾರಣ ಪ್ರತಿಯೊಬ್ಬರ ಕಿಸೆಯಲ್ಲಿ ಕೂಡ ದುಡ್ಡು 7.5 ಕೋಟಿ ರೂಪಾಯಿ ಎಲ್ಲಿದೆ? ಯಾರ್ದು ಮನೆಯಲ್ಲಿದೆ? ಇದೆ ಈಗ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ 2,000 ರೂಪಾಯಿ ಕೊಟ್ಟದ್ದು ಎಷ್ಟು ಜನ ಮನೆಯಲ್ಲಿ ಇವತ್ತು 2,000 ರೂಪಾಯಿ ದುಡ್ಡು ಇವತ್ತಿದೆ? 7,81,00,000 ರೂಪಾಯಿ ಏನು ಇವತ್ತು ಇಡೀ ನಮ್ಮ ತಲಪಾಡಿ ಗ್ರಾಮದಲ್ಲಿ ಇಷ್ಟು ವರ್ಷ ಬಂದದ್ದರಲ್ಲಿ ಯಾರ್ದು ಮನೆಯಲ್ಲಿ ಕ್ರೋಢೀಕರಿಸಿದ್ದೀರಾ? ಎಲ್ಲ ನೀವು ಖರ್ಚು ಮಾಡಿದಿರಿ. ಈ ಪ್ರತಿಯೊಬ್ಬರ ಕಿಸೆಯಲ್ಲಿ ಕೂಡ ನಿಮ್ಮ ದುಡ್ಡು ಸುತ್ತಾಡ್ತಾ ಇವತ್ತಿದೆ. ಅಂಗಡಿ ವ್ಯಾಪಾರ ಆಗ್ತಾನೆ, ಅವನು ವ್ಯಾಪಾರ ತಕ್ಷಣ ಅವನು ಕಾರು ತೆಗಿತಾನೆ, ಅವನು ವ್ಯಾಪಾರ ಇನ್ನೊಂದು ಬರ್ತದೆ. ಒಬ್ಬನ ಕಿಸೆಯಿಂದ ಒಬ್ಬನಿಗೆ ದುಡ್ಡು ಈ 7.5 ಕೋಟಿ ರೂಪಾಯಿ ಕೂಡ ಒಂದು ಕಿಸೆಯಿಂದ ಇನ್ನೊಂದು ಕಿಸೆಗೆ ದುಡ್ಡು ರೊಟೇಷನ್ ಆಗ್ತಾ ಇರುವಂಥ ವಿಚಾರ ಇವತ್ತು ಆಗ್ತದೆ. ಯಾವ ಪ್ರದೇಶದಲ್ಲಿ ಆರ್ಥಿಕವಾದ ಚಲನವಲನ ಆಗ್ತದ ಆ ಪ್ರದೇಶ ಮಾತ್ರ ಅಭಿವೃದ್ಧಿ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬ ಮನೆಯಲ್ಲಿ ಸ್ವಲ್ಪ ದುಡ್ಡಾದರೂ ಕೂಡ ಬಂದು ಹೋಗುವಂಥ ಪರಿಸ್ಥಿತಿ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಸ್ವಂತ ಏನು ಕನಿಷ್ಠ ಸ್ವಲ್ಪ ದುಡ್ಡು ಒಬ್ಬನ ಕಿಸೆಯಲ್ಲಿ ಕೈಯಲ್ಲಿ ಇವತ್ತು ತಿಂಗಳಿಗೆ ನನಗೆ ಇವತ್ತು ವಿಶ್ವಾಸ ಇದೆ, ಯಾರ ಮನೆಯಲ್ಲಿ ಕೂಡ ಒಂದು 500 ರೂಪಾಯಿ ಕೂಡ ತಿಂಗಳಿಗೆ ಇಲ್ಲದಂಥ ಯಾವ ಮನೆ ಕೂಡ ಇವತ್ತು ಇಲ್ಲ. ಅದಕ್ಕೆ ಕಾರಣ ಬಹುಶಃ ಇವತ್ತು 2,000 ರೂಪಾಯಿಯ ನಮ್ಮ ಗ್ಯಾರಂಟಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಹಾಗೆ ಇದು ಭಾಳಷ್ಟು ಪರೋಕ್ಷವಾಗಿ ಇವತ್ತು ಒಂದು ಸಾಮಾಜಿಕವಾದ ಬಲವರ್ಧನೆಗೆ ಮತ್ತು ಉನ್ನತಗೊಳಿಸೋ ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ಇಷ್ಟಕ್ಕೆ ಮಾತ್ರ ಅಲ್ಲ, ಈಗಾಗಲೇ ಈ ಒಂದು ಗೃಹಲಕ್ಷ್ಮಿಯ ಈ ಒಂದು ನಮ್ಮ ಸ್ವಸಹಾಯ ಸಂಘವನ್ನು ಕೂಡ ಇವತ್ತು ಮಾಡಲಿಕ್ಕೆ ಅದು ತೀರ್ಮಾನ ಆಗಿದೆ. ಅದರ ಮುಖಾಂತರ ನಿಮಗೆ ಸ್ವಸಹಾಯ ಆರ್ಥಿಕವಾಗಿ ಆ ಒಂದು ಕಲೆಕ್ಷನ್ ಮಾಡಿಕೊಂಡು ಅದಕ್ಕೆ ನಿಮಗೆ ದುಡ್ಡು ಕೊಟ್ಟು ಯಾರಿಗೆ ಬೇಕಾದ ಏನದು ಒಂದು ಸಿಸ್ಟಮ್ ಇದೆಯಲ್ಲ, ಆದ ಕಾರಣ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಸೇರಿಕೊಂಡು ಈ ಒಂದು ನಮ್ಮ ಗ್ಯಾರಂಟಿ ಸ್ವಸಹಾಯ ಸಂಘವನ್ನು ರೂಪಿಸಿಕೊಂಡು ಆ ಸೂಕ್ತ ಕೆಲಸ ಇವತ್ತು ಮಾಡಬೇಕು. ಅದಕ್ಕಾಗಿ ಪ್ರತಿಯೊಂದು ಗ್ರಾಮದಿಂದ ನಾನು ಹೇಳಿದಷ್ಟು ನಿಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಿಮಗೆಲ್ಲರಿಗೂ ಕೂಡ ನಿಮಗೆ ಮಾಹಿತಿ ಇದೆ, ಒಂದು ಗ್ರಾಮದಿಂದ ಕನಿಷ್ಠ 10 ಮಹಿಳೆಯರನ್ನು ನೀವು ಒಂದು ಸಿಲೆಕ್ಟ್ ಮಾಡಿ, ಯಾರಿಗೆ ಆಸಕ್ತಿ ಉಳ್ಳವರಿಗೆ ಸೆಲೆಕ್ಟ್ ಮಾಡಿ ಪ್ರತಿಯೊಂದಿಗೆ 10 ಅಂತ ಒಂದು ದಿವಸದ ಟ್ರೈನಿಂಗನ್ನು ಕೊಡಬೇಕು. ಯಾವ ರೀತಿ ಇದನ್ನು ಸಂಘರ್ಷ ಮಾಡಬೇಕು ಏನು ಪ್ರಯೋಜನದಲ್ಲಿ 1 ವಾರದೊಳಗಡೆ ಮತ್ತೆ ಬಂದು ಆ ಸ್ವಸಹಾಯ ಸಂಘವನ್ನು ಮಾಡಿ ಬಹುಶಃ ಅದರೊಂದು ಸರ್ಕಾರದ ಸವಲತ್ತನ್ನು ಪಡೆಯುವಂಥ ಕೆಲಸ ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ರೀತಿಯ ಎಲ್ಲ ನಿಮ್ಮ ಸಹಕಾರ ಅತಿ ಅಗತ್ಯ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಬಹುಶಃ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡುವಂಥ ಅವಕಾಶ ಆಗ್ತದೆ. ಅದೇ ರೀತಿ ನಿಮ್ಗೆ ಗೊತ್ತಿದೆ, ಕಾರ್ಮಿಕ ಇಲಾಖೆಯಲ್ಲಿ ಭಾಳಷ್ಟು ಕಾನೂನು ಎಲ್ಲರೂ ಕೂಡ ಕಾರ್ಮಿಕ ವ್ಯಾಪ್ತಿಗೆ ಸೇರಿಸಿಕೊಂಡು ಅದು ಟೈಲರ್ಗಳನ್ನು, ಸ್ವಿಗ್ಗಿಯಲ್ಲಿ ಕೆಲಸ ಮಾಡೋರನ್ನು, ರಿಕ್ಷಾ ಡ್ರೈವರನ್ನು, ಗ್ಯಾರೇಜ್ನಲ್ಲಿ ಇವರನ್ನು ಯಾರೆಲ್ಲ ಹಿಂದೆ ಲೇಬರಿಂದ ಹೊರಗಿಟ್ಟಿದ್ರೆ ಇವನ್ನೆಲ್ಲರೂ ಕೂಡ ಕಾರ್ಮಿಕರನ್ನು ವ್ಯಾಪ್ತಿಗೆ ಸೇರುವಂಥ ಕೆಲಸ ಇವತ್ತು ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಈ ರೀತಿಯ ಆ ಪ್ರತಿಯೊಂದು ಫಲ ಏನಿದೆ ನಮ್ಮ ಫಲಾನುಭವಿಗಳು ಏನಿದೆ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ತಯಾರಾಗಿ ಮುಂದೆ ಬರಬೇಕು. ನಿಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲಿ ಸ್ಥಳೀಯ ಮುಖಂಡರಲ್ಲಿ ಅದನ್ನು ಕೇಳುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇದೆಲ್ಲ ಕೂಡ ಅತ್ಯಂತ ಅನುಷ್ಠಾನವಾಗಿ ಅತ್ಯಂತ ಒಂದು ಸಂತೋಷ ವಾತಾವರಣ ಇರಬೇಕಾದ್ರೆ ಪ್ರೀತಿಯ, ಸಾಮರಸ್ಯ, ಸೋದರತೆಯ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರ ಕೂಡ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದಕ್ಕಾಗಿ ನಾನು ಹೇಳ್ದಿಷ್ಟೇ, ಒಂದು ಪ್ರದೇಶ ಇವತ್ತು ನಾನು ಹೇಳ್ತಾ ಇದ್ದೆ, ಶಾಸಕನಾಗೋ ಮೊದಲು ನಾನು ಎಲ್ಲರಿಗೂ ಕೂಡ ಹೇಳಿದ್ದೆ, ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ನಾನು ಹಿಂದೆ ಕೂಡ ನಾನು ಇವತ್ತು ಹೇಳಿದ್ದೇನೆ. ಅದೇ ರೀತಿ ನೀವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಡೀ ತಲಪಾಡಿ ಗ್ರಾಮದವರು, ಈಗ ಹಿಂದೆ ಇತ್ತು ಕೆಳಗಿನ ತಲಪಾಡಿ ಮೇಲಿನ ತಲಪಾಡಿ, ಈಗ ಏನಿಲ್ಲ, ಎಲ್ಲ ಒಂದೇ ತಲಪಾಡಿಗೆ ಎಲ್ಲ ಒಗ್ಗಟ್ಟು ಪ್ರೀತಿ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಇರುವಂಥ ಕೆಲಸದ ಹಾಕುವ ಮುಖಾಂತರ ಯಾವೆಲ್ಲ ಕೆಲಸ ನೀವು ಕೇಳಿದ್ದೀರಾ ಅದೆಲ್ಲವನ್ನು ಕೂಡ ಇವತ್ತು ಸ್ಯಾಂಕ್ಷನ್ ಮಾಡಿ ಅದನ್ನು ಅನುಷ್ಠಾನ ಮಾಡಿ ಬಹುಶಃ ಮುಂದಿನ ದಿನದಲ್ಲಿ ಎಲ್ಲವೂ ಕೆಲಸ ಕೂಡ ಇವತ್ತು ಪ್ರಾರಂಭ ಇವತ್ತು ಆಗ್ತದೆ. ನಿಮ್ಮ ಊರಿನ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ, ಈ ಊರಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಅದು ನಿಮ್ಮ ಊರಿನ ಶಕ್ತಿ ಅಲ್ಲ. ನಿಮ್ಮ ಊರಿನ ದೊಡ್ಡ ಶಕ್ತಿ ಮತ್ತು ಗೌರವ ಯಾವುದಂತ ಹೇಳಿದರೆ, ನೀವು ಇಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದವರು ಎಷ್ಟು ಒಗ್ಗಟ್ಟಿನದ್ದು ಇದ್ದೀರಿ, ಅದು ನಿಮ್ಮ ಊರಿನ ಗೌರವ ಮತ್ತು ಊರಿನ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಊರಿನ ಒಗ್ಗಟ್ಟು ಅಂತ ಹೇಳಿದರೆ ಅದು ಸಾಮರಸ್ಯದ ಏಕತೆಯ ಒಂದು ಸಂದೇಶ. ಸಾಮರಸ್ಯ ಅಂತ ಹೇಳಿದರೆ ಅದು ನಾನು ಹೇಳಿದ್ದು ಮಾತ್ರ ಸರಿ, ಇವರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಭಿನ್ನಾಭಿಪ್ರಾಯ ನಾನು ಹೇಳಿದ ಮಾತ್ರ ಕರೆಕ್ಟ್, ನೀವು ಹೇಳಿ ಸರಿಯಲ್ಲ ಅಂತ ಹೇಳಿದರೆ ಅದು ಸಾಮರಸ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ದಂತೆಲ್ಲ ಭಿನ್ನಾಭಿಪ್ರಾಯಗಳನ್ನು ನಾವು ಸ್ವೀಕರಿಸಿಕೊಂಡು ಅದನ್ನು ಪರಸ್ಪರ ನಾವು ಚರ್ಚೆ ಮಾಡಿಕೊಂಡು ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಭಾರತೀಯರಿಂದ ನಾವು ಮುಂದೆ ಹೋಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಕನಸೇ ಅದು ನಿಮ್ಮ ಕನಸು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಆಗಬೇಕಾದ್ರೆ ಅದು MLA ಮಾಡಬೇಕು, ಪಂಚಾಯತ್ ಮೆಂಬರ್ ಮಾಡಬೇಕು, ಅದು ಆಗೋದಿಲ್ಲ. ಪಂಚಾಯತ್ ಮೆಂಬರಿಂದ MLA ಇಂದ ಬಹುಶಃ ಇದೆಲ್ಲ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ತಾಯಿಯಂದಿರು ಎದ್ದು ನಿಂತು ಸೌಹಾರ್ದತೆ ಪಾಠವನ್ನು ತಮ್ಮ ಮಕ್ಕಳಿಗೆ ಮಾಡಿದಾಗ ಮಾತ್ರ ಬಹುಶಃ ಸೌಹಾರ್ದ ಸಮಾಜದ ನಿರ್ಮಾಣ ಮಾಡಿ ನಮಗೆ ಸಾಧ್ಯವಾಗ್ತದೆ. ಆ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಕ್ಕಳಿಗೆ ಕೂಡ ಸಕಾರಾತ್ಮಕವಾದ ಚಿಂತನೆ, ಪ್ರೀತಿಯ ಒಂದು ಭಾವನೆ, ಮಾನವೀಯತೆಯ ಒಂದು ದೊಡ್ಡ ಮಟ್ಟ ಹೃದಯವಂತಿಕೆ ಒಂದು ಮನೆಯಿಂದಲೇ ಇವತ್ತು ಕಲಿಸುವಂಥ ಅವಕಾಶ ಆಗಬೇಕು. ಸಣ್ಣದು ದೊಡ್ಡವಾದಾಗ ಕೆಲವು ತಾಯಂದಿರು ಬಹುಶಃ ಬೇಸರ ಮತ್ತು ಕೂಗುವುದಿದೆ, ನನ್ನ ಮಗ ನಾನು ನೋಡೋದಿಲ್ಲ, ನನಗೆ ಬೈತಾನೆ, ನನಗೆ ಜೋರು ಮಾಡಿ ಹೋಗ್ತಾನೆ. ಯಾಕೆ ಹೋಗ್ತಾನೆ? ನೀವು ಸಣ್ಣದಿರುವಾಗ ಅವನಿಗೆ ಪ್ರೀತಿಯಿಂದ ಇರಬೇಕು ಕಲಿಸಲಿಲ್ಲ, ಅದರಿಂದ ಅವ್ನ ಮಗ ಹೋಗ್ತಾನೆ. ಸಣ್ಣದಿರುವಂದಲ್ಲಿ ಎಲ್ಲರೂ ಕೂಡ ಮಾನವೀಯತೆಯಿಂದ ಇರಬೇಕು, ಎಲ್ಲ ಜೊತೆ ಪ್ರೀತಿಯಿಂದ ಇರಬೇಕು, ಸಕಾರಾತ್ಮಕ ದ್ವೇಷ ಇರಬಾರ್ದು. ನೀವು ಸಣ್ಣದಿಂದಲೇ ಅವನು ಕಲಿಸಿಕೊಂಡು ಬಂದರೆ ಅವನು ದೊಡ್ಡವನಾಗ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡೋದು ಕೆಲಸ ಇವತ್ತು ಆಗ್ತಾನೆ. ಸಣ್ಣದಿರುವ ಅವನಿಗೆ ದ್ವೇಷ ಕೋಪ ಹಾಗೆ ಹೀಗೆ ಹೇಳಿ 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 ಬಂದು ಲಾಸ್ಟಿಗೆ ಬಂದು ನಿಮ್ಮನ್ನೇ ಅವನು ದೂಷಣೆ ಮಾಡೋದು, ನಿಮ್ಮ ಮೇಲೆ ಕೋಪ ಬರುವಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದಿದೆ. ಆದ ಕಾರಣ ಪ್ರತಿಯೊಂದು ದೊಡ್ಡ ಮಟ್ಟ ತಾಯಂದಿರು ದೊಡ್ಡ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಲ್ಲ ತಾಯಂದು ನಾನು ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಸ್ವಾಭಿಮಾನ ಬದುಕು ಬೇಕಾದರೆ ಅದು ಶಿಕ್ಷಣ ಇದ್ದರೆ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಶಿಕ್ಷಣಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡಿ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಈಗ ಕೂಡ ಹೇಳ್ತಾ ಇದ್ದೇನೆ, ಯಾರೆಲ್ಲ 10th ಮತ್ತು ಯಾರೆಲ್ಲ 2nd PUCಯಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ ಪಡೆದುಕೊಂಡು ಅವರ ಮನೆಯಲ್ಲಿ ಭಾಳಷ್ಟು ಕಷ್ಟ ಇದೆ, ಚಾನ್ಸೇ ಇಲ್ಲ ಅಂತ ಹೇಳಿಕೊಂಡಿರುವಂಥ ಪರಿಸ್ಥಿತಿ ಇದ್ದರೆ ಅಂಥ ಸೋದರ ಮತ್ತಂಥ ಸೋದರಿ ಮಕ್ಕಳನ್ನು ಗುರುತಿಸಿಕೊಂಡು ಅವರನ್ನು ನಮ್ಮ ಹತ್ರ ಇನ್ನೊಬ್ಬರದ ಕರ್ಕೊಂಡು ಹೋಗಿ ಅವರಿಗೆ ಒಂದು ಶಿಕ್ಷಣದ ನೆಲೆ ತೋರಿಸುವ ಜವಾಬ್ದಾರಿ ಅದು ನಿಮ್ಮೆಲ್ಲ ಈ ಗ್ರಾಮದ ಪ್ರಮುಖರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೊಡ್ಡ ಮಟ್ಟದ ಕನಸಾಗಬೇಕು. ಎಷ್ಟೋ ಇವತ್ತು ಮಕ್ಕಳು ನನ್ನ ಬಹುಶಃ ನನಗೆ ಯಾರ ಜೊತೆ ಬಂದಿದ್ದರು ಲಾಸ್ಟ್ ಟೈಮ್, ಕಡಲ್ ಕೊರತ ಇದ್ದಾನೆ, ಇಲ್ಲಿ ಯಾವಾಗಲೂ ಇರ್ತಾನೆ ಮೀಟಿಂಗಲ್ಲಿ. ನಮ್ಮದು ಕಡಲ್ ಕೊರತ ಆದಾಗ ನಿಮ್ಮ ಹಸೇನವ್ರ ಜೊತೆ ಬಂದಿದ್ದಾರೆ, ಇವನ ಜೊತೆ ಕಡಲ್ ಕೊರತ ಸಂದರ್ಭದಲ್ಲಿ ಇವನ ಜೊತೆ ಬಂದಿದ್ದ. ನಾನು ಕೇಳಿದೆ ಮಕ್ಕಳಿಗೆ ಮಾರ್ಕ್ ಎಷ್ಟು ಅಂತೇಳಿ, 400 ಚಿಲ್ಲರೆ ಮಾರ್ಕ್. ಏನು ಮಾಡ್ತಾಯಿದ್ದಾರೆ? ಮನೆಯಲ್ಲಿದ್ದಾರೆ ಅಂತೆ. ನಾನು ಜೋರು ಮಾಡಿದೆ ಅವನಿಗೆ, ನೀವು ನಾಳೆ ಬೆಳಿಗ್ಗೆ ಸರ್ಕಿಟ್ ಹೌಸ್ ಕರ್ಕೊಂಡು ಬಾ ಇದರಲ್ಲಿ ಅಂತ ಹೇಳಿ. ಹಾಗೆ ದಿವಸ ಬಂದರು. ದಿವಸ 2 ಮಕ್ಕಳಿದ್ದಾರೆ. ನನಗಿದು ಅಲ್ಲ, ಇವನು 1 ವರ್ಷ ಆಯಿತು ಮನೆಯಲ್ಲಿ, ನಾನು 500 ಅವಳಿಗಿಂತ ಜಾಸ್ತಿ ಮಾರ್ಕ್ 5ರಲ್ಲಿ ಅವಳಿಗೆ ಕಲಿಸಿರಿ, ನನಗೆ ಕೂಡ ಕಲಿಸಿ ಅಂತೇಳಿ ಇವರು ಕೂಡ ಒಟ್ಟಿಗೆ ಅವರಿಬ್ಬರಿಗೆ ಕೂಡ ನಾವು ಬೇರೆ ಬೇರೆ ಕಾಲೇಜಿನಲ್ಲಿ ಬಹುಶಃ ಅವರಿಗೆ ಸೀಟ್ ಮಾಡಿ ಕೊಡುವಂಥ ಕೆಲಸ ಇವತ್ತು ಆಯಿತು. ಅಷ್ಟು ಸೀಟ್ ಮಾಡಿ ಕೊಡುವಾಗ ಇನ್ನೊಂದು ಮದುವೆಯಾಗಿ ಅವಳು ಟಲ್ಚರಿಗೆ ಹೋಗಿದ್ದಾಳೆ. ಅಲ್ಲಿಂದ ಫೋನ್ ಮಾಡ್ತಾರೆ, ನೀವು ನನಗೆ ಕಲಿಸೋದೇವ್ರು ನನಗೂ ಕೂಡ ಕಲಿಸೋಣ ಗಂಡನಿಗೆ ಹೇಳಿ ಅಂತೇಳಿ. ಸೊ ನಾವು ಮುಂದೆ ಹೋದರೆ ಎಷ್ಟು ಮಕ್ಕಳಿಗೆ ಈಗ ಅವ್ರು ಕಲಿತಾ ಇದ್ದಾರೆ. ಇಂಥ ಹಲವಾರು ಕೇಸ್ಗಳಿದೆ, ಎಲ್ಲಿ ಮನೆಯಲ್ಲಿ ಬಾಕಿಯಾಗಿದ್ದಾರೋ ಬಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಮುಟ್ಟಿ ಇಡೀ ಕುಟುಂಬದ ಪರಿಸ್ಥಿತಿಯನ್ನು ಬಹುಶಃ ಇವತ್ತು ಬದಲಾವಣೆ ಮಾಡ್ತಾರೆ. ಅದಕ್ಕಾಗಿ ನಿಮಗೆ 100 ಸಮಸ್ಯೆ ಇರ್ಬೋದು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ 100 ಸಮಸ್ಯೆ ಇರ್ಬೋದು.
ಆದರೆ ಪ್ರತಿಯೊಬ್ಬರ ಮನೆಯ ಪ್ರತಿಯೊಂದು ಸಮಸ್ಯೆನೂ ಕೂಡ ಯಾವುದೇ ಪಂಚಾಯತ್ ಮೆಂಬರಿಗೆ, ಯಾವುದೇ MLAಗಳಿಗೆ, ಯಾವುದೇ ಸರ್ಕಾರಕ್ಕೆ, ಯಾವುದೇ MP ಗೆ ಪ್ರತಿಯೊಬ್ಬರ ಎಲ್ಲ ಸಹ ಬಗೆಹರಿಸಲಿಕ್ಕೆ ಸಾಧ್ಯನೇ ಇವತ್ತಿಲ್ಲ. ಸರ್ಕಾರದ ಯೋಜನೆಗೆ ಬಂದು ನಿಮಗೆ ಮುಟ್ಟಿಸಬಹುದು. ಪ್ರತಿಯೊಬ್ಬ ಮನೆಯ ಪ್ರತಿ ಸಮಸ್ಯೆಯನ್ನು ಬಗೆಹರಿಸೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಶಿಕ್ಷಣ ಕೊಡಿ, ಒಂದು ಸ್ಥಾನಕ್ಕೆ ಮುಟ್ಟಿಸಿ, ಎಲ್ಲ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ನಾವು ಭಾಳಷ್ಟು ನನಗೆ ಅನುಭವ ಇದೆ. ನಾನು ಮೊನ್ನೆ ಒಂದು ರಿಕ್ಷಾ ಸ್ಟ್ಯಾಂಡ್ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೆ. ಆಗ ನಾನೊಂದು ಸಹೋದರಿ ಫೋನ್ ಮಾಡ್ತಾಳೆ, ನೀವು ಕೆಳಗೆ ಅಲ್ಲಿ ಬಂದಿದ್ದೀರಿ, ಬಂದೆ ನಾವು 4th ಫ್ಲ್ಯಾಟಲ್ಲಿದ್ದೇವೆ, ಬಹುಶಃ ಬಂದು ಹೋಗಬೇಕಂದ್ರೆ ನಮಗೇನಂದ್ರೆ ವಿಚಾರ ಗೊತ್ತಿಲ್ಲ. ನಾನೆಲ್ಲ ಇವತ್ತು ನಾನು ಬ್ಯುಸಿ ಇದ್ದೇನೆ, ಇನ್ನೊಂದು ಸಲ ನಾನು ಖಂಡಿತವಾಗಿಯೂ ನಾನು ಬರ್ತೇನೆ. ನಾನು ಒಂದು ತಿಂಗಳು ಆ ಕಡೆ ಹೋಗುವಾಗ ನಾನು ಹೇಳಿದ್ದೆ, ಇಲ್ಲಿಂದ ಫೋನ್ ಮಾಡಿದ್ದಾರೆ, ನಾನು ಹೋದಾಗ ಸಹೋದರಿ ಮತ್ತು ತಾಯಿ ಇದ್ದರು. ಆವಾಗ ಸಹೋದರಿ ಹೇಳ್ತಾರೆ, ನಾವು ಭಾಳ ಕಷ್ಟದಲ್ಲಿ ದರ್ಗಾದಲ್ಲಿ ಮುಂದೆ ಟರ್ನಿಂಗ್ನಲ್ಲಿ ಒಂದು ಸಣ್ಣ ಗುಡಿಸಿನಲ್ಲಿ ಜೀವನ ಮಾಡ್ತಿದ್ದೆವು. ನನಗೆ 2nd PUC ಉತ್ತಮವಾದ ಮಾರ್ಕ್ ಬಂದಾಗ ನೀವು ನಮಗೆ ಫ್ರೀ ಒಂದು ಸೀಟ್ KS ಹೆಗಡೆಯಲ್ಲಿ ಫ್ರೀ ಸೀಟ್ ಫಿಸಿಯೋಥೆರಪಿಗೆ ಇವತ್ತು ಕೆಲಸ ಆಯಿತು. ಈಗ ನನಗೆ ಅಲ್ಲಿ ಕಲಿತು ನನಗೆ ಕೆಲಸ ಸಿಕ್ಕಿದೆ. ನಾನು ಫಸ್ಟ್ ಕೆಲಸ ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ತಾಯಿಯನ್ನು ಕರ್ಕೊಂಡು ಬಂದು, ಅವರಿಗೆ ಇಷ್ಟು ವರ್ಷ ಕಷ್ಟಪಟ್ಟು ಆ ಸಣ್ಣ ಗುಡಿಸಲಿದ್ದರು, ಆ ತಾಯಿಯನ್ನು ಕರ್ಕೊಂಡು ಬಂದು ಈ ನಮ್ಮ ಬಾಡಿಗೆ ಫ್ಲ್ಯಾಟಲ್ಲಿ ಕೂತ್ಕೊಂಡಿದ್ದು ಸಂತೋಷ ಜೀವನ ಮಾಡಿದ ಕೆಲಸ ಇವತ್ತು ನಾವು ನಮ್ಮ ಕಡೆ ನೋಡಿದ್ದೇವೆ. ಈಗ ಅವಳಿಗೆ ಮದುವೆಯಾಗಿ ಉತ್ತಮವಾದ ಕೆಲಸ ಇವತ್ತು ಮಾಡುವಂಥ ವಿಚಾರ ಇವತ್ತು ಆಗ್ತಾಯಿದೆ. ಉಪ್ಪಿನಂಗಡಿಯಿಂದ ನಿಮ್ಮ ನಂಬಲಿಕ್ಕೆ ನನಗೆ ಯಾಕೆ ನಿಮಗೆ ಹೇಳ್ತಾ ನಿಮಗೆ ಅದು ಅರ್ಥ ಆಗಬೇಕು. ಉಪ್ಪಿನಂಗಡಿಯಿಂದ ಅತ್ಯಂತ ಕಡು ಒಂದು ಮಹಿಳೆ ಅಂತ ಹೇಳಿ, ಬಡ ಮಹಿಳೆ ಅಂತ ಹೇಳಿದರೆ ನನ್ನ ಮನೆ ಒಳಗೆ ಬರಲಿಕ್ಕೆ ಹೆದರ್ತಾ ಇದ್ದು. ಕಾಲಲ್ಲಿ ಇದ್ದಿಲ್ಲ, ಅಲೆಯಾದ ಡ್ರೆಸ್ ಹಾಕ್ಕೊಂಡು ಬಹುಶಃ ಅವರಿಗೆ ನಾನು ಯಾಕೆ ಅವ್ರಿಗೆ ಮಲೆಗೆ ಅಂತ ಒಳಗೆ ಬರಲಿಕ್ಕೆ ಹೆದರಿಕೆ. ನಾನು ಮಂತ್ರಿ ಆಗಿದ್ದೆ, ಬನ್ನಿ ಅಂತೇಳಿ ನನ್ನ ಹತ್ರ ಬಂದು ಹೇಳಿದ್ದು. ಉಪ್ಪಿನಂಗಡಿಯಿಂದ ಬಂದಿದ್ದಾರೆ. ಅವಳು ನನ್ನ ಒಬ್ಬಳೇ ಮಗಳಿರುವುದು. ಅವಳಿಗೆ 10ನೇ ಭಾಳ ಚೆನ್ನಾಗಿ ಮಾರ್ಕಿದೆ. ನಮಗೆ ಶ್ರೀರಾಮ ಪೇಜಾವರ ಸ್ವಾಮೀಜಿಯವರ ಶ್ರೀರಾಮ ಇಲ್ಲಿ ನಮ್ಮ ಪಂಜದ ಅಲ್ಲಿ ಕಾಲೇಜಿನಲ್ಲಿ ಆ ಟೀಚರ್ಗಳು ನಮ್ಮ ಮನೆಗೆ ಬಂದು ಹೇಳಿದ್ದಾರೆ, ನಿಮ್ಮ ಮಗಳಿಗೆ ಚೆನ್ನಾಗಿ ಮಾರ್ಕಿದೆ, ನಮ್ಮ ಶಾಲೆಗೆ ಕಾಲೇಜಿಗೆ ಸೇರಿಸಿ, ನಾವು ಅರ್ಧ ಫೀಸಲ್ಲಿ ನಾವು ಮಾಡ್ತೇವೆ. ಫುಲ್ ಫೀಸ್ ಆಗಬೇಕಾ ಫ್ರೀ ಆಗಬೇಕಾದ್ರೆ ಪುತ್ತೂರು ಗೌರ್ಮೆಂಟ್ ಕಾಲೇಜಿಗೆ ಬಸ್ ಹಿಡಿದು 15 ಕಿಲೋಮೀಟ್ರ್ ಬಸ್ಸಿನಲ್ಲಿ ಹೋಗಬೇಕು. ನನಗೇನು ಮಾಡಿ ಗೊತ್ತಾ, ನಾನು ಹೇಳಿದೆ, ನೀವು ಅವರನ್ನು ಪೇಜಾವರ ಸ್ವಾಮೀಜಿಯವರ ನಮ್ಮ ರಾಮಕುಂಜ ಕಾಲೇಜಿಗೆ ನೀವು ಅಲ್ಲಿ ಸೇರಿಸಿ, ಅವರ ಫೀಸ್ ಏನಿದೆ, ಅವರ ಬುಕ್ಸ್ ಏನಿದೆ ಅದೆಲ್ಲ ಕೂಡ ನಾವು ಕೊಡ್ತೇವೆ ಅಂತೇಳಿ 2 ವರ್ಷ ಚೆನ್ನಾಗಿ ಕಲಿತು ಆಯುರ್ವೇದಿಕ್ ಡಾಕ್ಟ್ರಾಗಿ, ಈಗ ಅವನ ಗಂಡ ಕೂಡ ಆಯುರ್ವೇದಿಕ್ ಡಾಕ್ಟ್ರಾಗಿ ಇಬ್ಬರು ಇದ್ದಾರೆ. ಯಾವ ತಾಯಿ ಬಸ್ಸಲ್ಲಿ ಬಂದು ನನ್ನ ಮನೆ ಒಳಗಡೆ ಬರಲಿಕ್ಕೆ ಹೆದರಿಕೆ ಆಗ್ತಿದ್ದೀರ, ಈಗ ಬಂದು ಮಾರುತಿ ಕಾರು ಡ್ರೈವ್ ಮಾಡಿಕೊಂಡು ಇವತ್ತು ಬರ್ತಾ ಇದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾಡಿ ಆಕ್ಸಿಡೆಂಟ್ ಮಾಡಿ ಕೈ ಕೂಡ ನೋವಾಗಿದೆ ಇದರಲ್ಲಿ. ಅದನ್ನು ಮಾರುತಿ ಕಾರು ತಂದು ನನ್ನನ್ನು ಕೂತ್ಕೊಳ್ಳಿದ್ದು ಸರ್ಕಿಟ್ ಹೌಸ್ಗೆ ಒಂದು ನನಗೆ ಶಾಕ್ ಆಯಿತು. ಒಂದು ಅಷ್ಟು ನನ್ನ ಮನೆಗೆ ಬರುವಾಗ ಮಾತಾಡಲಿಕ್ಕೆ ಹೆದರ್ತಿದ್ದವರು ನನ್ನ ಮನೆ ಒಳಗಡೆ ಬರಲಿಕ್ಕೆ ಒಂದು ಭಯ ಆಗ್ತಿತ್ತಂತ ಒಂದು ಹರಿಯಾದ ಒಂದು ಮಹಿಳೆ, ಒಂದು ವಯಸ್ಸಾದ ಮಹಿಳೆ ಇವತ್ತು ತನ್ನ ಮಗಳು ಒಂದು ಕಲಿತು ಒಂದು ಆರ್ಥಿಕ ಪರಿಸ್ಥಿತಿ ಬಂದಾಗ ಆ ತಾಯಿಯ ಆತ್ಮವಿಶ್ವಾಸ ಎಷ್ಟಿದೆ ಅಂತ ಹೇಳಿದರೆ, ಆ ಕಾರಿನಲ್ಲಿ ಅವರೇ ಡ್ರೈವ್ ಹೋಗಿ ಅವರು ಅದು ಬಹುಶಃ ಮಕ್ಕಳಿಗೆ ಶಿಕ್ಷಣ ಕೊಟ್ಟ ಕಾರಣ ಆಗುವಂಥ ಬದಲಾವಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಂಥ ಹಲವಾರು ಉದಾಹರಣೆ ಕೊಡಬೇಕಾದ್ರೆ ಇವತ್ತು ಭಾಳಷ್ಟು ಎಲ್ಲ ನಮ್ಮ ಯಾನಪ್ಪ ಇರಲಿ, ಕನಚೂರು ಇರಲಿ, KS ಹೆಗಡೆ ಇರಲಿ, ನಮ್ಮ ಸುತ್ತಮುತ್ತಲು ಎಷ್ಟೆಲ್ಲ ಕಾಲೇಜುಗಳಿದೆಯಾ ಎಲ್ಲರಿಗೂ ಒಂದು ಫ್ರೀ ಸೀಟ್ ಕೊಟ್ಟಿದ್ದಾರೆ, 50% ಕೊಟ್ಟಿದ್ದಾರೆ, 30. ಯಾಕೆ ಅವರ ಕೆಲಸವನ್ನು ನಾವು ಮಾಡ್ತೇವೆ. ಅವರಿಗೆ ಪರ್ಮಿಷನ್ ಇರಲಿ, ಲೈಸೆನ್ಸ್ ಇರಲಿ, ಇನ್ನೊಂದು ಸರ್ಕಾರ ಏನು ಕೆಲಸ ನಮಗೆ ಹೇಳಿದಾಗ ಅವರಿಗೆ ನಾವು ಫ್ರೀಯಾಗಿ ಮಾಡಿಕೊಡ್ತೇವೆ. ನಾವು ಹೇಳಿದ್ದಕ್ಕೆ ಅವರು ಅದಕ್ಕೆ ಫ್ರೀಯಾಗಿ ಇವತ್ತು ಸ್ಪಂದಿಸುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಆದರೆ ಇದೆಲ್ಲವೂ ಕೂಡ ನೀವು ಅರ್ಥ ಮಾಡಿಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕೆಲಸ ಇವತ್ತು ನಿಮ್ಮೆಲ್ಲರಿಂದ ಇವತ್ತು ಆಗಲಿ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕಾದ್ರೆ ತಾಯಿಂದರು ಒಂದು ಮಾಡಬೇಕು, ಏನು ಪುರ್ಸೊತ್ತೊಂದು ಮಾಡಬೇಕು. ತಾಯಂದಿರು ಮಕ್ಕಳಿಗೆ ಪುರ್ಸೊತ್ತು ಮಾಡದಿದ್ದರೆ ನನ್ನ ಮಗ ಮತ್ತು ಮಗಳನ್ನು ದೊಡ್ಡ ಜನ ನೀವು ಹೇಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಯಾಕೆ ಪುರ್ಸೊತ್ತು ಮಾಡಬೇಕಂತ ನಾನು ಹೇಳೋದು ಯಾಕೆ ಅಂತ ಹೇಳಿದರೆ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ನಾನು ಕೆಲವು ಶಾಲೆ ಕಾರ್ಯಕ್ರಮ ಹೋಗ್ತೇನೆ, ಸರ್ಕಾರಿ ಶಾಲೆ ಕಾರ್ಯಕ್ರಮಕ್ಕೆ. ಆಗ ಟೀಚರ್ ಹತ್ರ ನಾನು ಕೇಳ್ತೇನೆ, ಹೇಗೆ ತಾಯಂದಿರೆಲ್ಲ ಬಂದು ಫುಲ್ ಸಪೋರ್ಟ್ ಕೊಡ್ತಾರಾ, ಶೈಕ್ಷಣಿಕ ಕಾರ್ಯಕ್ರಮ ಕರೆದ್ರೆ ಬರ್ತಾರಂತ. ಟೀಚರ್ ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಮಕ್ಕಳ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೆತ್ತವರೆಲ್ಲ ಬೇಗ ಬರ್ತಾರೆ. ಸೈಕಲ್ ಮತ್ತು ನಮ್ಮ ಈ ಶೈಕ್ಷಣಿಕವಾಗಿ ಮಾರ್ಕ್ ಕಾರ್ಡ್ ಬಗ್ಗೆ, ಮಕ್ಕಳ ಶಿಸ್ತಿನ ಬಗ್ಗೆ ಚರ್ಚೆ ಮಾಡಿದಾಗ ತಾಯಂದಿರು ಬರೋದು ಭಾಳ ಕಡಿಮೆ ಅಂತೇಳಿ. ಆಗ ನಾನು ತಾಯಂದಿರಿಗೆ ಹೇಳ್ತೇನೆ, ನಿಮ್ಮ ಸ್ವಂತ ಮಕ್ಕಳನ್ನು ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಆ ಟೀಚರ್ನವರು ಕರೆದು ಅವರ ಶೈಕ್ಷಣಿಕ ಮತ್ತು ಅವರ ಅಟೆಂಡೆನ್ಸ್ ಮತ್ತು ಅವರ ಶಿಸ್ತಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಾಯಂದಿರಿಗೆ ಭಯಂಕರ ಬಿಸಿ, 1 ನಿಮಿಷ ನಿಮಗೆ ಪುಡ್ಸೋದಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ, ಸ್ವಂತ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮಗೆ 1 ನಿಮಿಷ ಪುಡ್ಸೋದಿಲ್ಲ.
ಇನ್ನೊಬ್ಬರು ಗೃಹ ಪ್ರವೇಶ ಮತ್ತು ಮದುವೆಗೆ ಇನ್ನೊಂದು ಬಾಯಕೆಗೆ ಕರೆದ್ರೆ 9 ಗಂಟೆಗೆ ರೆಡಿ. ನಿಮ್ಗೆ ಎಲ್ಲಿಂದ ಟೈಮ್ ಬರ್ತಂತ ಗೊತ್ತಿಲ್ಲ. ಬಹುಶಃ ಅಲ್ಲಿಗೆ ಹೋಗಬಾರ್ದಂತೆಲ್ಲ, ನೀವು ಎಲ್ಲಿಗೆ ನಿಮ್ಮ ಟೈಮನ್ನು ನೀವು ಯಾರಿಗೆ ಮೀಸಲಿಡಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಇಡದಿದ್ದರೆ ಇನ್ನೊಬ್ಬನ ಮಗ ದೊಡ್ಡ ಜನ ಆಗಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ನೀವು ಕನಸು ಹೇಗೆ ನಿಮ್ಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ? ಮಕ್ಕಳು ಶಾಲೆಯಿಂದ ಬಂದ ಸಂದರ್ಭದಲ್ಲಿ ಅವರ ಬ್ಯಾಗ್ ನೀವು ಓಪನ್ ಮಾಡದಿದ್ದರೆ ಆ ಮಗು ಖಂಡಿತವಾಗಿ ಬ್ಯಾಗ್ ಓಪನ್ ಮಾಡೋದಿಲ್ಲ. ಅವ್ರ ಬ್ಯಾಗ್ ಅನ್ನೋದು ಟೇಬಲಲ್ಲಿ ಇಟ್ಟಾಗ ನೀವು ತಾಯಂದಿರು ಓಪನ್ ಮಾಡಿ ಬಹುಶಃ ಸ್ವಲ್ಪ ಹೋಮ್ವರ್ಕ್ ಅಂತ ಮಾಡಿದರೆ ಅವನು ಕೂಡ ಕಲ್ತು ಹೋಮ್ವರ್ಕ್ ಮಾಡಿ ಹೋಗ್ತಾನೆ. ಇಲ್ಲದಿದ್ದರೆ ಅವನು ಬರ್ತಾನೆ, ಬ್ಯಾಗಲ್ಲಿ ಇರ್ತಾನೆ, ಆಟ ಆಡ್ಲಿಕ್ಕೆ ಹೊರ್ತಾನೆ, ಸಂಜೆ ಬರ್ತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಬೆಳಿಗ್ಗೆ ಬ್ಯಾಗದ್ದು ಹೋಗ್ತಾನೆ. ಟೀಚರ್ 4 ಬೈತಾರೆ ಇವನಿಗೆ. ಎಲ್ಲಿ? ಸ್ಕೂಲಲ್ಲಿ 4 ದಿವಸ ಬೈದಾಗ ಮತ್ತು ಇವನು ಕಲಿಯುವುದಿಲ್ಲ, ಇವನಿಗೆ ಇಂಟ್ರೆಸ್ಟ್ ಇಲ್ಲ, ಇದು ನನಗೆ ಆಗದಂಥ ಕೆಲಸ ಅಲ್ಲಿ ಬಿಟ್ಟು ಬಿಡ್ತದೆ. ಇದರಿಂದಾಗಿ ಅವನ ಶಿಕ್ಷಣವೇ ಆದ ಕಾರಣ ಎಲ್ಲ ಜವಾಬ್ದಾರಿ ಇವತ್ತು ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸುವುದು. ಆದ ಕಾರಣ ದೀರ್ಘವಾಗಿ ಬಹುಶಃ ಈಗಾಗಲೇ ಭಾಳಷ್ಟು ಮಾತಾಡಿದ್ದೇನೆ. ಇನ್ನು ನಿಮ್ಮತ್ತೆ ಮಾತಾಡಬೇಕಾದ್ರೆ ಭಾಳಷ್ಟು ಇವತ್ತು ಮಾತಾಡೋದು ಹಲವಾರು ಬೇರೆ ಬೇರೆ ವಿಚಾರಗಳು ಇವತ್ತು ಇದೆ. ಅದಕ್ಕಾಗಿ ನಾನು ನಿಮಗೆಲ್ಲ ಹೇಳೋದಿಷ್ಟೇ, ನಿಮ್ಮ ಪ್ರೀತಿ ವಿಶ್ವ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮಕ್ಕಳನ್ನು ಕುಟುಂಬ ಅತ್ಯಂತ ಪ್ರೀತಿ ವಿಶ್ವ ಜೊತೆಯಲ್ಲಿ ನಿಮ್ಮೆಲ್ಲ ನೆರೆಕೆರೆಯರನ್ನು, ಎಲ್ಲ ಜಾತಿ ಎಲ್ಲ ವರ್ಗದವರನ್ನು ಪ್ರೀತಿ ವಿಶ್ವಾಸ ಸೋದರತೆಯಿಂದ ಒಂದು ಸೋದರತೆ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಾವೆಲ್ಲರೂ ಕೂಡ ಅದು ಮಹಿಳೆಯರದ ಮುಂದೆ ನಿಂತು ಹಮ್ಮಿಕೊಳ್ಳುವಂಥ ಕೆಲಸ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ರಫೀಕ್ನವರು ನಮ್ಮ ಸದಸ್ಯರು ಸುರೇಖನವರೆಲ್ಲ ಸಹ ಸೇರಿಕೊಂಡು ಮಾಡಿದ್ದಾರೆ. ಏನೆಲ್ಲ ಎಷ್ಟು ಮಿಷಿನ್ ಇದೆ? 1 ಮಿಷಿನ್, 3 ಕುಕ್ಕರ್, 5 ಸಾರಿ, ಅಂದರೆ 3, 5, 8, 9 ಜನರಿಗೆ. ಆದಾಗ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಯೋಗ್ಯತೆ ಇದೆ. ಯೋಗ ಯಾರಿಗೆ ಬರ್ತಂತ ನಾವು ನೋಡುವ. ಸಿಕ್ಕಿದವರು ಮತ್ತು ಸಿಕ್ಕದವರು ಎಲ್ಲರೂ ಕೂಡ ಸಂತೋಷ ಪಡಿ. ಯಾಕೆ ಈ ಸಲ ಸಿಕ್ಕಿದಾರದಿದ್ದರೆ ನಿಮಗೆ ನೆಕ್ಸ್ಟ್ ಖಂಡಿತವಾಗಿಯೂ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಈ ಸಲ ಸಣ್ಣ ಪ್ರೈಸ್, ನೆಕ್ಸ್ಟ್ ಇನ್ನೂ ಕೂಡ ದೊಡ್ಡ ಪ್ರೈಸ್ ಇಡ್ತಾರೆ. ಆದ ಕಾರಣ ಯಾಕೆಂತ ಹೇಳಿದರೆ ಇನ್ನು ಸಿಕ್ಕದವನು ಈ ಕಾದರ್ ತೆಗೆದು ಸರಿ ಇಲ್ಲ, ಅವನ ಅಡಿಯಿಂದ ತೆರಬೇಕಿತ್ತು, ಮೇಲಿಂದ ಇರಬೇಕಿತ್ತು, ಈಗ ತೆರಬೇಕಿತ್ತು, ತಿರುಗಿಸಬೇಕಿತ್ತು. ಈಗ ಫಸ್ಟ್ 5 ಸಾರಿ. ಆಯಿಷಾ ತಲಪಾಡಿ ಫೋನ್ ನಂಬರ್. ಆಯಿಷಾ ತಲಪಾಡಿ ಇದ್ದಾರಾ? 91642 91642. ಎರಡನೇದು ಹರಿನಾಕ್ಷಿ ಫೋನ್ ನಂಬರ್ 84968963. ಮೂರನೇದು ತಾರಾ ಜೆ ಮೇಲಾಂಟ ಆಸಿಯಮ್ಮ. 9638724503. ಸೈನಾ ಅಕ್ಬರ್ 7259800526. ಅನೀಸಾ 918971221014. ನೆಬಿಸಾ, ವಸಂತಿ, ಸಾದಿಕಾ, ಸಫಿಯಾ, ರುಕ್ಯಾ 9980408233. ರುಕ್ಯಾ ಕೈಯತ್ತಿ ಇದ್ದಾರಾ? ಓಕೆ ಇದ್ದಾರೆ. ವಿಧಾನಸಭಾ ಅಧ್ಯಕ್ಷ ಅಂತ ಸಮಾರಂಭವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದಕ್ಕಾಗಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಉಳ್ಳಾಲ ತಾಲೂಕು
ತಲಪಾಡಿ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ನೋಂದಣಿ ಮತ್ತು ಕುಂದುಕೊರತೆಗಳ ಸಮೀಪ ಜನಾಬ್ ಅನಿವಾಸಿ ಭಾರತೀಯ ಉದ್ಯಮಿ ಜನಾಬ್ ಮೂಷಾ ತಲಪಾಡಿ ಅವರ ಗೆಸ್ಟ್ ಹೌಸಿನಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಸ್ಪೀಕರ್ ಯುಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್ ರಫೀಕ್ ರವರಿಗೂ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಹಾಸ್ರವರಿಗೂ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕುವಿನ ಸದಸ್ಯರುಗಳಾದಂಥ ಅಬ್ದುಲ್ ಸಲಾಂ